ಗಜಮುಖ ಗಜಮುಖ ಶೀಘ್ರ ಜನಕ ನನಗೆ ಕೈಯೊಳಗೆ ಬೆಳೆದು ಶೌರ್ಯಾಗ್ನಿ ಪ್ರಜ್ವಲಿತನು ಶೂರ್ಪನಖೆ ಬಂದಳಾಯ್
ನಮಸ್ಕಾರ ಸರ್. ನಮಸ್ತೆ. ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈ ಬಗ್ಗೆ ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಆಸಕ್ತಿಯಿಂದ ಒಂದಷ್ಟು ಹೊತ್ತು ಕೆಲವು ಪ್ರಶ್ನೆಗಳನ್ನು ಕೇಳಿ ಈ ಯಥಾರ್ಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಣೆ ಕೊಡಿ ಸರ್. ನನಗೆ ಶಾಲಾ ಜೀವನದಲ್ಲೇ ನನಗೆ ಅದೊಂದು ಯಕ್ಷಗಾನ, ನಮಗೆ ಶಾಲೆಯಲ್ಲಿ ಅದಕ್ಕೆ ಅವಕಾಶ ಇತ್ತು. ಹಾಗಾಗಿ ಶಾಲೆಯಲ್ಲಿ ನಮಗೆ ಯಕ್ಷಗಾನ ಕಲಿಸಿದ್ರು, ಪಾರ್ಟಿಸಿಪೇಷನ್ ಮಾಡಿದೆವು ನಾವು. ಅದು ನಮಗೆ ಮನಸ್ಸಿಗೆ ಹಚ್ಚಿದ ಕಾರಣ ಅದಕ್ಕೆ ಯಾರು ಒಂದು ಸಮರ್ಥ ಕಲಾವಿದರಿದ್ದಾರೆ ಅಂತ ನೋಡಿಕೊಂಡು ಹೋಗಿ ನಾನು ಮತ್ತೆ ಅದನ್ನು ಕಲಿಯುವ ಅಂತ ಹೇಳುವಂಥ ಅಭಿಪ್ರಾಯದಿಂದ ಹಾಗೆ ಅದನ್ನು ಕಲಿತದ್ದು.
ಯಕ್ಷಗಾನವನ್ನು ವೃತ್ತಿಯಾಗಿ ನೀವು ಆರಿಸಿಕೊಂಡಿದ್ದ ಅಥವಾ ಪ್ರವೃತ್ತಿಯಾಗಿ? ವೃತ್ತಿಯಾಗಿ ಅಲ್ಲ, ವೃತ್ತಿ ನಾನು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಮಾಡಿದೆ. ವೃತ್ತಿಯಾಗಿ ನಾನು ತುಂಬ ವರ್ಷ ಎಲೆಕ್ಟ್ರಾನಿಕ್ಸ್, ಅದರಲ್ಲಿ ಕೂಡ ತುಂಬ ಶಿಷ್ಯವರ್ಗವನ್ನು ತಯಾರು ಮಾಡಿದ್ದೆ ನಾನು. ಅಂದ್ರೆ ಎಲೆಕ್ಟ್ರಾನಿಕ್ ಫೀಲ್ಡ್ ಅಲ್ಲಿ ಟಿವಿ, ರೇಡಿಯೋ, ಎಲೆಕ್ಟ್ರಾನಿಕ್ ರಿಪೇರಿ ಮಾಡೋದನ್ನು ಕಲ್ತಿದ್ದೆ ನಾನು. ನಾನು ಕರೆಸ್ಪಾಂಡೆಂಟ್ ಡಿಪ್ಲೊಮಾ ಮಾಡಿದ್ದೆ. ಅಂದ್ರೆ ಯಾವುದಾದ್ರೂ ಅಂಗಡಿ ಏನಾದರೂ ಮಾಡಿ ಇದ್ರಿ ನೀವು? ದರ್ಬೆಯಲ್ಲಿ ನಾನು ದರ್ಬೆಯಲ್ಲಿ ಒಂದು 86ರಿಂದ 97ರವರೆಗೆ ವಿಜಯ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಇದ್ರದ್ದು ಎಲೆಕ್ಟ್ರಾನಿಕ್ಸ್ನ ಅಂಗಡಿ ಇಟ್ಕೊಂಡಿದ್ದೆ. ಅದರ ಮೊದಲು 1.5 ವರ್ಷ ಇನ್ನೊಬ್ಬರಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ. ಮತ್ತೊಂದು 6 ತಿಂಗಳು ಮತ್ತೊಬ್ಬರಲ್ಲಿ ಇದು ಮಾಡ್ತಿದ್ದೆ. ಅಂದರೆ ಪ್ರಾಕ್ಟೀಸ್ ಕಲಿಬೇಕಾಗಿ ಕಲಿತದ್ದು ನಮಗೆ ಅದೊಂದು ಅನುಭವಗಳು ಜಾಸ್ತಿ ಆಗಲಿಬೇಕಾಗಿ ಇನ್ನೊಬ್ಬರಲ್ಲಿ ಮಾಡ್ತಾ ಇದ್ದೆ. ಸ್ವಂತ ಅಂಗಡಿ ಇಡ್ಲಿಕ್ಕೆ ಮೊದಲು ನಾವು ಇನ್ನೊಬ್ಬರಲ್ಲಿ ಅನುಭವವನ್ನು ಪಡ್ಕೊಂಡಷ್ಟು ನಮಗೆ ಒಳ್ಳೆಯದಲ್ಲ, ಆ ಅಭಿಪ್ರಾಯ ಮಾಡ್ತಿದ್ದೆ. ಇದರ ಜೊತೆಗೆ ನನಗೆ ಈ ಯಕ್ಷಗಾನ ಕಲ್ತಿದ್ದರಿಂದ ನಾನು ಮಾಧವ್ ಶೆಟ್ಟಿ ಮೂಡಬಿದ್ರೆಯಲ್ಲಿ ಇದರ ಅಭ್ಯಾಸವನ್ನು ಮಾಡಿ ಅವರಲ್ಲಿ ಹೋಗಿ ಕೇಳಿದಾಗ ಅವರು ನಾನು ಕೇಳಲಿಕ್ಕೆ ಒಂದು ಕಾರಣ ಉಂಟು. ನನ್ನ ಯಕ್ಷಗಾನದ ಕೆಲವು ತುಣುಕುಗಳನ್ನು ನೋಡಿ ಅದನ್ನು ನೋಡಿ ಪ್ರವೃತ್ತಿ ಮಾಡೋದು ಮಕ್ಕಳಲ್ಲಿ ಸಹಜ ಸ್ಥಿತಿ. ಅದೇ ರೀತಿ ನನಗೊಂದು ಆತುರತೆ ಇತ್ತು. ಹಾಗೆ ಕುಣಿದನ್ನು ನೋಡಿದಂಥ ಮಾಧವ್ ಶೆಟ್ಟಿ ಅವರು ಈ ಹುಡುಗನಿಗೆ ಕಲಿಸಿದರೆ ಹೇಗೆ ಅಂತ ಹೇಳಿ ಅವರೊಂದು ಚಿಂತನೆ ಮಾಡಿದರು. ಅದು ನನಗೆ ಅವಕಾಶ ಒದಗಿ ಬಂತು. ಹೋಗಿ ಕೇಳಿದೆ, ಹೇಳಿಕೊಡ್ಬೋದು ಹೇಳಿದರು, ಬನ್ನಿದ್ದೇಳಿ. ಹಾಗೆ ನನಗೆ ತುಂಬ ಪ್ರೀತಿಯಿಂದ ನನಗೆ ಅವ್ರಿಗೆ ಗೊತ್ತಿದ್ದಂಥ ವಿದ್ಯೆಯನ್ನು ನಾಟ್ಯದಲ್ಲಿ ದೊಡ್ಡ ವಿಶೇಷ ಪರಿಣತ ನಾನು ಪಡೀಲಿಲ್ಲ. ಅಷ್ಟು ನನಗೆ ಸಮಯಗಳಾಗಲಿ. ನನಗೆ ಸ್ವಲ್ಪ ಸಣ್ಣ ಪ್ರಾಯದಲ್ಲಿ ನಮ್ಮ ತಂದೆಯವರು ಮೃತಪಟ್ಟದ್ರಿಂದ ಎಲ್ಲ ಜವಾಬ್ದಾರಿಗಳಿತ್ತು. ಇದರ ಎಡೆಯಲ್ಲಿ ಇದಕ್ಕೊಂದು ಆಸೆ ಪಟ್ಟು ಅವರ ಹತ್ರ ಹೋಗಿದ್ದೆ. ಮತ್ತು ಬಣ್ಣಗಾರಿಕೆಯನ್ನು ಅವರ ಹತ್ರ ಕಲಿತೆ. ಬಣ್ಣಗಾರಿಕೆಗೆಲ್ಲ ಸಂಪೂರ್ಣತೆಯನ್ನು ಹೆಚ್ಚಿನ ಭಾಗ, ಪೂರ್ಣತೆ ಅಂತ ಇನ್ನೂ ಯಕ್ಷಗಾನದಲ್ಲಿ ಪೂರ್ಣತೆ ಅಂತ ಹೇಳೋದು ಬಂದಿರಲಿಲ್ಲ, ಬರುವುದೂ ಇಲ್ಲ. ಎಷ್ಟು ಕಲ್ತರೂ ಅನುಭವಗಳು ಇನ್ನೂ ಬೇಕು. ಯಕ್ಷಗಾನದಲ್ಲಿ ಅದು ಯಕ್ಷಗಾನ ಕಲಿಕಾ ಕೇಂದ್ರವೇ ಅದು ಯಾವಾಗಲೂ. ಅದರಿಂದ ಪೂರ್ಣತೆ ಅಂತ ನಾನು ಇನ್ನೂ ಹೇಳುವುದಿಲ್ಲ. ಅದು ಸಾಕಷ್ಟು ಮಟ್ಟಿಗೆ ಅವರ ತನಕ ಕಲಿತು ಅದರಲ್ಲಿ ಪ್ರಬುದ್ಧನಾಗಿದ್ದೇನೆ ಅಂತ ಹೇಳಿ ಹೇಳುವಲ್ಲ ಅಷ್ಟೇ. ಅಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಈ ರೀತಿ ವೇಷ ಮಾಡುವುದು, ಬಣ್ಣಗಾರಿಕೆ ಮತ್ತೆ ಈ ವೇಷಭೂಷಣಗಳ ತಯಾರಿಕೆ, ಇದು ಎಲ್ಲವನ್ನು ಒಟ್ಟು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ನಾನು ಸಾಮಾನ್ಯ ಒಂದು 86-87ನೇ ಇಸ್ವಿಯಿಂದ ಮಾಡ್ತಾ ಇದ್ದೇನೆ. ಆಗದಲ್ಲೇ ಮಾಡ್ತಾ ಇದ್ದೇನೆ. ಆಗ ನನಗೆ ಈ ವೇಷ ಮಾಡೋದು ಇವರು ನನ್ನ ಕಲೀಲಿಕ್ಕೆ ನನಗೆ ಮಾಧವ ಶೆಟ್ಟಿ ಅವರಲ್ಲಿ ಹೋಗಿ ಕೇಳಿದಾಗ ನನಗೆ ಕಲಿಸಿಕೊಟ್ರೆಲ್ಲ ಆಯಿತು. ಆದರೆ ಒಂದು ವಿಚಾರ ಏನಂತ ಹೇಳಿದರೆ, ಅವರು ಒಂದು ಬಿಡಿ ಕಾಸನ್ನು ನನ್ನಿಂದ ಅಪೇಕ್ಷೆ ಪಡಲಿಲ್ಲ. ನಿಮ್ಮ ಹಿರಿಯರಿಂದ ನನಗೆ ಬಂದ ವಿದ್ಯೆ ನಾನು ನಿಮಗೆ ದಾನ ಮಾಡ್ತಾ ಇದ್ದೇನೆ, ನನಗೆ ನೀವು ಹಣ ಕೊಡೋದಿದ್ರೆ ನನ್ನಲ್ಲಿ ಬರಬೇಡಿ ಅಂತ ಹೇಳಿದರು. ಓಹೋ, ಅಂದರೆ ವಿದ್ಯೆಯನ್ನು ಹಣಕ್ಕಾಗಿ ನಾನು ಕೊಡುವುದಿಲ್ಲ ಅಂತ ಹೇಳಿದರು. ಅದು ಅವರ ಹೆಗ್ಗಳಿಕೆ. ಅದು ನನ್ನ ಗುರುವಿನನ್ನು ನಾನು ಎಲ್ಲಿ ಹೇಳಬಲ್ಲೆ. ಹಣಕ್ಕಾಗಿ ಕಡೆಗೆ ನಾನು ಅವರಿಗೆ ಒಂದು ಇಷ್ಟೆಲ್ಲ ಕಲ್ತಿದ್ದೇನೆ, ಅವರು ಬಡಸಿಗಲಿದ್ದಾರೆ. ನಮ್ಮಲ್ಲಿ ಕೃಷಿ ಮಾಧ್ಯಮ ನಮ್ಮದು, ಅದರಿಂದ ಎಂತ ಹೇಳಿದ್ರೆ ಒಂದು 10 ತೆಂಗಿನಕಾಯಿ ಆಗ ನನ್ನ ಹತ್ರ ಬೈಸಿಕಲ್ ಅದರಲ್ಲಿ ಹಿಡ್ಕೊಂಡು ಹೋಗಿ ಅವರಿಗೆ ಕೊಟ್ಟೆ, ಈ ಕೊಳ್ಳಿಂದ ಅದು ಕೂಡುದು ಅಂತ ಹೇಳಿದರು. ನೋಡಿ, ಇದಕ್ಕೆಲ್ಲ ನಾನು ನಿಮ್ಮ ಹೇಗೂ ನೀವು ಪೇಟೆಯಿಂದ ತರಬೇಕು, ನನ್ನ ನೀವು ಏನಾರು ಅದು ನಿತ್ಯ ಉಪಯೋಗ ಮಾಡಿಕೊಳ್ಳಿದ್ದಲ್ಲಿ ಅಷ್ಟೇ. ಅವರಿಗೆ ನಾನೊಂದು ಗುರುಗಾಣಿಕೆ ಕೊಟ್ಟಿದ್ದೇನೆ ಅಷ್ಟು ಹೊರತು ಬೇರೆ ಏನು ಗುರುಗಾಣಿಕೆ ಕೊಟ್ಟದಿಲ್ಲ. ಅವ್ರು ತೆಗೊಳ್ಳಿಕ್ಕೆ ಕೇಳಿಲ್ಲ. ವಿದ್ಯೆ ನನಗೆ ದಾರಿ ಎರೆದಿದ್ದಾರೆ, ಅದು ಪ್ರಯೋಜನ ಆಯಿತು. ಅದು ನಂತರ ನಾನು ಎಲೆಕ್ಟ್ರಾನಿಕ್ನ ಮಾಧ್ಯಮದಲ್ಲಿ ಇರುವಾಗ ನನಗೆ ವೇದಿಕೆ ಬೇಕಿತ್ತು. ವೇದಿಕೆ ನನಗೆ ಸೀನಬಂಡ ಅವರೇ ಒದಗಿಸಿಕೊಟ್ರು. ವೇಷ ಮಾಡ್ತಾರೆ ಹುಡುಗ ಅಂತ ಹೇಳಿ, ಇವರು ಒಳ್ಳೆ ವೇಷ ಮಾಡ್ತಾರೆ ಅಂತ ಹೇಳುವಂಥ. ಅನಿರೀಕ್ಷಿತವಾಗಿ ನನಗೆ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡುವುದನ್ನು ನೋಡಿ ನಮ್ಮ ಮೇಳಕ್ಕೆ ನೀವು ಯಾಕೆ ಬರಬಾರದು ಅಂತ ಹೇಳುವಂಥ ಅಭಿಪ್ರಾಯದಿಂದ ನನಗೆ ನಾವು ಕೇಳಿದರು. ಕೆಲವು ನನ್ನ ಫ್ರೀ ಇರುವಂತಹ ಸಮಯಕ್ಕೆ ಹೋದೆ, ಅವರ ಹೇಳಿಕೆಗೆ ಸ್ವೀಕರಿಸಿದೆ. ಬಣ್ಣದ ವೇಷದಾಗಿ ಸೇರಿದೆ ಅವರ ಜೊತೆಗೆ. ಬಣ್ಣದ ವೇಷಕ್ಕೆ ಹೆಚ್ಚಾಗಿ ಬಣ್ಣದ ವೇಷವೇ ನನಗೆ ಅವಕಾಶಗಳು ಒದಗಿ ಬಂತು. ಅದು ನನಗೆ ಮಾಧ್ಯಮಕ್ಕೆ ಒಳ್ಳೆಯದಾಯಿತು. ಮುಂದೆ ಪ್ರಚಾರಕ ಮೈಯರ ವೇಷಧಾರಿ ಅಂತ ಹೇಳೋದಕ್ಕೆ ತುಂಬ ಎಲ್ಲ ಸಂಘ ಸಂಸ್ಥೆಗಳದ್ದಿರಲಿ ಮತ್ತು ಉಳಿದ ಹೊತ್ತಿನಲ್ಲಿ ಇವರದ್ದು ಮೇಳದಲ್ಲಿ ಯಾರ ಅವಶ್ಯಕತೆ ಇಲ್ಲ ಅಂದರೆ ಮೈಯರ ನಮ್ಮದು ಇಂತಲ್ಲಿ ಯಕ್ಷಗಾನ ಉಂಟು ಬನ್ನಿ ಅಂತ ಹೇಳಿಕೊಂಡು ಅವರಲ್ಲಿ ಅದೊಂದು ಹೆಗ್ಗಳಿಕೆ ಉಂಟು, ಹೆಚ್ಚು ತನ ಉಂಟು. ಎಂಥ ಕಲಾವಿದನೂ ಕೂಡ ನಮ್ಮದು ಒಳ್ಳೇದಾಗದಿಲ್ಲದ್ರು ಒಳ್ಳೇದಾಗಲಿಲ್ಲ ಅಂತ ಹೇಳುವಂಥ ಚಿಂತನೆ ನಮ್ಮಲ್ಲಿ ಇರ್ತದೆ. ಇವತ್ತು ನಮ್ಮ ಪಾತ್ರ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಇದು ಒಳ್ಳೇದಾಗಿದೆ ಅಂತ ಹೇಳಿ ಹುರಿದುಂಬಿಸಿ ಬೆನ್ನು ತಟ್ಟಿ ಒಳ್ಳೇದಾಗಿದೆ ಮೈಯರೆ ನಿಮ್ಮದು ಇವತ್ತು ವೇಷ ಬಹಳ ಒಳ್ಳೇದಾಗಿದೆ ಅಂತ, ಅದು ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮದು ಹಾಳ ಆಗಿದೆ ಅಂತ ಹೇಳಿದ್ರು ನಮ್ಮನ್ನು ಹುರಿದುಂಬಿಸಿ ಇನ್ನೊಮ್ಮೆ ವೇಷ ಮಾಡುವಾಗ ಉತ್ತೇಜನ ಕೊಡ್ತದೆ. ದೊಡ್ಡತನ ಅದು. ಆ ದೊಡ್ಡತನವನ್ನು ನಾವು ಮೆಚ್ಚಬೇಕು. ಅದು ನನಗೆ ಅವಕಾಶ ಒದಗಿ ಬಂತು. ಇದೆಲ್ಲ ಹಾಗೆ ತುಂಬ ದಿಕ್ಕಲ್ಲಿ ಈ ವೇಷಗಳೆಲ್ಲ ಬರ್ತಾ ಹೋಗ್ತಾ ಇದ್ದಾಗೆ ಕಡೆಗೆ ತುಂಗ ಸಂಘ ಸಂಸ್ಥೆಗಳು 1 ವರ್ಷಗಳಲ್ಲಿ ಸಾಧಾರಣ ನನಗೆ ಕಡಿಮೆ ಪಕ್ಷ ಒಂದು 100-150 ವೇಷಗಳು ಒದಗಿ ಬಂತು ನನಗೆ. ಸಂಘ ಸಂಸ್ಥೆಗಳಿಗೆ ಇವರ ಮೇಳಗಳೇ ಹಾಗೆ ಹೇಳಿಕೊಂಡು ಅದು ನನಗೆ ಅವಕಾಶ ತುಂಬ ಆಯಿತು.
ಈಗ ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿಯೇ ಅಂತ ಆಯ್ಕೆ ಮಾಡಿಕೊಳ್ಳುವ ಯುವಕರಿಗೆ ನೀವು ನಿಮ್ಮ ಒಂದು ಹಿತವಚನ ಏನು? ಅದೇ ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಕಲಾವಿದರಿಗೆ ಹುಡುಗರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಹೊಟ್ಟೆಪಾಡಿಗಾಗಿ ಮಾಡಿದವರು ಮೊದಲು ಇದ್ದಾರೆ. ಆದ್ರೆ ಅವ್ರ ಹೊಟ್ಟೆಪಾಡಿಗಾಗಿ ಮಾಡುವಾಗ ನಮ್ಮತನವನ್ನು ಬಿಡಬಾರ್ದು. ನಮ್ಮತನ ಒಂದು ಇರ್ತದೆ, ಅದನ್ನು ಬಿಟ್ಟು ಕೆಲವೊಮ್ಮೆ ಹೊಟ್ಟೆಪಾಡಿಗೆ ಉಪಯೋಗಿಸ್ತಾರೆ. ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಅದಲ್ಲಿ ಒಳ್ಳೆದು ಕೆಡುಕುಗಳು ತುಂಬಾ ಇರ್ತದೆ. ಹೊಟ್ಟೆಪಾಡು ಸಹಜ ಮನುಷ್ಯನಿಗೆ. ಉದರ ನಿಮಿತ್ತಂ ಬಹುಕೃತ ವೇಷ ಅಂತ ಹೇಳಿದ ಹಾಗೆ ಅದು ಸಹಜ. ಹಾಗೆ ಅಂತ ಹೇಳಿ ತೀರಾ ಯಕ್ಷಗಾನಕ್ಕೆ ವಿರೋಧವಾಗಿ ನಾವು ಮಾಡುವುದು ಅಥವಾ ಏನೋ ಒಂದು ಅದನ್ನು ಮಾಡ್ಕೊಂಡು ಹೋಗುವುದು ಅದು ಸಮಂಜಸ ಕಾಣುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂದ್ರೆ ಏನು? ಇದರ ಗುಣಲಕ್ಷಣಗಳು ಏನು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ನನ್ನ ಅಭಿಪ್ರಾಯದಲ್ಲಿ ಅಂತ ಹೇಳಿದ್ರೆ, ಈಗ ಯಕ್ಷಗಾನ ಅಂತ ಹೇಳಿದ್ರೆ ಈಗ ಮೂಲದಿಂದ ರಾಜಕಲೆ ಅಂತಲೇ ಅದನ್ನು ಹೇಳ್ತಾರೆ. ಜಾನಪದ ಕಲೆ ಅದು. ಹಿಂದೆಗೆ ನನ್ನ ಅಭಿಪ್ರಾಯ, ದೊಡ್ಡ ಅದರ ಬಗ್ಗೆ ನಾನು ಆಳವಾಗಿ ಅರಿತವನಲ್ಲ. ಆದರೆ ಅಭಿಪ್ರಾಯ ಏನಂತ ಹೇಳಿದ್ರೆ ಅದು ಬಾಯಿಂದ ಬಾಯಿಗೆ ಬಂದಂಥ ಕಲೆ ಅಂತ ಹೇಳ್ಬೋದು. ಹಿಂದೆಗೆ ಜನಪದಲ್ಲಿ ಈಗ ಜನಸಾಮಾನ್ಯರಿಗೆ ಕೃಷಿ ಮಾಧ್ಯಮ ಯಾವುದೋ ಇರ್ಬೋದು, ಹಾಗಾಗಿ ಊರಿನ ಒಂದು 10 ಜನಗಳು ಸೇರಿಕೊಂಡು ಒಂದು ಮಾಡುವಂತಹ ಕಲೆ ಜನಪದವಾಗಿ ಬೆಳೆದಂತ ಕಲೆ. ಹಾಗಾಗಿ ಅದು ಜನಪದ ಕಲೆ ನನ್ನ ಅಭಿಪ್ರಾಯ. ಎರಡನೇ, ಅದಕ್ಕೆ ಸ್ವಲ್ಪ ಬುದ್ಧಿಜೀವಿಗಳು ಸೇರಿದ್ರಿಂದ ಅದನ್ನು ಹೀಗೆ ಮಾಡಿದ್ರೆ ಹೇಗೆ ಅಂತ ತರ್ಕಬದ್ಧವಾಗಿ ತೆಕ್ಕೊಂಡು ಅದನ್ನು ಶಾಸ್ತ್ರೀಯತೆಗೆ ಸೇರಿಸಿ ಅದನ್ನೊಂದು ಚಂದದ ಚೌಕಟ್ಟಿಗೆ ತಂದಿದ್ದಾರೆ ಹಿಂದಿನ ಪೂರ್ವಜರು. ಹಲವಾರು ಶಾಸ್ತ್ರೀಯ ವಿಚಾರಗಳನ್ನು ಅದರಲ್ಲಿ ಅಳವಡಿಸಿದ್ದಾರೆ. ಆದ್ರಿಂದ ಅದು ಪ್ರಬುದ್ಧತೆಯನ್ನು ಪಡೆಯಿತು ಅಂತ ನನ್ನ ಅಭಿಪ್ರಾಯ. ಯಕ್ಷಗಾನದ ಅಂದರೆ ನೀವು ಹೇಳಿದಿರಿ ಯಾವ ಅಂದರೆ ವೇಷಭೂಷಣ, ಬಣ್ಣಗಾರಿಕೆ, ಆಮೇಲೆ ವೇಷಭೂಷಣ ತಯಾರಿಕೆ, ಇದೆಲ್ಲ ನಿಮಗೆ ಗೊತ್ತುಂಟು. ಹಿಮ್ಮೇಳದ ಬಗ್ಗೆ ಏನಾದರೂ ವಿಶೇಷ? ಬಗ್ಗೆ ದೊಡ್ಡ ಅರಿತವನಲ್ಲ ನಾನು. ಆದ್ರೆ ಹಿಮ್ಮೇಳವನ್ನು ನಾನು ಪ್ರವೃತ್ತಿಯಾಗಿ ತೆಗೊಳ್ಳಿಕ್ಕೆ ಆಗ್ಲಿಲ್ಲ, ನನಗೆ ಅನಿವಾರ್ಯತೆ ಒದಗಿ ಬಂತು. ನಾನು ಹಿಮ್ಮೇಳ ಭಾಗವತಿಗೆ ನಾನು ಕೂಡ ಕಲ್ತವನೇ, ಆದ್ರೆ ಅದನ್ನು ರೂಢಿಗೆ ತರ್ಲಿಕ್ಕೆ ಆಗ್ಲಿಲ್ಲ ನನ್ನಿಂದ. ನಾನು ಮಾಂಬಾಡಿಯವರ ಹತ್ರ ಭಾಗವತಿಗೆ ಒಂದು 6 ತಿಂಗಳಿಂದ ಅವರ ಅಭ್ಯಾಸ ಮಾಡಿದ್ದೇನೆ. ಪುತ್ತೂರಲ್ಲಿ ರಕ್ತೇಶ್ವರಿ ಗುಡಿಯಲ್ಲಿ ಅವರದೊಂದು ಕ್ಲಾಸ್ ಇತ್ತು, ಅದಕ್ಕೆ ಹೋಗಿದ್ದೆ. ಆಮೇಲೆ ನನಗೆ ಅನಿವಾರ್ಯ ಕಾರಣಗಳಿಂದ ನನಗೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಅದನ್ನು ಅಲ್ಲಿಗೆ ಮುಂದುವರಿಸಿದೆ. ಈಗಂತೂ ನನ್ನಲ್ಲಿ ಅದು ತಾಳ ಬೇತಾಳವಾದಿತ್ತು. ಅದನ್ನು ಹಿಡಿಲಿಕ್ಕೆ ಹೋದ್ರೆ ಮೈಯರಿಗೆ ಇದು ಗೊತ್ತುಂಟಂತ ಹೇಳಿದ್ರೆ ಅದು ಏನೋ ವ್ಯಂಗ್ಯವಾಗಿ ಹೋದಿತ್ತು. ಅದರಿಂದ ಅದರ ಗೋಜಿಗೆ ನಾನೀಗ ಹೋಗುವ, ನಾನು ಬೇರೆ ವಿಚಾರದಲ್ಲಿ ಇದ್ದೇನೆ ಅಷ್ಟು. ಯಕ್ಷಗಾನದ ಆಹಾರದ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ವಿವರಣೆ ಕೊಡ್ಬೋದಾ? ಅಂದ್ರೆ ಅದು ಯಾವ ರೀತಿ ಹುಟ್ಟಿತು, ಅದರ ಬೆಳವಣಿಗೆ, ಇಂದಿನ ಸ್ಥಿತಿಗತಿ. ಯಕ್ಷಗಾನ ಹುಟ್ಟಿದಾಗ ನಾನು ಆಗ ಹೇಳಿದ ಹಾಗೆ ಜನಪದವಾಗಿ ಬೆಳೆದು ಬಂದದ್ದು. ಅದು ಬುದ್ಧಿಜೀವಿಗಳಿಂದ ಅದನ್ನು ಪ್ರಬುದ್ಧತೆಗೆ ತಂದರು, ಕೆಲವು ಶಾಸ್ತ್ರೀಯತೆಯನ್ನು ಸೇರಿದರು, ಹೀಗೆಲ್ಲ ಆಯಿತು. ಮತ್ತೆ ಈಗಿನ ಪರಿಸ್ಥಿತಿ ನೋಡಿದರೆ, ಈಗಿನ ವಸ್ತುಸ್ಥಿತಿಯಲ್ಲಿ ನಮ್ಮ ಮೂಲ ತಳಹದಿಗೆ ಕೊರತೆ ಬಾರದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಮೂಲ ತಳಹದಿಗೆ ಕೊರತೆ ಬಾರದಾಗಿ ಈಗಿನ ಹೊಸ ಆವಿಷ್ಕಾರಗಳನ್ನು ಸೇರಿಸುವುದು ತಪ್ಪಲ್ಲ. ಯಾಕೆಂತ ಹೇಳಿದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಆ ಹೊತ್ತಿನಲ್ಲಿ ಹಾಗಿರಬಹುದು. ಆ ಹೊತ್ತಿಗೆ ಅದು ಸರಿ, ಈ ಹೊತ್ತಿಗೆ ಇದು ಚಂದ. ಆದ್ರಿಂದ ಅದೊಂದು ಒಳ್ಳೆ ಚಿಂತನೆ. ಕೆಲವು ಅದನ್ನು ಕಳಪೆ ಮಾಡುವಾಗ ನಮಗೆ ಅಸಮಾಧಾನ ಕಾಣ್ತದೆ. ಅದನ್ನು ನಾವು ಹೇಳುವಂತಿಲ್ಲ, ಅವರವರಿಗೆ ಮನೋಧರ್ಮಕ್ಕೆ ಬಿಟ್ಟದ್ದು. ಕೆಲವೊಮ್ಮೆ ಯಕ್ಷಗಾನದಲ್ಲಿ ಅವರವರ ಮನೋಧರ್ಮದಲ್ಲಿ ಅದನ್ನು ಚಿಂತನೆಗೆ ತಗೊಂಡು ಹೋಗಿ ಮಾಡೋದು ಅಂತ ಹೇಳಿ ಉಂಟು. ಜನಪ್ರೇಕ್ಷಕರನ್ನು ರಂಜಿಸುವುದು. ಕೆಲವೊಮ್ಮೆ ಅದನ್ನು ಯಾಕೆ ಹೊಟ್ಟೆಪಾಡಿಗಾಗಿ ಅಂತ ಹೇಳಿ ಆಗೊಂದು ಮಾತು ಹೇಳಿದೆ. ಹೊಟ್ಟೆಪಾಡಿಗಾಗಿ ಹೊರಡುವಾಗ ಯಾಕೆಂತ ಹೇಳಿದ್ರೆ ಎದುರು ಕೂತವನಿಗೆ ರಂಜನೆ ಕಾಣಬೇಕು. ಮಾಧ್ಯಮ ಕಳಕೊಂಡು ಕೆಲವೊಮ್ಮೆ ಪ್ರದರ್ಶನ ಕೊಡುವುದು ಉಂಟು. ಅದು ನಿಜವಾಗಿ ತಪ್ಪು, ಆದರೆ ಅವನನ್ನು ಎದುರನ್ನು ರಂಜಿಸಬೇಕು. ಹಾಗಿದ್ದ ಅನಿವಾರ್ಯತೆಗಳಲ್ಲಿ ತೀರಾ ವಿಭಿನ್ನವಾಗಿ ಹೋಗುವುದು ಸರಿಯಲ್ಲ. ಈಗ ನಮ್ಮ ಯಕ್ಷಗಾನದ ವೇಷಭೂಷಣಗಳು ಯಾವುದರಿಂದ ಪ್ರೇರೇಪಿಸಲ್ಪಟ್ಟಿದೆ ಅಂತ ತಮ್ಮ ಒಂದು ಅಭಿಪ್ರಾಯ? ಅಂದರೆ ಈಗ ಕಿರೀಟ ವೇಷಗಳಾಗಲಿ ಅಥವಾ ಪುಂಡು ವೇಷಗಳ ಒಂದು ಸಂಪೂರ್ಣ ಆ ಕಿರೀಟ, ದೊಗಲೆ, ಆ ಯಾವುದು ವಸ್ತ್ರಾಭರಣಗಳು ಎಲ್ಲವೂ ಕೂಡ, ಮತ್ತೆ ಈ ಬಣ್ಣದ ವೇಷ, ಇದೆಲ್ಲ ಯಾವುದರಿಂದ ಹೆಚ್ಚು ಪ್ರೇರೇಪಣೆಯನ್ನು ಪಡೆದಿರಬಹುದು? ಈಗ ನಾವು ಸಣ್ಣದಿಂದ ನೋಡಿದರಾಗಾಯ್ತು, ಯಕ್ಷಗಾನವನ್ನೇ ನೋಡಿದಷ್ಟೇ. ಈಗ ಕೆಲವರೆಲ್ಲ ಹೇಳ್ತಾರೆ ಕಥಕಳಿಯ ಮೂಲ ತತ್ವ ಅಂತ ಹೇಳುವುದನ್ನು ಕೇಳಿದ್ದುಂಟು ನಾನು. ಆದ್ರೆ ನನಗೆ ಅದಷ್ಟು ಸಮಂಜಸ ಅಂತ ಕಾಣುದಿಲ್ಲ. ಯಾಕೆಂದ್ರೆ ಇದರಲ್ಲಿ ಇದ್ದಂತ ವಿಶೇಷತೆಗಳು ಅದರಲ್ಲಿಲ್ಲ. ಏನು ವಿಶೇಷತೆಗಳು ಅಂತ ನೀವು ಇದರಲ್ಲಿ ನೋಡಿ, ಈಗ ನಮಗೆ ಪಕಡಿ ವೇಷಗಳು ಅಥವಾ ತುರಾಯಿ ವೇಷಗಳು ಅಥವಾ ಬೇರೆ ಬೇರೆ ವರ್ಣಗಳು ನಮಗೆ ಕಥಕಳಿಯಲ್ಲಿ ಕಂಡು ಬರುವಂತದ್ದು ನೋಡಿ. ಪಕಡಿ ತುರಾಯಿಗಳ ವೇಷಗಳು ಯಾವುದೂ ಬರುವುದಿಲ್ಲ. ಬಣ್ಣದ ಕಿರೀಟಗಳು, ಮುಡಿ ಕಿರೀಟಗಳು, ಪೊಂಬೆ ಕಿರೀಟಗಳು, ಇಷ್ಟು ಬಿಟ್ರೆ ಅದರಲ್ಲಿ ಬೇರೆ ನಮಗೆ ಅದರಲ್ಲಿ ಕಂಡು ಬಂದದ್ದಿಲ್ಲ.
ಆ ಕಥಕಳಿಯಲ್ಲಿ ನನ್ನ ಗಮನಕ್ಕೆ ಬಂದದ್ರಲ್ಲಿ ನಾನು ಅದನ್ನು ವಿಶೇಷವಾಗಿ ತರ್ಜಮೆ ಮಾಡಿದವಲ್ಲ, ಆದ್ರೂ ನನಗೆ ಈಗ ಪ್ರಸ್ತುತ ಒಂದು ಚಿತ್ರೀಕರಣಗಳಲ್ಲಿ ಆಗಲಿ ಯಾವುದೆಲ್ಲ ಆ ಪ್ರಕಾರಗಳಲ್ಲಿ ಕಂಡು ಬರುವುದಿಲ್ಲ. ಆದ್ರಿಂದ ಅದರಿಂದ ಬಂದಿದೆ ಅಂತ ಹೇಳಿದ್ರೆ ಒಪ್ಪುವುದು ಬಹಳ ಕಷ್ಟ ಅಲ್ಲ. ಇನ್ನೊಂದು ಅದಕ್ಕೆ ಕಾರಣ ಉಂಟು. ಯಾಕೆಂತಂದ್ರೆ ಕಥಕ್ಕಳಿಯಲ್ಲಿ ಸ್ತ್ರೀ ವೇಷಕ್ಕೂ ನಮ್ಮ ಯಕ್ಷಗಾನದಲ್ಲಿ ಇರುವ ಸ್ತ್ರೀ ವೇಷಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಮುಂಚೆ ಬಹಳ ಹಿಂದೆ ನಾನು ಕೇಳಿದ ಹಾಗೆ ಸಾಮಾನ್ಯ ಸ್ತ್ರೀಯರಂತೆಯೇ ಯಕ್ಷಗಾನದ ಸ್ತ್ರೀ ವೇಷ ಕೂಡ ಇದ್ದದ್ದಂತೆ. ಆ ನಂತರ ಅದನ್ನು ಬದಲಾವಣೆಗೆ ಇದು ಮಾಡಿದ್ದು. ಈಗ ಕಥಕಳಿಯೇ ಅದಕ್ಕೆ ಮೂಲ ಅಂತಾದ್ರೆ ಅದೇ ರೀತಿಯ ಹೆಣ್ಣು ವೇಷಗಳು ಇಲ್ಲಿ ಇರ್ಬೇಕಿತ್ತು. ಆದ್ರಿಂದ ಅದನ್ನೇ ಮೂಲ ಅಂತ ಕೆಲವು ಹೇಳುವ ಮಾತನ್ನು ನಾನು ಒಪ್ಪುವಂತಿಲ್ಲ. ನಾನು ಮತ್ತೆ ಅದು ಎಷ್ಟು ಸಮಂಜಸ ಎಷ್ಟು ಸತ್ಯ ಅದನ್ನು ಬಲ್ಲವರು ಯಾರಾದರೂ ಅನುಭವಿ ಹಿರಿಯ ಕಲಾವಿದರು ಯಾರಾದರೂ ತುಂಬಾ ಮುತ್ಸದ್ದಿಗಳಿದ್ರೆ ಹೇಳುದಿದ್ರೆ ನಮ್ಮದು ಆಕ್ಷೇಪಣೆ ಇಲ್ಲ. ಆದ್ರೆ ನನ್ನ ಅನುಭವದಲ್ಲಿ ಅದು ಹೇಳ್ತದೆ ಇದು ಖಂಡಿತ ಅಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ತದೆ. ಯಾಕೆಂತ ಹೇಳಿದ್ರೆ ಈಗ ವೇಷಭೂಷಣಗಳಿದ್ದಲ್ಲಿ ತುಂಬಾ ವ್ಯತ್ಯಾಸಗಳುಂಟು. ಆಯದಾದಂಥ ಪ್ರಕಾರಗಳು. ಪಕಡಿ ವೇಷಕ್ಕೆ ಬೇರೆ, ತುರಾಯಿ ವೇಷಕ್ಕೆ ಬೇರೆ, ಪುಂಡು ವೇಷಕ್ಕೆ ಬೇರೆ, ಕಿರೀಟ ವೇಷ ಬೇರೆ, ನಾಟಕೀಯ ಬೇರೆ, ದೇವಿ ಕಿರೀಟ ಇಟ್ಟು ಒಂದು ಶೃಂಗಾರ ವೇಷಗಳು ಬೇರೆ, ಹೀಗೆಲ್ಲ ಕೆಲವು ಪ್ರಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅದು ಹೇಳ್ತದೆ ಈಗ ನಾಟಕೀಯ ವೇಷಗಳು ನಮ್ಮ ಯಕ್ಷಗಾನದಲ್ಲಿ ಇಲ್ಲ ಅಂತ ಹೇಳುವುದನ್ನು ನಾನು ಕೇಳಿಬಲ್ಲೆ. ಅಂದ್ರೆ ನಾನು ಅಷ್ಟು ಪ್ರಾಯಸ್ಥನಲ್ಲ, ನಾನು ಸಣ್ಣ ಪ್ರಾಯದವ. ಆದ್ರೆ ನಾಟಕೀಯ ವೇಷಗಳು ನಾಟಕದಿಂದಾಗಿ ಇದಕ್ಕೆ ಬದಲಾವಣೆ ಆಗಿದೆ ಅಂತ ಹೇಳುವಂತದ್ದು ಕೆಲವು ಚಿಂತಕರು ಅದನ್ನು ಹೌದು. ಅಂದ್ರೆ ಕುರಿಯ ವಿಠಲ ಶಾಸ್ತ್ರಿಗಳು ಅದನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳುವುದನ್ನು ಚಂದ ಅಂತ ಹೇಳಿಕೊಂಡು ಕೆಲವೊಮ್ಮೆ ಚಿತ್ರಣ ಚಂದ ಬರ್ಲಿಕ್ಕೆ ಬೇಕಾಗಿ ಈಗ ಯಕ್ಷಗಾನದಲ್ಲಿ ನಾನು ಹೇಳುದಿದ್ರೆ ಉದಾಹರಣೆಗೆ ನಾನೊಂದು ಮಾತು ಹೇಳುದುಂಟು. ದೇವಿ ಮಾತ್ಮೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಪಕಡಿ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಂತೂ. ಅದು ಬೇಡ ಅಂತ. ಉದಾಹರಣೆಗೆ ಈಗ ಕಟೀಲ್ ಮೇಳದಲ್ಲಿ ಮಾಡ್ತಾರೆ ತುರಾಯಿ ಇಟ್ಟು. ಯಾಕೆಂತ ಹೇಳಿದ್ರೆ ಎದುರು ನೋಡುವವನ ನೋಟಗ ಅವನ ಕಣ್ಣಿಗೆ ಆಹ್ಲಾದಕರವಾಗಿರ್ಬೇಕಾದ್ರೆ ವಿಶೇಷತೆಗಳು ಬರಬೇಕು. ಹೌದು. ವಿಶೇಷತೆಗಳು ಬರಬೇಕಾದ್ರೆ ಎಲ್ಲವನ್ನೂ ಪಕಡಿ ಮಾಡ್ತಾ ಹೋದ್ರೆ ದೇವೇಂದ್ರ ಬಲಗಳು ಪಕಡಿ, ಬ್ರಹ್ಮೇಶ್ವರೇಶ್ವರರು ಪಕಡಿ, ಗರುಡನು ಪಕಡಿ, ಇವನು ಯಾರು ಯಕ್ಷನು ಪಕಡಿ, ಎಲ್ಲ ಪಕಡಿ ವೇಷವೇ ಮಾಡ್ತಾ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇವನಿಗೆ ಆ ವೇಷಗಾರಿಕೆಯಲ್ಲಿ ಅವನ ವೇಷವನ್ನು ಪ್ರಸ್ತುತಪಡಿಸುವ ಅಂತ ಹೊಣೆಗಾರಿಕೆ ಇದ್ರೆ ನೋಡುಗನ ಅವನಲ್ಲಿ ಸ್ವಲ್ಪ ಬುದ್ಧಿ ತೀಕ್ಷ್ಣವಾಗಿದ್ರೆ ಮಾತ್ರ ಅದು ಇಂಥ ಪಾತ್ರ ಅಂತ ಗೊತ್ತಾಗ್ತದೆ. ಹೌದು. ಇಲ್ಲದ್ರೆ ಜನಸಾಮಾನ್ಯರಿಗೆ ಈಗ ಎದುರು ಪ್ರೇಕ್ಷಕರಲ್ಲಿ ಎಲ್ಲರೂ ಬುದ್ಧಿಜೀವಿಗಳು ಅಂತ ಹೇಳಲಿಕ್ಕೆ ಆಗುದು. ಹೌದು, ಸಾಮಾನ್ಯರೇ ಇರುವುದು, ಹೆಚ್ಚು ಸಾಮಾನ್ಯರಾಗಿರ್ತಾರೆ. ಆಗ ಅವರಿಗೆ ಕೃಷ್ಣ ಅಥವಾ ವಿಷ್ಣು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಪಕಡಿ ವೇಷದಲ್ಲಿ ಹೋದ್ರೆ ಅವರು ಅರ್ಥೈಸಿಕೊಳ್ಳುವುದು ಇದು ಒಂದು ದೇವೇಂದ್ರ ಬಲವೇ ಅಂತ ಹೇಳಿಕೊಂಡು ಅದನ್ನು ತುರಾಯಿ ಅಥವಾ ಹೀಗೆ ಒಂದು ಕೃಷ್ಣವನ್ನು ಆದ್ರ ಈಗ ಉದಾಹರಣೆಗೆ ಕೃಷ್ಣ ವೇಷದೊಳಗೆ ಈಗಿನ ಕೆಲವು ಇದರಲ್ಲಿ ಫ್ಲಕ್ಸ್ಗಳಲ್ಲಿ ನೋಡಿದಂತಹ ಕೆಲವು ಚಿತ್ರಣಗಳು ಬೇರೆ ಬೇರೆ ಬರ್ತಾ ಉಂಟು. ಹೌದು ಹೌದು. ಆದ್ರಿಂದ ಸಾಮಾನ್ಯರಿಗೆ ಕೃಷ್ಣ ವೇಷ ಅಂತ ಹೇಳಿದ್ರೆ ಪಕಡಿಯೇ ಕೊಟ್ರೆ ಅದು ಕೃಷ್ಣನಾಗಿ ಕಾಣುವುದಿಲ್ಲ. ನಮಗೆ ಯಕ್ಷಗಾನಕ್ಕೆ ಹೌದಾಗಿರ್ಬೋದು, ಆದ್ರೆ ಅದು ಅಷ್ಟು ಸಮಂಜಸವಾಗಿ ನನಗೆ ಕಾಣುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಇದು ತುರಾಯಿ ಕೊಟ್ರೆ ಚಂದ ಕಾಣ್ತದೆ, ಬೇರೆ ಬೇರೆ ಪ್ರಕಾರಗಳು ಬರ್ತದೆ. ಯಕ್ಷಗಾನದಲ್ಲಿರುವಂತಹ ಪ್ರಕಾರಗಳೆಲ್ಲವೂ ರಂಜಿಸಿದ ಕೂಡಲೇ ಎದುರು ಕೂತವನಿಗೆ ಬೇರೆ 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 ಇದಿಲ್ಲದ್ರೆ ಎಲ್ಲವೂ ಪಗಡಿ ಬಂದಗಳು ಇದೆ ಅಂತ ಒಂದೇ ನಮ್ಮನೆ ವೇಷಗಳು ಅಂತ ಹೇಳೋದು ಸಾಮಾನ್ಯರು ಮಾತಾಡಿಕೊಳ್ಳೋದುಂಟು. ಅದೇ ತುರಾಯಿ ಹಾಕಿದ್ರೆ ಒಂದು ವೈವಿಧ್ಯತೆಯನ್ನು ತೋರಿಸಿದಾಗ ಆಗ್ತದೆ ನಾವು, ಅದು ನನ್ನ ಅಭಿಪ್ರಾಯ. ಯಕ್ಷಗಾನ ಆಹಾರಕ್ಕೆ ಬಳಸುವ ಪರಿಕರಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಯಕ್ಷಗಾನ ವೇಷಭೂಷಣಗಳು ಹೌದು ಅಲ್ವಾ? ಹೌದು. ವೇಷಭೂಷಣ ಅಂದ್ರೆ ಕಿರೀಟ ಎಲ್ಲ 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 ಸಮಗ್ರವಾಗಿ ಈಗ ಅಂದ್ರೆ ಈಗ ಸದ್ಯಕ್ಕೆ ಬಳಸುವ ಪರಿಕರಗಳು. ನಾವು ಕೆಳಗಿಂದ ಮೇಲೆ ಹೋಗುವಾಗ ಹೌದು ಹೌದು. ಈಗ ಗೆಜ್ಜೆ ಸಾಕ್ಸ್ಗಳು ಈಚೆಗಳಿಂದ ಹೋಗುವ. ಹೌದು. ಗೆಜ್ಜೆ ಅಂತೂ ಎಲ್ಲರಿಗೂ ಸರ್ವಸಾಮಾನ್ಯ ಗೊತ್ತಿದ್ದದ್ದು ವಿಚಾರ. ಹೌದು. ಸಾಕ್ಸಿಗೆ ಯಕ್ಷಗಾನಕ್ಕೆ ನಾವು ಓಪನ್ ಸಾಕ್ಸ್ ಉಪಯೋಗಿಸುದು. ಸಾಕ್ಸೇ ಆಗ್ಬೇಕು ಅಂತ ಏನಿಲ್ಲ ನನ್ನ ಅಭಿಪ್ರಾಯಕ್ಕೆ. ಗೆಜ್ಜೆ ಒತ್ತುವುದಕ್ಕೆ ಬೇಕಾಗಿ ಸಾಕ್ಸ್ ಹಾಕುದು. ಹೌದು, ಅದನ್ನು ತಪ್ಪು ಅಂತ ಹೇಳ್ತಾರೆ ತುಂಬಾ ಜನ. ಹೌದು. ಯಾಕೆಂತ ಹೇಳಿದ್ರೆ ಓಪನ್ ಸಾಕ್ಸ್ಗಳು ನಾವು ಯಾಕೆ ಉಪಯೋಗಿಸ್ತಿದ್ದೆ ಅಂತ ಹೇಳಿದ್ರೆ ಕಾಲಿಗೆ ಗೆಜ್ಜೆಯ ಹಗ್ಗದ ಗಂಟುಗಳು ಇದೆಲ್ಲ ಒತ್ತುತ್ತದೆ ಅಂತ ಹೇಳುವುದಕ್ಕೆ ಅದನ್ನು ಉಪಯೋಗಿಸ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಹೌದು. ಆದ್ರೆ ನನ್ನ ಜೀವಿತಾವಧಿಯಲ್ಲಿ ನಾನು ಅದನ್ನು ಕಂಡುಕೊಂಡು ನಾನು ಯಕ್ಷಗಾನ ಕಂಡಲ ಹಾಗಾಯ್ತು, ಅದು ಇದು ಉಂಟು. ಹೌದು. ಹಾಗಾಗಿ ಅದು ಬೇಕು ಅಂತ ಇಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಅದು ಬೇಕು ಅಂತ ಇಲ್ಲ ಅಂತ ಕಾಲಿಗೆ ಒತ್ತದ ರೀತಿಯಲ್ಲಿ ಬೇರೆನಾರು ಮಾಡಿದ್ರೆ ಆಗ್ಬೋದು. ಈಗ ನಾನು ವೇಷಭೂಷಣ ತಯಾರು ಮಾಡುವವನೇ. ನೀವು ಆ ಬಗ್ಗೆ ಯಾವ ರೀತಿಯ ಒಂದು ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಈಗ ನಾವು ಭರತನಾಟ್ಯದವರೆಲ್ಲ ಮಾಡಿದಾಗೆ ಪ್ಯಾಡ್ಗಳನ್ನು ಉಪಯೋಗಿಸಿ ಮಾಡಬಹುದು ಅಂತ ಒಂದು ಅಭಿಪ್ರಾಯ ನನ್ನದು. ಆದ್ರೆ ಅದನ್ನು ನಾನು ಒಬ್ಬ ಹೇಳಿದ್ರೆ ಆಗುದಿಲ್ಲ, 10 ಜನ ಒಪ್ಪಬೇಕು ಒಂದು ವಿಚಾರ. ಯಾಕೆಂತ ಹೇಳಿದ್ರೆ
ಅದು ಏನೋ ಒಂದು ಅದರ ರೂಢಿಗೆ ಅದುವೇ ಬಂದು ಬಿಟ್ಟಿದೆ ಈಗ. ಹೌದು, ಸಾಕ್ಸ್ ಮತ್ತೆ ಅದರ ಮೇಲೆ ಇನ್ನೊಂದು ಇದು ಬೇರೆ ಹಾಕ್ತಾರಲ್ಲ, ಕಾಲ್ಪಟ್ಟಿ ಸಹ ಅದು ಹಾಕ್ತಾರೆ. ಮೊದಲು ಈಗ ನಮ್ಮ ಯಕ್ಷಗಾನದಲ್ಲಿ ಮೊದಲು ಬಂದದ್ದು ಕಾಲು ಕಡಗ, ಕಾಲು ಮುಳ್ಳು ಹೀಗೆಲ್ಲ ಬಂದದ್ದುಂಟು ಪಾರಂಪರಿಕವಾಗಿ. ಈಗ ನಾವೇನಂತ ಹೇಳಿದ್ರೆ ನಾವೇ ಅಳವಡಿಸಿ ಬಿಡುವಾಗ, ಈಗ ಸ್ವಂತ ವೇಷಗಾರಿಕೆ ಮಾಡಿಕೊಳ್ಳುವವನಿಗೆ ಎಲ್ಲವನ್ನು ಕಟ್ಟಿಕೊಳ್ಬಹುದು. ನಾವೇ ಈ ಗೆಜ್ಜೆ ಸ್ವಾಕ್ಸದಿಂದ ಈಚೆ ಅಳವಡಿಸುವಾಗ ಸಂಘ ಸಂಸ್ಥೆಗಳಿಗೆಲ್ಲ ಹೋಗೋ ಎಲ್ಲವನ್ನು ನಾವೇ ಅಳವಡಿಸಬೇಕಾಗ್ತದೆ. ಹೌದು. ಆಗ ನಾವು ಏನಂತ ಹೇಳಿದ್ರೆ ತುಂಬಾ ಜನವನ್ನು ಹಿಡ್ಕೊಂಡು ಹೋಗಿ ಬೆರಳೆಣಿಕೆ 3-4 ಜನ ಹಿಡ್ಕೊಂಡು ಹೋದ್ರೆ ನಮಗೆ ಅದನ್ನು ಎಲ್ಲವನ್ನು ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆದಿತ್ತು. ಆದ್ರಿಂದ ನಾವು ಕೆಲವದನ್ನೆಲ್ಲ ಕುಂಠಿತ ಮಾಡಿರುವುದು. ಕುಂಠಿತ ಮಾಡಿದ್ದು ಈಗ ತಪ್ಪು ಅಂತ ಕೆಲವರ ಅಭಿಪ್ರಾಯ ಇರ್ಬೋದು, ಆದ್ರೆ ಕುಂಠಿತ ಮಾಡಿದ ಕಾರಣ ಅದು ತುಂಬಾ ಜನವನ್ನು ತಗೊಂಡೋಗ್ಬೇಕು. ಆಗ ಅಲ್ಲಿ ಬರುವಂತ ಸಂಭಾವನೆಗಳು ಸಾಕಾಗುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಕುಂಠಿತಕ್ಕೆ ನಿಂತಿದೆ ಅಂತ ನನ್ನ ಅಭಿಪ್ರಾಯ. ಸರಿ. ಆಮೇಲೆ ಇಜಾರು, ಒಳಗಿನ ಇಜಾರು ಬೇಕು ಅಂತಿಲ್ಲ. ಅದು ಈಗಿನ ಸ್ವಲ್ಪ ಅನುಭವಕ್ಕೆ ಅವರ ಬಟ್ಟೆಗೆ ಮಣ್ಣಾಗದ ರೀತಿಯಲ್ಲಿ ನಾವು ಒಳಗೆ ಕಟ್ಟಿದಂತ ದಪ್ಪ ಮಾಡ್ಲಿಕ್ಕೆ ಹಾಕಿದಂತಹ ಬಟ್ಟೆಗಳು ಯಾವಾಗಲೂ ವಾಶ್ ಮಾಡುವಾಗಿಲ್ಲ. ದಿನಂಪ್ರತಿ ವಾಶ್ ಮಾಡೋದಿದ್ರೆ ಇಷ್ಟು ವೇಷಭೂಷಣ ವಾಶ್ ಮಾಡ್ಲಿಕ್ಕೆ ತೊಳಿಲಿಕ್ಕೆ ಬಹಳ ಕಷ್ಟ ಆದಿತ್ತು. ಹೌದು. ಅದಕ್ಕೆ ಬೇಕಾಗಿ ಅದನ್ನು ಒಳಗಿನ ಬಟ್ಟೆಗೆ ಈಗ ಸ್ವಲ್ಪ ಬುದ್ಧಿಜೀವಿಗಳು ಯಕ್ಷಗಾನಕ್ಕೆ ವೇಷಕ್ಕೆ ಎಲ್ಲ ಪಾದಾರ್ಪಣೆ ಮಾಡಿದ ಕಾರಣ ಒಳಗಿನ ಇಜಾರು ಅಂತ ಒಂದು ಮಾಡಿತ್ತು, ನನ್ನ ಅಭಿಪ್ರಾಯ. ಸರಿ. ಆಮೇಲೆ ಒಂದು ಮೇಲಿನ ಇಜಾರು ಚಂದ ಅಲಂಕಾರಕ್ಕೆ ಬರುವ ಹಾಗೆ. ಹೌದು. ಅದು ಪುಂಡು ವೇಷಕ್ಕೆ ಹೀಗೆ, ಕಿರೀಟ ವೇಷಕ್ಕೆ ಹೀಗೆ, ಎದುರು ವೇಷಕ್ಕೆ ಹೀಗೆ ಅಂತ ಹೇಳುವಂತ ಒಂದು ನಿರ್ಣಯ ಉಂಟು. ಆ ನಿರ್ಣಯದ ಪ್ರಕಾರವೇ ತಯಾರು ಮಾಡೋದು. ನಾನು ಅಂತಲ್ಲ, ಎಲ್ಲರೂ ವೇಷಭೂಷಣ ತಯಾರು ಮಾಡುವವರು ಮಾಡುವಂತ ವಿಚಾರಗಳು ಹಾಗೆ. ಮತ್ತೆ ಪಕಡಿ ವೇಷಕ್ಕಾದ್ರೆ ಬಾಳ್ಮುಂಡು, ತುರಾಯಿ ವೇಷಕ್ಕಾದ್ರೆ ಕಚ್ಚೆ, ಹೀಗೆ ಬೇರೆ ಬೇರೆ ಪ್ರಕಾರಗಳು. ಹೌದು. ಕಿರೀಟ ವೇಷಕ್ಕಾದ್ರೆ ಬಾಳ್ಮುಂಡು, ದಗಲೆ, ಎದುರು ವೇಷಕ್ಕೆ ಬೇರೆ, ಪೀಠಿಕೆ ವೇಷಕ್ಕೆ ಬೇರೆ, ರಾಜವೇಷಕ್ಕೆ ಬೇರೆ ಬೇರೆ ಅಂತ ಹೇಳುವಂತ ಹಿಂದಿನವರು ಬುದ್ಧಿಜೀವಿಗಳು ನಿರ್ಣಯ ಮಾಡಿದ್ದಾರೆ. ಅದನ್ನು ನಾವು ತಪ್ಪು ಮಾಡ್ಲಿಕ್ಕೆ, ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಪ್ರಕಾರ ನಾವು ಅದನ್ನು ಮುಂದುವರಿಸುವುದಷ್ಟೇ ವಿನಃ ಹೊರತು ನಾವು ಒಂದು ದೊಡ್ಡ ತರ್ಜಮೆ ಮಾಡ್ಲಿಕ್ಕೆ, ಅದರಲ್ಲಿ ಹಗುರ ಮಾಡಬಹುದು, ಸ್ವಲ್ಪ ಸುಲಭ ಸಾಧನ ಮಾಡಬಹುದು. ಹೌದು. ಅದನ್ನು ಹಗುರ ಮಾಡಬಹುದು. ಈಗಿನ ಜನರೇಷನ್ಗೆ ಅನುಕೂಲವಾಗುವ ಹಾಗೆ ವಸ್ತುಗಳನ್ನು ಅನುಕೂಲ ಮಾಡಬಹುದು. ಈಗ ಉದಾಹರಣೆಗೆ ನಮಗೆ ಯಕ್ಷಗಾನದಲ್ಲಿ ದಗಲೆಗಳೆಲ್ಲ ವೆಲ್ವೆಟಿಂದ ಹೆಚ್ಚಾಗಿ ಉಪಯೋಗಿಸೋದು. ರಂಗಿನಲ್ಲಿ ನಮ್ಮ ರಂಗಸ್ಥಳದಲ್ಲಿ ಬೆಳಕಿಗೆ ಅದೇದಾದಂಥ ಬಣ್ಣವನ್ನು ಹೊರಸೂಸುತ್ತದೆ. ಹೌದು, ಕೊಡ್ತದೆ. ಬೇರೆ ಯಾವುದನ್ನು ಉಪಯೋಗಿಸಿ ಕೊಡುವುದಿಲ್ಲ. ಒಂದು. ಎರಡನೇ, ಕೋಟನ್, ಪ್ರಧಾನತೆ ಕೋಟನ್. ಈಗ ಅಷ್ಟು ಪ್ರಬುದ್ಧವಾಗಿ ಕೋಟನ್ ಬಟ್ಟೆಗಳು, ಖಾದಿ ಬಟ್ಟೆಗಳು ಅಷ್ಟು ಅದರ ಪ್ರಬುದ್ಧತೆ ಇಲ್ಲ, ಕಳ್ಕೊಳ್ತದೆ. ಅದನ್ನು ಮಾಡಿತು ಹೇಳಿ ಆದ್ರೆ ಅದು ಒಂದು ತಪ್ಪಿದ್ರೆ 2 ಬಾರಿಗೆ ಮಾತ್ರ ಅದರ ಪ್ರಬುದ್ಧತೆಯನ್ನು ಕಳ್ಕೊಳ್ತದೆ. ಆದ್ರಿಂದ ಈಗ ಪಾಲಿಸ್ಟರು, ನೈಲನ್ನು, ಸಿಲ್ಕು ಇದನ್ನು ಉಪಯೋಗಿಸ್ತಾ ಇದ್ದೇವೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಲೈಟಿಂಗ್ಸಿಗೆ ಅದರದ್ದೇ ಆದ ಬಣ್ಣವನ್ನು ಹೊರಸೂಸುವುದು ಬಹಳ ಕಡಿಮೆ. ಅದರಲ್ಲಿ ಇನ್ನೊಂದು ಹೊಳಪು ತಯಾರಾಗ್ತದೆ. ಅದು ಅನಿವಾರ್ಯತೆ, ಅದನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಇದಕ್ಕೆ. ಹಗುರಕ್ಕೆ ಅದು ಉತ್ತಮ. ಖಾದಿ ಬಟ್ಟೆಯನ್ನು ಉಪಯೋಗಿಸಿದ್ರೆ ಈಗ ಅದನ್ನು ಹೊರುವವನಿಲ್ಲ, ಹೊರಲಿಕ್ಕೆ ಸಾಧ್ಯವಿಲ್ಲ ಯಾರಿಂದ. ಅಷ್ಟು ಜನರಲ್ಲಿ ಅಷ್ಟು ಭಾರ ಇರ್ತದೆ, ಅದನ್ನು ಸಾಧ್ಯ ಇಲ್ಲ. ಮೊದಲು ಅವರು ಅದನ್ನು ಉಪಯೋಗಿಸಿದ್ರು, ಆಗ ಅನಿವಾರ್ಯತೆ ಇತ್ತು, ಎಲ್ಲೋ ಸರಿ. ಈಗಕ್ಕೆ ಇದು ಸರಿ. ಹಾಗಾಗಿ ಇದನ್ನು ಈಗ ಪಾಲಿಸ್ಟರು, ನೈಲ್ ಸೆನ್ಸ್ ಹೀಗೆ ಇದನ್ನು ಉಪಯೋಗಿಸ್ತಾ ಇದ್ದೇವೆ ದಗಲೆಗಳನ್ನು. ಮತ್ತೆ ಮಣಿ ಸಾಮಾನುಗಳು ಎಷ್ಟು ಹಗುರ ಮಾಡಬಹುದು ಅಷ್ಟನ್ನು ಇಷ್ಟುವರೆಗೆ ನಾನು ಮಾಡಿಕೊಟ್ಟಿದ್ದೇನೆ ಅಂತ ನನ್ನ ಅನುಭವ, ನನ್ನ ಅಭಿಪ್ರಾಯ. ಜನರಿಗೆ ಮಾಡಿಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡು ತುಂಬಾ ಅನುಕೂಲಕರವಾಗಿ ಮರದ ಮಾಡಬಹುದು, ಮಣಿ ಸಾಮಾನಿಂದ ಮಾಡಬಹುದು. ಮರದ ಡಿಸೈನ್ಗಳು, ಅದರ ಚಿತ್ರೀಕರಣಗಳನ್ನು ಮಾಡಿ, ಅದರ ಗುಬ್ಬಿಗಳನ್ನು ಮಾಡಿದ್ರಲ್ಲಿ ಚಂದ ಕಾಣ್ತದೆ. ಮಣಿ ಸಾಮಾನ್ಯ ಕೆಲಸ ಮಾಡುವವನಿಗೆ ಸ್ವಲ್ಪ ಸುಲಭ ಆಗ್ತದೆ. ಹೌದು. ವಿಶೇಷತೆ ಆರ್ಟ್ ಬೇಡ ಅದಲ್ಲಿ. ಮರದ ಡಿಸೈನ್ ಇಂದ ಮಾಡುವಂತ ಆಭರಣಗಳಿಗೆ ಯಾಕೆಂದ್ರೆ ಮರದ ಕೆಲಸ ಮಾಡುವವರು ಮಾಡ್ತಾನೆ. ಈಗ ನಾನೇ ತಯಾರು ಮಾಡ್ತೇನೆ ಮರದ ಸಾಮಗ್ರಿಗಳು, ನನಗೆ ಬೇಕಾದಂತ ಅದರ ಹೂಗಳನ್ನು ಅದನ್ನ ನಾನೇ ತಯಾರು ಮಾಡ್ತೇನೆ ಅಷ್ಟೇ. ಇನ್ನೊಬ್ಬನಿಗೆ ಯಾರಿಗಾದರೂ ಒಬ್ಬ ಅದನ್ನು ತಯಾರು ಮಾಡಿ ಕೊಡುವಾಗ ಇವನಿಗೆ ಅದರಲ್ಲಿ ವಿಶೇಷತೆ ಚಿತ್ರಣ ಬೇಡ, ಅವನ ಚಿತ್ರಣತೆಯನ್ನು ಸೇರಿಕೊಂಡು ಮಾಡ್ಬೇಕಾಗುತ್ತೆ. ಹೌದು, ಅದನ್ನು ಫಾಲೋ ಮಾಡಿದ್ರೆ ಆಯ್ತು. ಹಾಗೆ ಹೇಳಿ ಈಗ ಪರಂಪರೆಯ ವೇಷಭೂಷಣ ಅಂತ ಹೇಳ್ತಾರೆ. ಮೊದಲಿಗೆ ದೊಂದಿ ಬೆಳಕಿನಲ್ಲಿ ಆಗ್ತಿತ್ತು. ಆಗ ನಿಮ್ಮ ಈ ಮರದ ಪೀಸಿನ, ಮರದ ತುಂಡಿನ ವೇಷಭೂಷಣ ಉಪಯೋಗಿಸಿದ್ರೆ ಅದು ಏನೂ ಕಾಣುವುದಿಲ್ಲ. ಆ ದೊಂದಿ ಬೆಳಕಿಗೆ ಗಾಜಿನ ಮಣಿಯ ವೇಷಭೂಷಣಗಳೇ ಸರಿ, ಸಮಂಜಸ, ಅದುವೇ ಚಂದ. ಅದು ಅತಿ ಕಡಿಮೆ ಬೆಳಕಿನಲ್ಲಿ ರಂಜಿಸುವಂತ ಸಾಧನಗಳು. ನನ್ನ ಅಭಿಪ್ರಾಯ, ಅತಿ ಕಡಿಮೆ ಬೆಳಕಿನಲ್ಲಿ ರಂಜಿಸುವಂತ ಸಾಧನಗಳು ಅಂದ್ರೆ ಅತಿ ಕಡಿಮೆ ಬೆಳಕಿನಲ್ಲಿ ಚಂದ ಕಾಣ್ತದೆ. ಈಗ ಇವುಗಳಲ್ಲಿ ಏನಂತ ಹೇಳಿದ್ರೆ, ಈಗ ನಮಗೆ ಈಗಿನ ಆಧುನಿಕ ಯುಗದಲ್ಲಿ ಬೆಳಕಿನ ವ್ಯವಸ್ಥೆಗಳು ಬೇಕಾದಷ್ಟು ಉಂಟು. ಆದ್ರಿಂದ ಈಗ ನಾವು ಈಗ ಮಾಡುವಂತಹ ಮರದ
ಚಿತ್ರಣಗಳು ಅಥವಾ ಈಗ ಬರುವಂತಹ ಗಾಜಿನ ತುಂಡುಗಳು ಅದೆಲ್ಲ ಅದಕ್ಕೆ ಬೆರಳಿಕೆಯಲ್ಲಿ ಸೇರಿಸಿ ಈಗ ಮರದ್ದು ಕೂಡ ಮಾಯವಾಗಿ ಬೇರೆ ಹೊಸ ರೀತಿಯದ್ದು ಬರ್ತಾ ಉಂಟು. ಫೈಬರ್ ಹಾಗಿದ್ದದೆಲ್ಲ ನಾವು ಉಪಯೋಗಿಸೋದಕ್ಕೆ ಶುರು ಮಾಡಿದ್ದೇವೆ ಕೆಲವೆಲ್ಲ. ಈಗ ಹಗುರ ಆಗ್ಲಿಕ್ಕೆ ಬೇಕಾಗಿದ್ದೆಲ್ಲ ಆಧುನಿಕ ಯುಗ ಈಗ. ಹೌದು, ಅಂದ್ರೆ ಫೈಬರ್ ಉಪಯೋಗ ಮಾಡಿದ್ರೆ ಅದು ಹೇಗೆ ಅದ್ರ ನಮಗೆ ಫೈಬರನ್ನು ಉಪಯೋಗ ಮಾಡಿದ್ರೆ ನಮಗೆ ಅದು ಲೈಫ್ ಕೊಡ್ತದೆ. ಅಂದ್ರೆ ವೇಷಭೂಷಣ ಚಂದಕ್ಕೆ ಏನು ಕೊರತೆ ಬರುದಿಲ್ಲ. ಚಂದಕ್ಕೆ ಕೊರತೆ ಬರುದಿಲ್ಲ. ನಾನು ಅದನ್ನು ಹೇಳುದು, ಯಾರೇ ಇರ್ಲಿ, ಈಗ ನಾನೇ ಇರ್ಲಿ ಅಥವಾ ಯಾರೇ ಇರ್ಲಿ, ವೇಷಭೂಷಣ ತಯಾರು ಮಾಡುವಾಗ ನಾವು ಮೂಲ ತಳಹದಿಗೆ ಕೊರತೆ ಬಾರದ ರೀತಿಯಲ್ಲಿ. ಹೌದು, ಮೊದಲಿನವರು ಏನು ಮಾಡಿದ್ದಾರೆ ಅದೊಂದು ನಿರ್ಣಾಯಕ ಹಂತದಲ್ಲಿ ಉಂಟು. ಹೀಗೆ ಅಂತ ಹೇಳುವಂಥದ್ದು ಕಿರೀಟ ಅಂತ ಹೇಳುತ್ತಾ ವೇಷಭೂಷಣಗಳು ಹೀಗೆ ಅಂತ ಹೇಳುವ ನಿರ್ಣಯ ಉಂಟು. ಆದ್ರಿಂದ ಆ ತಳಹದಿಗೆ ಕೊರತೆ ಬಾರದ ರೀತಿಯಲ್ಲಿ ಫೈಬರ್ ಮಾಡಲಿ ಅಥವಾ ಥರ್ಮೋಕೋಲ್ ಮಾಡಲಿ, ಸರಿ, ಎದುರು ಕೂತವನು ಅವನು ಯಾವ ಆಭರಣವನ್ನು ಹಾಕಿದ್ದಾನೆ ಚಿಂತನೆ ಮಾಡುವುದಿಲ್ಲ, ವೇಷ ಇಂಥದ್ದು ಹೌದಾ ಅಂತ ನೋಡ್ತಾನೆ ಅಷ್ಟೇ. ಹೌದು ಹೌದು, ಅದು ಬೇಕಾದ ಮೂಲ ಉಪಯೋಗಿಸುವಂಥ ತತ್ವ ಯಾವುದೂ ಇರಲಿ ಬೇಕಾದ್ರೆ, ಅದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಫೈಬರ್ ಮಾಡಿದ್ರೆ ಹಗುರ ಆಗ್ತದೆ ಮನುಷ್ಯನಿಗೆ. ಈಗ ತುಂಬಾ ಈಗಿನ ಜನರೇಷನ್ ಅಲ್ಲಿ ತುಂಬಾ ಭಾರವನ್ನು ಹೊರುವಂತ ಔದಾರ್ಯತೆ ಯಾರಲ್ಲಿ ಇಲ್ಲ. ಅದರಿಂದ ಅಷ್ಟು ಹಗುರ ಆದಷ್ಟು ಒಳ್ಳೇದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಶಾಲಾ ಜೀವನಗಳಲ್ಲಿ ಮಕ್ಕಳಿಗೆಲ್ಲ ಯಕ್ಷಗಾನದ ಒಂದು ಇದು ಮಾಡಿದ್ದಾರೆ, ತರಬೇತಿ ಎಲ್ಲ ಇದ್ದಾರೆ. ಅವರಿಗೆ ಈ ಬೆರಳೆಣಿಕೆಯ 5-6 ವರ್ಷದ 7 ವರ್ಷದ ಮಕ್ಕಳಿಗೆ ಯಾವುದನ್ನು ಹೊರಲಿಕ್ಕೆ ಆಗ್ತದೆ, ಇದನ್ನು ಹೊರಲಿಕ್ಕೆ ಆಗ್ತದ? ಆಗುದಿಲ್ಲ. ಆಗ ಅದಕ್ಕೆ ಎಷ್ಟು ಸುಲಭ ಸಾಧನ ಅಷ್ಟನ್ನು ಮಾಡಿಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದಷ್ಟು ಮಟ್ಟಿಗೆ ಕೊಟ್ಟಿದ್ದೇನೆ. ಎಷ್ಟು ಸಮಂಜಸ ಅಂತ ನಾನು ಅದನ್ನು ಈಗ ಹೇಳಲಿಕ್ಕೆ ಆಗುದು. ಯಾಕೆಂದ್ರೆ ಅದನ್ನು ಪ್ರೇಕ್ಷಕರು ಅಳವಡಿಸಿದವರು ಉತ್ತರಿಸಬೇಕು. ಹೇಗೆ ಅಂತ ಹೇಳು, ಮೈಯರ ಸಾಧನಗಳು ಹೇಗೆ ಅಂತ ಹೇಳುವುದನ್ನು ಅವರು ಉತ್ತರಿಸಬೇಕು. ಅದನ್ನು ನಾನು ಒಪ್ಪುತ್ತೇನೆ. ನಾನೇ ಅದನ್ನು ಹೇಳಿಕೊಂಡ್ರೆ ಸರಿ ಆಗುದಿಲ್ಲ ನನ್ನ ಅಭಿಪ್ರಾಯ. ಅಂದ್ರೆ ಈ ಕಿರೀಟಗಳಿಗೆ, ಮಣಿ ಸಾಮಾನುಗಳಿಗೆ ಎಲ್ಲದಕ್ಕೂ ನೀವು ಅತ್ಯಂತ ಸುಲಭವಾಗಿ ಸಿಗುವಂತ ಕೆಲವು ಸಾಧನಗಳು ಬಳಸಿಕೊಂಡು ನೀವು ಮಾಡ್ತಾ ಇದ್ದೀರಿ. ಕಟ್ಟು ಹೀಗೆ ಇದೆಲ್ಲ ಉಪಯೋಗಿಸಿಕೊಂಡು, ಅಂದ್ರೆ ನೀವು ಟೈಲರಿಂಗು, ಆಮೇಲೆ ಮಣಿ ಸಾಮಾನುಗಳು, ಒಂದು ವೇಷಕ್ಕೆ ಏನೆಲ್ಲ ಬೇಕು ಅದು ಎಲ್ಲವನ್ನು ನೀವು ಒಬ್ಬರೇ ಮಾಡುವುದು? ಯಾರು ನಿಮ್ಮಲ್ಲಿ ಜನ ಇಲ್ಲ? ಇಲ್ಲ. ಮೊದಲಿಗೆ ನನ್ನ ತಂಗಿಯಂದ್ರನ್ನು ಮದುವೆ ಮಾಡಿಕೊಡ್ಲಿ ಮೊದಲು ನನ್ನ ತಂಗಿಯಂದ್ರು ನನಗೆ ಸಹಕರಿಸಿದ್ರು. ಟೈಲರಿಂಗ್ ಅದಕ್ಕೆ ಇದೆಲ್ಲ ಸಹಕರಿಸಿದ್ರು. ಅವರನ್ನೆಲ್ಲ ಮದುವೆ ಮಾಡಿಕೊಟ್ಟಾಯಿತು. ಆಮೇಲೆ ಅದರ ವಿಷಯ ಗೊತ್ತಿರೋದು ನನಗೆ. ಅದೇ ಒಂದು ವಿಶೇಷತೆ ಅಂತ ಹೇಳಿದ್ರೆ, ನನ್ನ ಅಂಗಿ ಬಟ್ಟೆಗಳನ್ನು ಹೊಲಿಯುವಂತ ಅನುಭವ ನನಗಿಲ್ಲ. ಹಾಗೆ ಹೇಳಿ ವೇಷಭೂಷಣದ ಅನುಭವ ಇದನ್ನು ನಾನು ಹೊಂದಿಕೊಟ್ಟೇನೆ. ಹೌದು ಹೌದು, ಅದು ನನಗೆ ಕರಗತ. ಈಗ ಯಕ್ಷಗಾನದ ಕಿರೀಟ ತಯಾರಿಕಾ ವಿಧಾನ ಮತ್ತೆ ಅದಕ್ಕೆ ಬಳಸುವ ಸಾಮಗ್ರಿಗಳ ಬಗ್ಗೆ. ಅದು ತಯಾರಿಕಾ ವಿಧಾನ ಅಂತ ಹೇಳಿದ್ರೆ, ನಾವು ಪ್ರಥಮವಾಗಿ ಯಾಕೆಂದರೆ ಒಂದು ಸಾಮಾನ್ಯ ಯಕ್ಷಗಾನದ ಕಿರೀಟಗಳನ್ನೆಲ್ಲ ತಯಾರಿಸುವಾಗ ಒಂದು ಅಂದಾಜು, ಅದರ ಲೆಕ್ಕಾಚಾರಗಳು, ಮೊದಲಿನಿಂದ ಬಂದಂತ ಒಂದು ಲೆಕ್ಕಾಚಾರಗಳು, ಅದನ್ನು ಲೆಕ್ಕಾಚಾರದ ಒಂದು ನಿಘಂಟುಂಟು. ಅದನ್ನು ನಾವು ಎಲ್ಲರಿಗೂ ಓಪನ್ ಆಗಿ ಹೇಳುವಾಗಿಲ್ಲ. ಅದು ನಮ್ಮದೇ ಆದಂತ ಒಂದು ಲೆಕ್ಕಾಚಾರ, ಟ್ರೇಡ್ ಸೀಕ್ರೆಟ್. ಯಾವುದೇ ವೃತ್ತಿಯೊಂದು ಅದರ ವೃತ್ತಿ ಮಾಧ್ಯಮದ ಒಂದು ನಿಗೂಢ ಹೇಳುವಾಗಿಲ್ಲ. ಯಾಕೆಂತ ಹೇಳಿದ್ರೆ 12 ವರ್ಷ ಯಾವುದೇ ಮನುಷ್ಯ 12 ವರ್ಷದ ಬೆಳವಣಿಗೆಗೆ ಬಲಿತ ನಂತರ ಅವನ ತಲೆಯ ಸುತ್ತಳತೆ ಅದೊಂದು ನಿಘಂಟು. ಯಕ್ಷಗಾನ ವೇಷಭೂಷಣ ತಯಾರು ಮಾಡುವವರಿಗೆ ಒಂದು ಕಿವಿ ಮಾತು ನನ್ನದು. 12 ವರ್ಷ ತಪ್ಪಿದ್ರೆ 14 ವರ್ಷ. ಈ 12 ವರ್ಷದ ಈ ಮಾಧ್ಯಮದಲ್ಲಿ ಬೆಳೆದಂತಹ ಮನುಷ್ಯನ ಕುತ್ತಿಗೆಯಿಂದ ಮೇಲಿನ ಗಾತ್ರ ಆ ನಂತರ ಬೆಳೆಯುವುದಿಲ್ಲ. ಅದು ಹೌದು, ಆ ನಂತರ ಬೆಳೆಯುವುದು ಶರೀರದ ಗಾತ್ರಗಳು ಮಾತ್ರ. ಆದ್ರಿಂದ ಆ ಲೆಕ್ಕಾಚಾರದ ಮಾಧ್ಯಮವನ್ನು ಇಟ್ಟುಕೊಂಡು ಮುಂದುವರಿಸಿದ್ದು ಅಂತ ಹೇಳಿ ಆದ್ರೆ, ಅದು ಒಂದು ಮಾಡಿದಂತ ಅಳತೆ ಯಾವುದೇ ಮನುಷ್ಯನಿಗೂ ಅದು ಸೂಟೇಬಲ್ ಆಗ್ಬೇಕು. ಅವನು ಅಳವಡಿಸಲಿಕ್ಕೆ ಅವನಿಗೆ ತೊಂದರೆ ಬರ್ತದೆ. ಹೌದು, ನನ್ನ ಅನುಭವ ಹಾಗೆ. ಏನಾದ್ರೂ ಇನ್ನು ನನ್ನಿಂದ ಅನುಭವ ಯಾರು ಬುದ್ಧಿಜೀವಿಗೆ ಅವರಲ್ಲಿ ಏನಾದ್ರು ಇರ್ಬಹುದು, ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಕಂಡುಕೊಂಡಂತ ರೀತಿ ಸತ್ಯ ಅದು. ಯಾಕಂದ್ರೆ 12-14 ಮಾಧ್ಯಮದ ಈ ಮಕ್ಕಳು ಯಾರೇ ಇರಲಿ, ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ ಯಾರೇ ಇರಲಿ, ಆ ಸಮಯದಲ್ಲಿ ಅವರ ಕುತ್ತಿಗೆಯಿಂದ ಮೇಲಿನ ಗಾತ್ರ ಬೆಳೆದದ್ದು ಮತ್ತೆ ಬೆಳೆಯುವುದಿಲ್ಲ, ಮತ್ತೆ ಶರೀರ ಗಾತ್ರಗಳು ಮಾತ್ರ. ಹೌದು ಹೌದು. ಅದಕ್ಕೆ ಸರಿಯಾಗಿ ನಾವು ಕಿರೀಟಗಳನ್ನು ಮಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ, ಅದು ಯಾವ ಪ್ರಾಯದವನಿಗೆ 12ರಿಂದ 75-85 ಮಾಧ್ಯಮದವನಿಗೂ ಕೂಡ ಆ ಕಿರೀಟ ಸೂಟೇಬಲ್ ಆಗಲೇಬೇಕು. ಆ ಮಾಧ್ಯಮವನ್ನು ಇಟ್ಟುಕೊಂಡು ಮಾಡ್ತಾ ಇರೋದು ನಾನು. ಅದಕ್ಕೆ ರಟ್ಟಿನ ಒಂದು ಮೂಲ ತತ್ವವಾಗಿ ಅದಕ್ಕೊಂದು ರಟ್ಟನ್ನು ಮೌಲ್ಡ್ ಮಾಡುವಾಗ ನಾನು ಹೆಚ್ಚಾಗಿ ರಟ್ಟಿನದ್ದೇ ಮಾಡುದು. ಮರದ ಕಿರೀಟಗಳನ್ನು ಬಹಳ ಕಡಿಮೆ ಮಾಡೋದು. ಮರದ್ದು ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ, ತುಂಬಾ ಮಾಡಿದವರಿದ್ದಾರೆ. ಅದಕ್ಕೆ ಸರಿಯಾದ ಮರಗಳು ನಮ್ಮ ಈ ಪರಿಸರದಲ್ಲಿ ಸಿಗುವುದಿಲ್ಲ. ಕುಂಬಳ ಮರ ಅಂತ ಹೇಳುವಂತ ಒಂದು ಮರ ಉಂಟು. ಅದು ನಮಗೆ ಬೇಕಾದ ಕೆತ್ತಲಿಕ್ಕೆ ಬರ್ತದೆ. ಅದರಿಂದ ಮೊದಲು ಸಂಬಾರ ಮರಿಗೆಯನ್ನು ಕೆತ್ತುತ್ತಿದ್ರು. ಸಾಂಬಾರ
ದಿನಸಿ ಸಾಮಾನುಗಳನ್ನು ಹಾಕಲಿಕ್ಕೆ ಬೇಕಾಗಿ ಅದು ಎಷ್ಟು ತೆಳುವಿನಲ್ಲಿ ಯಾವ ಗಾತ್ರಕ್ಕೆ ಕೆತ್ತಿ ನಿಲ್ಲಿಸ್ತೇವೋ ಅದೇ ರೀತಿಯಾಗಿ ಅದೆಷ್ಟೋ ಸಮಯದವರೆಗೆ ನಿಲ್ತದೆ. ಆ ಮರಗಳೆಲ್ಲ ಸಿಕ್ಕಿದಲ್ಲಿ ನಮಗೆ ಬೇಕಾದ ಹಾಗೆ ಮರವನ್ನು ಕೆತ್ತಲಿಕ್ಕೆ ಆಗ್ತದೆ. ಮತ್ತೆ ಈಗ ಬೇರೆ ಯಾವ ಮರಗಳು ನಮಗೆ ಆ ಗಾತ್ರಕ್ಕೆ ಕೆತ್ತಿದ್ರೆ ಅದು ಅಷ್ಟು ತೆಳುವಾಗಿ ಹಗುರವಾಗಿ ನಿಲ್ಲುವುದಿಲ್ಲ, ಅದು ಬಾಗಾಗಿ ಹೋಗ್ತದೆ. ಆದ್ರಿಂದ ಈಗ ನಾನು ಹೆಚ್ಚಾಗಿ ಉಪಯೋಗಿಸುವುದು ರಟ್ಟಿನ ಪಲ್ಪನ್ನು ಮಾಡಿ ಅದರಿಂದ ಕಿರೀಟದ ಡೂಮ್ಗಳನ್ನು ಮಾಡಿ ಅದಕ್ಕೆ ವೆಲ್ವೆಟ್ ಅದನ್ನು ಕ್ಯಾನಸ್ ತರ ಮಾಡಿ ಅದಕ್ಕೆ ಮರದ ಗುಬ್ಬಿಗಳನ್ನು ಅಳವಡಿಸಿ ಗಾಜಿನ ಮಣಿ ಮತ್ತೆ ಪ್ಲಾಸ್ಟಿಕ್ ಮಣಿಗಳನ್ನು ಇದನ್ನೆಲ್ಲ ಉಪಯೋಗಿಸಿ ರಂಜಿಸುವಂತ ಕೆಲವು ಸಾಧನಗಳನ್ನು ಉಪಯೋಗಿಸಿ ಅದನ್ನು ಮಾಡ್ತಾ ಇರೋದು ನಾನು. ಯಕ್ಷಗಾನ ಆಹಾರದಲ್ಲಿ ಅಂದ್ರೆ ಈ ಕಿರೀಟಗಳಲ್ಲಿ ಒಟ್ಟು ಎಷ್ಟು ಬಗೆಯ ಕಿರೀಟಗಳಿವೆ? ಒಂದು ಅದರ ಮೂಲವನ್ನು ವಿನ್ಯಾಸ ಯಕ್ಷಗಾನದ್ದೇಯೋ ಅಥವಾ ಬೇರೆ ಯಾವುದಾದ್ರೂ ಕಲಾ ಪ್ರಕಾರದ್ದು ಆಗಿರಬಹುದು ಅಂತ ನಿಮಗೆ ಕಾಣ್ತದೆ? ಬೇರೆ ಪ್ರಕಾರದ್ದು ಅಂತ ನನಗೆ ನಾನು ಈಗಾಗಲೇ ಆಗೊಮ್ಮೆ ಹೇಳಿದೆ. ಹೌದು, ಬೇರೆ ಪ್ರಕಾರದಿಂದ ಬಂದದ್ದು ಅಂತ ಹೇಳುದಿಲ್ಲ. ಅದು ಮೊದಲಿಂದೇ ನಮಗೆ ಯಕ್ಷಗಾನದ ಮೂಲತತ್ವದಿಂದಲೇ ಅದಕ್ಕೆ ಯಾರೋ ಸ್ವಲ್ಪ ಬುದ್ಧಿಜೀವಿಗಳು ಹೀಗೆ ಇರಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಅದು ಮುಂದುವರಿತಾ ಬಂದಿದೆ ಅಂತ ಹೇಳಿ ಅಷ್ಟೇ ಹೊರತು ನಾನು ಯಕ್ಷಗಾನದ ಮೂಲದಿಂದಲೇ ಬಂದಿದಷ್ಟೇ ಅಂತ ಹೇಳಬಲ್ಲೆ ಹೊರತು ಬೇರೆ ಮೂಲದಿಂದ ಅದಕ್ಕೆ ಹಾರಿದ್ದು ಅಂತ ನಾನು ಒಪ್ಪಬಲ್ಲೆ. ಹೌದು, ನನಗೆ ಅದಷ್ಟು ಸಮಂಜಸ ಕಾಣುವುದಿಲ್ಲ. ಯಾಕೆಂದ್ರೆ ಬೇರೆ ಯಾವ ಪ್ರಕಾರಗಳಲ್ಲಿ ಇದರ ಕೆಲವು ಆಭರಣಗಳು ಇದುಗಳು ಎಲ್ಲಿಯೂ ಕಂಡು ಬಂದದ್ದಿಲ್ಲ. ಈಗ ಕಥಕ್ಕಳಿಯಲ್ಲಿ ಕೇಶವಾರಿ ಬಣ್ಣದ ಕಿರೀಟಗಳು ಅಥವಾ ಸಿರಿಮುಡಿಗಳು ಕಂಡು ಬಿಟ್ರೆ ಬೇರೆ ಯಾವ ಕಿರೀಟಗಳು ಅದಲ್ಲಿ ಕಂಡು ಬಂದದ್ದಿಲ್ಲ. ಅದರಲ್ಲಿ ನನಗೆ ಕಂಡು ಬಂದದ್ದು ಅಂತ ಹೇಳಿದ್ರೆ ಕಥಕ್ಕಳಿಯಲ್ಲಿ ಬಣ್ಣದ ಕಿರೀಟ, ಹನುಮಂತನ ಪರಂಪರೆಯ ಕಿರೀಟ, ಸಿರಿಮುಡಿ ವೇಷದ್ದು, ಹಾಗೆ ಕೆಲವು ಒಂದು ಪ್ರಕಾರಗಳ ಕೆಲವು ಕಿರೀಟಗಳು ಮಾತ್ರದಲ್ಲಿ ಕಂಡು ಬರ್ತದಷ್ಟೇ ವಿನಃ ಎಲ್ಲಾ ಪ್ರಕಾರಗಳ ಕಿರೀಟಗಳು ಬರುವುದಿಲ್ಲ. ಬಂದಿದೆ ಅಂತ ಹೇಳುವುದನ್ನು ನಾನು ಒಪ್ಪುದಿಲ್ಲ. ಈಗ ನೋಡಿ, ಕೇಶಾವರಿ ತಟ್ಟಿ, ಸಣ್ಣ ಕೇಶಾವರಿ ತಟ್ಟಿ, ಕುತ್ತರಿ ಕಿರೀಟ, ಭೀಮನ ಮುಡಿ ಕಿರೀಟ, ಆಮೇಲೇನು ಪಗಡಿ, ಈ ರೀತಿ ಹಲವಾರು ಇದಿದೆ. ಒಟ್ಟು ಎಷ್ಟು ಬಗೆಯದ್ದಿದೆ? ಸಾಧಾರಣ ಒಂದು 64 ಬಗೆಯದ್ದು ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಪೂರ್ತಿ ನಾನು ಸಾಧಾರಣ ಅಂದ್ರೆ 64 ಬಗೆಯ ಕಿರೀಟಗಳಿವೆ ಬರ್ತದೆ ಅದರಲ್ಲಿ ಬೇರೆ ಬೇರೆ ಇದರಲ್ಲಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಅದು ಪೂರ್ತಿಯಾಗಿ ನಾನು ಅದನ್ನು ಆಯ್ತವನಲ್ಲ. ಅಂದ್ರೆ ಆ 64 ಬಗೆಯ ಕಿರೀಟಗಳು ಕೂಡ ಇದರಲ್ಲೇ ಬರ್ತದೆ ಅಲ್ವಾ? ಅದರಲ್ಲೇ ಬರ್ತದೆ. ಅಂದ್ರೆ ಕಿರೀಟ ನೋಡಿ, ತುರಾಯಿ ಕಿರೀಟ, ಕೋಲ್ ಕಿರೀಟ, ದೇವಿ ಕಿರೀಟ, ನಾಟಕಿ ಕಿರೀಟ, ಕುತ್ತರಿ, ಬಣ್ಣದ ಕಿರೀಟ, ಭೀಮನ ಮುಡಿ, ಧರ್ಮರಾಯನ ಕಿರೀಟ, ಅರೆಕೇಶವಾರಿ ಧರ್ಮರಾಯನ ಕಿರೀಟ ಬೇರೆ ಬೇರೆ ಇದೆ. ಈಗ ನಾವು ಅರೆಕೇಶವಾರಿಯನ್ನೇ ಧರ್ಮರಾಯನ ಕಿರೀಟವಾಗಿ ಉಪಯೋಗಿಸ್ತಾ ಇದೆ. ಓಹೋ, ಅದು ಬೇರೆ, ಇದು ಬೇರೆ, ಬೇರೆಯೇ ಕಿರೀಟ ಅಂತ ಹೇಳಿ ಅಂತ ಉಂಟದೊಂದು ಸಂಪ್ರದಾಯ. ಈಗ ಎಲ್ಲಿಯೂ ನೋಡ್ಲಿಕ್ಕೆ ನಮಗಿಲ್ಲ. ನಾನು ಎಂದು ತುಂಬಾ ಹಿಂದೆ ನೋಡಿದ ಪ್ರಕಾರ ಕೂಡ್ಲು ಮೇಳದಲ್ಲಿ ಒಂದು ಕಿರೀಟ ಇತ್ತು, ಧರ್ಮರಾಯನ ಕಿರೀಟ. ನಾನು ನೋಡಿದ ಪ್ರಕಾರ. ಅಂದ್ರೆ ಈಗ ನಿಮ್ಗೆ ಅದನ್ನು ಮಾಡ್ಲಿಕ್ಕೆ ಗೊತ್ತುಂಟಾ? ಮಾಡ್ಲಿಕ್ಕೆ ಅಂತ ಹೇಳಿ ಮಾಡಬಹುದು, ಅದನ್ನು ಅಳವಡಿಸ್ಲಿಕ್ಕೆ ಯಾರು ಅಷ್ಟು ಅಲ್ಲಲ್ಲ, ಒಂದು ಹೀಗೆ ಇತ್ತು ಅಂತ ಒಂದು ಮಾದರಿಗಾದ್ರೂ ಒಂದು ಮಾಡಿ ಇಡ್ಬೋದಲ್ಲ? ಮಾಡಿಕೊಡ್ಬಹುದು, ಮಾದರಿ ಒಂದು ಮಾಡಿಕೊಡ್ಬಹುದು ಅಷ್ಟೇ ಹೊರತು ನೋಡಿದ ಚಿತ್ರಣದ ನೆನಪಿನ ಮಾದರಿನ ಪೂರ್ತಿ ಸಮಂಜಸ ಆದೀತು ಅಂತ ನಾನು ಸಹ ಅದನ್ನು ಹೇಳುದಿಲ್ಲ. ಹೌದು, ಅಂದ್ರೆ ಮೂಲವಾಗಿ ಧರ್ಮರಾಯನ ಕಿರೀಟ ಮತ್ತೆ ಅರೆಕೇಶವಾರಿ ಎರಡು ವ್ಯತ್ಯಾಸ ಉಂಟು. ಅದರ ಪೂಂಬೆಗಳು ಮೇಲೆ ಕೆಳಗೆ ಹೋಗುವುದಲ್ಲ ವ್ಯತ್ಯಾಸಗಳು ಉಂಟು. ಹಾಗೆ ಅಂದ್ರೆ ನಿಮ್ಮ ಪ್ರಕಾರ ಒಟ್ಟು ಹಾಗೆ ಉಂಟು ಅಂತ ಹೇಳುವಂತ ನಿಮ್ಮ ಪ್ರಕಾರ ಒಟ್ಟು ಅದನ್ನು ಅಂತ ಹೇಳಿ ಒಪ್ಪುದಿಲ್ಲ. ನನ್ನ ಪ್ರಕಾರದಲ್ಲಿ ಹಾಗೆ ಅಷ್ಟು ಕಿರೀಟಗಳು ಬೇರೆ 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 ಅಂದ್ರೆ 64 ಬಗೆಯ ಕಿರೀಟಗಳನ್ನು ನೀವು ಗುರುತಿಸಿದ್ದೇನೆ ಅಂತ ನನ್ನೊಂದು ಅಭಿಪ್ರಾಯ. ಅಷ್ಟು ಬರ್ಬೋದು ಅಂತ ಹೇಳಿಕೊಂಡು ಅಷ್ಟು. ಈಗ ನೋಡಿ, ಯಕ್ಷಗಾನ ಆಹಾರದಲ್ಲಿ ಒಟ್ಟು ಎಷ್ಟು ಬಗೆಯ ವೇಷಭೂಷಣಗಳಿವೆ ಈಗ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಸಾಧಾರಣ ಒಂದು ಅಷ್ಟು ಕಿರೀಟಗಳು ಬಂದ ಮೇಲೆ ಅಷ್ಟು ವೇಷಭೂಷಣಗಳು ಬರಲೇಬೇಕಲ್ಲ. ಹೌದು, ಅದಕ್ಕೆ ಸರಿಯಾದ ದೊಗಲೆ ಬೇಕಲ್ಲ, ಅಳವಡಿಸುವುದರಲ್ಲಿ ಇರುವುದು. ಕೆಲವು ಈಗ 64 ಮನೆಯಲ್ಲಿ ಇದ್ರೂ ಕೂಡ ಕೆಲವು ವೇಷಗಳನ್ನು ಅದನ್ನು ಅಳವಡಿಸುವ ರೀತಿಯಲ್ಲಿ ಬದಲಾವಣೆ. ವೇಷಗಳು ಸ್ವಲ್ಪ ಕಡಿಮೆ ಇರ್ಲಿಕ್ಕೂ ಸಾಕು, ಅಳವಡಿಸುವಾಗ ಅಷ್ಟು ಮಾಧ್ಯಮಕ್ಕೆ ಹೋಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಉದಾಹರಣೆಗೆ ನಾನು ಕೊಡ್ತೇನೆ. ಈಗ ದೇವಿ ಕಿರೀಟವನ್ನು ನಾವು ಕೆಲವೊಮ್ಮೆ ಧರ್ಮರಾಯನಿಗಾಗಿ ಉಪಯೋಗಿಸ್ತೇವೆ, ನಾಟಕೀಯ ಧರ್ಮರಾಯನಾಗಿ ಮಾಡ್ತೇವೆ. ಹೌದು, ಆಗ ಒಂದು ವೇಷದ ಚಿತ್ರಣವೇ ಬೇರೆ ಆಯ್ತು. ಹೌದು, ಅದೊಂದು ಬೇರೆ ಆಯ್ತು. ಅಥವಾ ಇನ್ನೊಂದು ರಾಜ, ನಳ ಚಕ್ರವರ್ತಿಯ ಅಥವಾ ಯಾವ್ದಾದ್ರು ಒಂದು ಚಕ್ರವರ್ತಿಯನ್ನು ನಾವು ಕಚ್ಚೆ ಹಾಕಿ ನಾಟಕೀಯ ದಗಲೆಯನ್ನು ಹಾಕಿ ದೇವಿ ಕಿರೀಟವನ್ನು ಇಟ್ಟು ಹಾಗೆ ಉಪಯೋಗಿಸುವುದು. ಆಗ ಅದೊಂದು ಚಿತ್ರಣ ಬೇರೆ ಆಯ್ತಲ್ಲ, ಪ್ರಕಾರ ಒಂದು ಬೇರೆ ಆಯ್ತಲ್ಲ ಅಲ್ಲಿಗೆ. ಅದೇ ಒಂದು ವೈವಿಧ್ಯಮಯವಾದ ಒಂದು ವೇಷ ಅಂತ ವಿನ್ಯಾಸಗಳು ಅಷ್ಟೇ. ಮೂಲ ತತ್ವಗಳು ಎಷ್ಟು ಅಂತ ನನಗೆ ಗೊತ್ತು, ನಾನು ಅದನ್ನು ಹೇಳಬಲ್ಲೆ. ನನಗೆ ಅಷ್ಟು ಅನುಭವ ಅಲ್ಲ ನಾನು ಅದರ ಬಗ್ಗೆ. ಮೂಲ ಇಷ್ಟೇ ಇತ್ತು ಅಂತ ಹೇಳುವುದು ಅಷ್ಟು ದೊಡ್ಡ ಅನುಭವ ಅಲ್ಲ ನಾನು. ಸಾಧಾರಣ ನನಗೆ ಕಂಡು ತಿಳಿದ ಒಟ್ಟಿಗೆ ನಾನು ಮಾಡಿದ್ದೇನೆ ಅಷ್ಟೇ ಹೊರತು. ಆದರೆ ಅಷ್ಟು ವಿನ್ಯಾಸಗಳು ಬೇರೆ ಬೇರೆ 64 ನಮ್ಮನೆ ವಿನ್ಯಾಸಗಳು ಹೇಳಿದ್ರೆ ಯಕ್ಷಗಾನದ ರಾಜವೇಷಗಳಲ್ಲಿ 94 ಗಂಟೆಗಳು ಉಂಟು ಅಂತ ಹೇಳ್ತಾರೆ ಹಿಂದಿನವರು.
ಅದನ್ನು ತುಂಬಾ ಕಡಿಮೆ ಮಾಡಿದ್ದೇವೆ ನಾವು ಸುಲಭ ಮಾಡ್ಲಿಕ್ಕೆ. ಅಂದ್ರೆ ಅದು ಏನದು 94 ಗಂಟುಗಳು ಅಂದ್ರೆ? ಕಟ್ಟಗಳು ಅಂತ ಹೇಳಿದ್ರೆ ಕಾಲ ಗೆಜ್ಜೆಯ ಗಂಟಿನಿಂದ ಹಿಡಿತದೆ. ಓಹೋ ಹೋ ಹೋ ಹೋ. ಕಟ್ಟಗಳು ಕಾಲ ಗೆಜ್ಜೆಯ ಗಂಟಿನ ಈಜಾರಿನ ಕೆಳಗಿನ ಬಳ್ಳಿಯ ಕಟ್ಟ. ಈಗ 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 ಒಟ್ಟು ಎಷ್ಟು ಗಂಟುಗಳು ಬರ್ತದೆ? ಈಗ ಸಾಧಾರಣ ಅದು 94 ಹೋಗಿ 54ಕ್ಕೆ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಸುಮಾರು ಕಟ್ಟಗಳನ್ನೆಲ್ಲ ಕಡಿಮೆ ಮಾಡಿದೆ ಈಗ. ಎಲ್ಲದಲ್ಲಿ ಸುಲಭ ಸಾಧನಗಳನ್ನು ಮಾಡಿ ಸುಲಭ ಮಾಡಿದ್ದೇವೆ. ಇಲ್ಲದ್ರೆ ಅಷ್ಟು ಕಟ್ಟ ಅಂತ ಹೇಳುದು ಕೇಳಿದ್ದೇನೆ ನಾನು ಅಷ್ಟು ಕಟ್ಟವನ್ನು ಅಳವಡಿಸಿದವನಲ್ಲ. ಯಕ್ಷಗಾನದಲ್ಲಿ ಆಹಾರದಲ್ಲಿ ಪಾತ್ರಗಳು ಬಳಸುವ ಆಯುಧಗಳು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮಗೆ ಗೊತ್ತಿದ್ದ ಪ್ರಕಾರ ವಜ್ರಾಯುಧ, ಬಿಲ್ಲು ಬಾಣ, ಖಡ್ಗ, ಪರಶು, ದಂಡ, ವೇಳಾಯುಧ. ಸುಬ್ರಹ್ಮಣ್ಯನಿಗೆ ಉಪಯೋಗಿಸುವುದಕ್ಕೆ ವೇಳಾಯುಧ ಅಂತ ಹೆಸರು. ಹಾಗಾಗಿ ಅದನ್ನು ತಮಿಳಿನ ಏನೋ ಅದಕ್ಕೆ ಒಂದು ಉಪಯೋಗಿಸ್ತಾರೆ ಒಂದು ಶಬ್ದವನ್ನು ಸುಬ್ರಹ್ಮಣ್ಯ ದೇವರನ್ನು ವೇಳಾಯುಧನನ್ನು ಉಪಯೋಗಿಸಿದ್ದು ಅಂತ ಹೇಳಿದ್ರು. ಸುಬ್ರಹ್ಮಣ್ಯನ ಆಯುಧಕ್ಕೆ ವೇಳಾಯುಧ ಅಂತ, ವೇಳಾಯುಧನ್ ಅಂತ. ಹಾಗೆ ಮತ್ತೆ ಪರಶು, ದಂಡ, ಋಷಿ ದಂಡ, ರಾಮದನ ಚಿಟಿಕೆ, ಚಕ್ರ, ಹಾಗೆ ಕೆಲವು ಬೇರೆ ಬೇರೆ ರೀತಿಯ. ಇದರಲ್ಲಿ ವಿಶೇಷ ಎನ್ನುವಂಥದ್ದು ಏನಾದರೂ ಉಂಟಾ? ಹಿಂದೆ ಇದ್ದದ್ದು ಈಗ ಇಲ್ಲದಿರುವುದು ಅಥವಾ ಹಿಂದೆ ಇಲ್ಲದ್ದು ಈಗ ಇರುವಂಥದ್ದು ನೀವು ಗುರುತಿಸಿದ ಹಾಗೆ? ಆಯುಧಗಳಲ್ಲಿ ದೊಡ್ಡ ವಿಶೇಷ ಅಂತ ನನಗೆ ವ್ಯತ್ಯಾಸ ನನ್ನ ಗಮನಕ್ಕೆ ಬಂದದ್ದಿಲ್ಲ. ಅದೇ ರೀತಿ ಅದೇ ಪ್ರಕಾರವಾಗಿ ಹೋಗ್ತಾ ಉಂಟು. ಚಿತ್ರಣಗಳಲ್ಲಿ ಬೇರೆ ಬೇರೆ ಇರಬಹುದು. ಯಾಕೆಂದ್ರೆ ಹೇಳಿದ್ರೆ ಅವರ ಮನೋಧರ್ಮಕ್ಕೆ ಸರಿಯಾಗಿ. ಈಗ ಉದಾಹರಣೆಗೆ ನಾನು ವೇಷಭೂಷಣ ತಯಾರು ಮಾಡುವವರು ಎಷ್ಟೋ ಜನ ಇದ್ದಾರೆ ಊರಲ್ಲಿ. ವೇಷಭೂಷಣ ತಯಾರು ಮಾಡುವವರು ಅವರವರ ಮನಸ್ಸಿಗೆ ಕಂಡಂತ ಚಿತ್ರಣ, ಅವರ ಮನೋಧರ್ಮದ ಚಿತ್ರಣ, ಆ ಪ್ರಕಾರವಾಗಿ ಅದನ್ನು ಆಯುಧಗಳನ್ನು ರೂಪಿಸ್ತಾ ಹೋಗ್ತದೆ. ವಜ್ರಾಯುಧಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಈಗ ವಜ್ರಾಯುಧ ಅಂತ ಹೇಳಿದ್ರೆ ನಿಜವಾಗಿ ಅದು ಮುಳ್ಳಿನ ಕಂಟಕದಾಗದೆ ಇರಬೇಕಾದದ್ದು. ನಾವು ಅದನ್ನು ಅಷ್ಟು ಇದ್ರೆ ಅದನ್ನು ಜೋಪಾನವಾಗಿ ತಕೊಂಡು ಹೋಗಿ ತರುವುದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಅದನ್ನು ಮಾಡುವಾಗ ಸಾಮಾನ್ಯ ಈಗ ನೋಡ್ಲಿಕ್ಕೆ ಒಂದು ಪೂಂಬೆಯ ಮಾಧ್ಯಮದಲ್ಲಿ ಮಾಡ್ತದೆ, ಸಾಂಕೇತಿಕವಾಗಿ ವಜ್ರಾಯುಧ ಅಂತ ಹೇಳಿಕೊಂಡು ಅದರಲ್ಲಿ ಚಿತ್ರಣವನ್ನು ಬೇರೆ ಬೇರೆ ಮಾಡಬಹುದು. ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅವರವರ ಇದಕ್ಕೆ ಬೇಕಾಗಿ. ಒಂದು ಕಿರೀಟವನ್ನು ಅಂದ್ರೆ ಈಗ ಕಿರೀಟ ವೇಷದ್ದು ಕಿರೀಟ ಅಂತ ಇಟ್ಟುಕೊಳ್ಳಿ, ಅದನ್ನು ಪೂರ್ಣಗೊಳಿಸಲು ತಗುಲಬೇಕಾದ ಸಮಯ ಎಷ್ಟು ಮತ್ತೆ ಖರ್ಚು ಎಷ್ಟು? ಕಿರೀಟ ವೇಷದ ಎಲ್ಲ ಸಾಮಗ್ರಿಗಳನ್ನು ಅಲ್ಲಲ್ಲ, ಕಿರೀಟ ವೇಷದ ಕೇವಲ ಕಿರೀಟ ಮಾತ್ರ. ಕೇವಲ ಕಿರೀಟ ಕೋಲು ಕಿರೀಟವನ್ನಾದ್ರೆ ಸಾಧಾರಣ ಒಂದು 3 ರಿಂದ 4 ದಿವಸಗಳಲ್ಲಿ ಪೂರ್ಣತೆಗೊಳಿಸಬಹುದು, ಸಂಪೂರ್ಣವಾಗಿ ಗೊಳಿಸಬಹುದು. ಅದಕ್ಕೆ ಖರ್ಚು ಎಷ್ಟು ಬರಬಹುದು ಒಂದು ಅಂದಾಜು? ಖರ್ಚು ನಮ್ಮ ಸಂಭಾವನೆಯನ್ನು ಸೇರಿಸಿಕೊಂಡ್ರೆ ಮಾತ್ರ ಖರ್ಚು ದೊಡ್ಡದಾಗುವುದು. ವೇಷಭೂಷಣಗಳ ವಸ್ತುಗಳಿಗೆ ಅಲ್ಲಲ್ಲ, ನಿಮ್ಮ ಸಂಭಾವನೆಯನ್ನು ಸೇರಿಸಿ ನೀವು ಸೇರಿಸಿ ಹೌದು. ನಾನು ಅದನ್ನು ಕೇಳಿದೆ. ಯಾಕೆಂತ ಹೇಳಿದ್ರೆ ಸಂಭಾವನೆಯನ್ನು ಸೇರಿಸಿ ಹೇಳುದಿದ್ರೆ ಒಂದು ಕಿರೀಟಕ್ಕೆ ಕಡಿಮೆ ಪಕ್ಷ ಈಗ ಒಂದು 3,500 ರಿಂದ 4,500 ಮಾಧ್ಯಮ ಬೀಳ್ಬಹುದು. ಯಾಕಂದ್ರೆ 4 ದಿವಸ ಆಗುವಾಗ ಅವನ ಸಂಭಾವನೆ ಸೇರಿತು. ಇದರಲ್ಲಿ ಕೇವಲ ಸಂಭಾವನೆಯನ್ನು ಬಿಟ್ಟು ಅದನ್ನು ಹೇಳಿ ಆದ್ರೆ ಕಿರೀಟಗಳಿಗೆ ಸಾಮಗ್ರಿಗಳು ಬಹಳ ಕಡಿಮೆ ಸಾಧ್ಯ. ಅದನ್ನು ಅವನ ನಾಜುಕತೆಯ ನೈಪುಣ್ಯದಲ್ಲಿ ಅದನ್ನು ಆ ಚಂದಕ್ಕೆ ತರುವುದು. ಹೌದು. ಅಲ್ಲಲ್ಲ, ಅದು ಒಂದು ಕಿರೀಟದ್ದು ಖರ್ಚು ಎಷ್ಟು ಅಂತ ಹೇಳಿದ್ರೆ ಅದು ಸಂಭಾವನೆ ಸೇರಿ, ಅದನ್ನು ಬಿಟ್ಟು ನಾವು ಹೇಳುದು ಅದು ಸರಿಯಾಗುದಿಲ್ಲ. ಅದೇ ರೀತಿಯಾಗಿ ಒಂದು ಪಾತ್ರದ ಸಂಪೂರ್ಣ ವೇಷಭೂಷಣ ತಯಾರಿಕೆಗೆ, ಈಗ ಉದಾಹರಣೆಗೆ ಕಿರೀಟ ವೇಷವನ್ನೇ ತಗೊಳ್ಳಿ, ಆದರೆ ಅದರದ್ದು ತಲೆಯಿಂದ ಕಾಲಿನವರೆಗೆ ಸಂಪೂರ್ಣ ವೇಷಭೂಷಣ ತಯಾರಿಕೆಗೆ ತಗುಲುವ ಸಮಯ ಮತ್ತೆ ಒಟ್ಟು ಖರ್ಚು ಎಷ್ಟು ಬರ್ಬೋದು? ಸಾಮಾನ್ಯ ಒಂದು ಕಿರೀಟ ವೇಷದ ಸಾಮಗ್ರಿಗಳನ್ನು ಅದನ್ನು ಒಂದನ್ನೇ ಅದಕ್ಕೆ ಬೇಕಾದನ್ನು ರೂಢಿ ಮಾಡ್ತಾ ಹೋಗುದಾದ್ರೆ ಕಡಿಮೆ ಪಕ್ಷ ಒಂದು 7 ರಿಂದ 10 ದಿವಸ ಬೇಕಾದೀತು. ಯಾಕೆಂದ್ರೆ ವಸ್ತ್ರ ಅಲಂಕಾರಗಳನ್ನು ಹೊಲಿಬೇಕಾದ್ರೆ ಈಗ ನನ್ನ ಅನುಭವದಲ್ಲಿ ತುಂಬಾ ಅತಿ ಶೀಘ್ರವಾಗಿ ಹೊಲಿಯುವವರು ಯಾರಾದ್ರೂ ಇರ್ಬೋದು. ನನಗೆ ಗೊತ್ತಿದ್ದ ವೇಗದ ಮಾಧ್ಯಮದಲ್ಲಿ ನನ್ನ ವೇಗದ ಮಾಧ್ಯಮದಲ್ಲಿ ಸಾಧಾರಣ 7 ರಿಂದ 10 ದಿವಸ. ಹೌದು, ಒಂದು ಇಡೀ ಕಿರೀಟ ವೇಷದ ಅದರದ್ದು ಖರ್ಚು ಎಷ್ಟಾಗ್ತದೆ ಎಲ್ಲ ನಿಮ್ಮ ಸಂಭಾವನೆ ಎಲ್ಲ ಸೇರಿ ಅವಾಗ ಕಡಿಮೆ ಪಕ್ಷ ಒಂದು 12 ರಿಂದ 16 ಸಾವಿರದ ಮಾಧ್ಯಮಕ್ಕೆ ನಿಲ್ಬಹುದು. ಈಗಿನ ಮಾಧ್ಯಮದಲ್ಲಿ ಅಷ್ಟು ಕಡಿಮೆ ಪಕ್ಷದಲ್ಲಿ ಅಷ್ಟು ನಿಲ್ಬಹುದು. ಕಡಿಮೆ ಪಕ್ಷದಲ್ಲಿ ಅಷ್ಟು ನಿಲ್ಬಹುದು ಈಗಿನ ವಸ್ತುಸ್ಥಿತಿಯಲ್ಲಿ. ಹೌದು. ಅದೇ ರೀತಿ ಈಗ ನಮ್ಮ ಬಣ್ಣದ ವೇಷದ್ದು ಕೇಶವರಿ ವೇಷ ಅಂತ ಆದ್ರೆ ಅದು ಬಣ್ಣದ ವೇಷದ ಕೇಶವರಿ ಅಂತ ಹೇಳಿದ್ರೆ ಇದರ ಈ ಕಿರೀಟ ವೇಷದ 2ರಷ್ಟು ಖಂಡಿತ ನಿಲ್ತದೆ. ಖಂಡಿತ ನಿಲ್ತದೆ. ಅಂದ್ರೆ ಖರ್ಚಲ್ಲೂ ನಿಲ್ತದೆ, ಸಮಯದಲ್ಲೂ ನಿಲ್ತದೆ. ಅಂದ್ರೆ ಕಿರೀಟ ವೇಷದ ಒಂದು ಕೋಲು ಕಿರೀಟವನ್ನು ತಯಾರು ಮಾಡ್ಲಿಕ್ಕೆ 4 ದಿವಸ ಬೇಕಾದ್ರೆ ಕೇಶವನ್ನೇ ತಯಾರು ಮಾಡ್ಬೇಕಾದ್ರೆ 10 ದಿವಸ ಬೇಕು.
ಅದೇ 10 ದಿವಸ ಅಂತಂದ್ರೆ ನೀವು ಇದು ಎಷ್ಟು 10 ದಿನ ಅಂತ ಹೇಳಿದ್ರೆ ಈ 20 ದಿನ ಬೇಕಾದೀತು ಇದಕ್ಕೆ. ಬೇಕಾದೀತು. ಅಷ್ಟಾಗುವಾಗ ಅಷ್ಟು ಅದಕ್ಕೆ ಪುಂಡು ವೇಷಕ್ಕಾದ್ರೆ ಹೇಗೆ ಅದರ ಕಿರೀಟ ಮತ್ತೆ ಪುಂಡು ವೇಷಕ್ಕಾದ್ರೆ ಕಿರೀಟ ವೇಷಭೂಷಣಗಳು ಸಾಧಾರಣ ಎಲ್ಲ ಆಗುವಾಗ ಒಂದು 12,000 ರಿಂದ 14,000 ಮಾಧ್ಯಮದಲ್ಲಿ, ಈಗಿನ ಮಾಧ್ಯಮದಲ್ಲಿ ಅಷ್ಟಕ್ಕೆ ಮಾಡಿಕೊಡ್ಬೋದು. ಮತ್ತೆ ಇದು ಇದು ತಟ್ಟಿ ಕಿರೀಟದ್ದಾದ್ರೆ ಎಷ್ಟಾಗ್ತದೆ ಖರ್ಚು ಇಡೀ ಇಡೀ ವೇಷದ ಕಿರೀಟ ಒಂದು 20 ರಿಂದ 25 ಮಾಧ್ಯಮಕ್ಕೆ ನಿಲ್ಬಹುದು ಈಗಿನ ಮಾಧ್ಯಮದಲ್ಲಿ. ಈಗೆಲ್ಲ ವಸ್ತುಗಳಿಗೆ ಜಾಸ್ತಿ ಹೌದು ಬೆಲೆ ಜಾಸ್ತಿ ಇದ್ದ ಕಾರಣ ಆ ಮಾಧ್ಯಮಕ್ಕೆ ನಿಲ್ಬಹುದು. ಆಯಾ ಆಕಾರ, ಗಾತ್ರ, ವಯೋಮಾನ ಇತ್ಯಾದಿ ಮೂಲಭೂತ ಅಂಶಗಳು ಪಾತ್ರ ಪೋಷಣೆಗೆ ಅಗತ್ಯ ಇರುವಂತದ್ದ ಅಥವಾ ವೇಷಭೂಷಣ ತಯಾರಿಕೆಗೆ ಅಗತ್ಯ ಇರುವಂತದ್ದ? ಅದೆರಡಕ್ಕೂ ಬೇಕು ನನ್ನ ಅಭಿಪ್ರಾಯ. ಅದೆರಡಕ್ಕೂ ಬೇಕು. ಎರಡಕ್ಕೂ ಇದ್ರೆ ಮಾತ್ರ ಅದು ಒಂದು ಪರಿಪೂರ್ಣ ಅಂತ. ಉದಾಹರಣೆ ನಾನು ಕೊಡುದು, ಈಗ ನಾವೀಗ ವೇಷಭೂಷಣದವರು ಅಥವಾ ವೇಷಗಾರಿಕೆ ಕಲಾವಿದ ಅಥವಾ ಹಿಮ್ಮೇಳದವರು ಅಥವಾ ವೇಷಭೂಷಣ ಕಟ್ಟುವರು, ಎಲ್ಲರಲ್ಲಿಯೂ ಹೊಂದಾಣಿಕಾ ಮನೋಭಾವನೆ ಇದ್ರೆ ಅದು ಚೌಕಿ. ಹೌದು ಅದು ಸರಿ. ಹಾಗೆ ಇದು ವೇಷಭೂಷಣಕ್ಕೂ ಎರಡಕ್ಕೂ ಬೇಕು ಅಂತ ನನ್ನ ಅಭಿಪ್ರಾಯ. ಮೇಳಗಳ ವೇಷಭೂಷಣಗಳಿಗೂ ಸಂಘಗಳ ವೇಷಭೂಷಣಗಳಿಗೂ ಏನಾದರೂ ವ್ಯತ್ಯಾಸಗಳು ಉಂಟಾ? ವೇಷಭೂಷಣಗಳಲ್ಲಿ ವ್ಯತ್ಯಾಸ ಇಲ್ಲ, ಅಳವಡಿಸುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು. ಭೂಷಣಗಳಿಗೂ ಮೇಳದ ವೇಷಭೂಷಣಗಳಿಗೆ ವ್ಯತ್ಯಾಸ ಇಲ್ಲ. ವೇಷಭೂಷಣಗಳು ಒಂದೇ, ಅಳವಡಿಸುವಾಗ ಆದ್ರೆ ಮೇಳದವರು ಅವರು ಸ್ವಂತ ಅಳವಡಿಸಿಕೊಳ್ತಾರೆ, ಅವರಿಗೆ ಬೇಕಾದ ವಿನ್ಯಾಸಗಳನ್ನು ಅವರ ಅನುಭವ ದೊಡ್ಡದು, ಇವರ ಅನುಭವ ಸ್ವಲ್ಪ ಕಡಿಮೆ. ಇವರಿಗೆ ನಾವು ಅಳವಡಿಸಿ ಬಿಡುದು, ಆಗ ಅವರಿಗೆ ಸ್ವಲ್ಪ ವ್ಯತ್ಯಾಸಗಳು ಬರುವುದು. ಅದನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತ ಅವರಲ್ಲಿ ಇರುವುದಿಲ್ಲ, ಆದ್ರಿಂದ ಅದು ವ್ಯಂಗ್ಯವಾಗಿ ಸ್ವಲ್ಪ ಕಾಣುವ ಸಾಧ್ಯತೆಗಳು ಉಂಟು. ಯಕ್ಷಗಾನದ ವೇಷಭೂಷಣಗಳ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭವಿಷ್ಯ ಇದೆ ಇದಕ್ಕೆ? ಭವಿಷ್ಯ ಹೇಳಿದ್ರೆ ಎಷ್ಟು ಲೈಫ್ ಕೊಡ್ಬೋದು ಅಂತ? ಹಾಗಲ್ಲ ಅಂದ್ರೆ ಈಗ ನೋಡಿ, ಈಗ ಈ ಹೊಸ ಯುವ ಪೀಳಿಗೆ ಜನರು ಯಕ್ಷಗಾನ ವೇಷಭೂಷಣ ತಯಾರಿಕೆಗೆ ಬರ್ತಾ ಇದ್ದಾರೆ. ನನ್ನ ಅನುಭವ ಪ್ರಕಾರ, ಯಾಕೆಂದ್ರೆ ಈಗಿನ ನನ್ನ ಅನುಭವದಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ನಾವೀಗ ತಿಂಕುತಿಟ್ಟಿನ ವೇಷಭೂಷಣ ತಯಾರು ಮಾಡುವವರು ಬೆರಳೆಣಿಕೆ 7-8-10 ಜನ ಮಾತ್ರ ಇರುವುದು ಅಂತ ನನ್ನ ಅಭಿಪ್ರಾಯ. ನಮಗೆ ಗೊತ್ತಿದ್ದ ಪ್ರಕಾರ ಅಷ್ಟೇ ಜನ ಇರುದು. ಒಂದು ಕಲ್ಮಡ್ಕ ಮಾಬಲಣ್ಣ ಇದ್ದಾರೆ, ಆಮೇಲೆ ಒಂದು ನಾನಾಯಿತು, ಇನ್ನೊಂದು ದೇವಕಾನದಲ್ಲಿ ಎಲ್ಲಿ ಒಂದು ಇದ್ದಾರೆ, ಮಂಗಳೂರು ಲಲಿತಕಲಾ ಆರ್ಟ್ಸ್ನವರಿದ್ದಾರೆ, ರಾಘವದಾಸ್ ಇದ್ದಾರೆ, ಆಮೇಲೆ ದಿವಾಕರ ದಾಸ್ ಅಂತ ಹೇಳಿಕೊಂಡು, ಹಾಗೆಲ್ಲ ಅಷ್ಟೇ ನನ್ನ ಅನುಭವದಲ್ಲಿ ಅಷ್ಟೇ. ಒಂದು ಮತ್ತೆ ಧರ್ಮಸ್ಥಳದಲ್ಲಿ ಕಮಲಾಕ್ಷರ್ ಅಂತ ಹೇಳಿಕೊಂಡು, ಅವರು ಸ್ವಲ್ಪ ಏಜ್ ಆಯಿತು, ನಮ್ಮ ನಾರಾಯಣ ಹೆಗಡೆ ಅವರ ಮಗ ಚಂದ್ರಶೇಖರ ಹೆಗಡೆ ಅವರು ಕೂಡ ತಯಾರು ಮಾಡ್ತಾರೆ ಅಲ್ಲಿಗೆಲ್ಲ. ಹಾಗೆ ಬೆರಳೆಣಿಕೆ ಒಂದು 8-10 ಜನ ಅಂತ ಅಷ್ಟೇ ಕಾಣ್ತದಷ್ಟು ಹೊರತು ಬೇರೆ ನಮಗೆ ಭವಿಷ್ಯ ಅಂತಂದ್ರೆ ಅದೇ ಈಗ ಮುಂದಿನ ಪೀಳಿಗೆಗೆ ಹೊಸತಾಗಿ ಕಲಿಯುವವರು ಯಾರಿಲ್ಲ. ಅದರಲ್ಲಿ ಆತುರದಲ್ಲಿ ಕಲಿಬೇಕು, ನನಗೆ ಬೇಕು, ಅದು ನಾನು ಮಾಡಬೇಕು ಅಂತ ಹೇಳುವಂತ ಅಭಿಪ್ರಾಯ ಪಡುವಟ್ಟು ಕಲಿಯುವವರು ಯಾರಿಲ್ಲ. ಅದು ಬೇಡ ನಮಗೆ ಅಂತ ಹೇಳೋದು ಆ ಮಾಧ್ಯಮದಲ್ಲೇ ಹೋಗ್ತಾ ಉಂಟು. ಇನ್ನು ಹೇಗೆ ನಿಲ್ತದೆ ಅಂತ ಹೇಳಿ ನನಗೆ ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಷಭೂಷಣ ಅಂತಂದ್ರೆ ಅದರಲ್ಲಿ ರಂಗ ಸಜ್ಜಿಕೆ ಕೂಡ ಒಳಗೊಳ್ತದ ಹೇಗೆ? ವೇಷಭೂಷಣದ ರಂಗಸಜ್ಜಿಗೆಯ ಪೂರ್ವ ತಯಾರಿ ಅಲ್ವಾ ವೇಷಭೂಷಣ? ಹೌದು. ಅಂದ್ರೆ ರಂಗಸ್ಥಳದಿಂದ ಹಿಡಿದು ಎಲ್ಲ ವೇಷಭೂಷಣದ ಆವರಣದಲ್ಲೇ ಬರ್ತದೆ ಅದು. ರಂಗಸ್ಥಳದಲ್ಲಿ ಹಿಮ್ಮೇಳಕ್ಕೆ ಹಾಕುವ ಪರದೆ ಅದು ಯಾವ ಬಣ್ಣದ್ದಿರಬೇಕು? ಒಂದು ಅಂಕದ ಪರದೆಗಳು ಮೇಳದ ಹೆಸರು ಬರೆಯದೇ ಇರಬೇಕು ಅಥವಾ ಹೆಸರು ಬರೆದಿದ್ದರೆ ತೊಂದರೆ ಇಲ್ವೋ? ಅದು ನಿಜವಾಗಿ ಬರೆದಿದ್ರೆ ತೊಂದರೆ ಇಲ್ಲ, ಬರೆದಿದ್ರೆ ತೊಂದರೆ ಇಲ್ಲ. ಬರದಾಗ ಏನಂತ ಹೇಳಿದ್ರೆ ಪ್ರೇಕ್ಷಕನಿಗೆ ಇದು ಎಂತ ಮೇಳ ಗೊತ್ತಾಗ್ಲಿಕ್ಕೆ ಅಷ್ಟೇ. ಅದು ಬರೆಯುವಂತ ಉದ್ದೇಶ ಯಾಕೆಂದ್ರೆ ಅವರು ಒಂದು ವಿಚಾರದಲ್ಲಿ ಪ್ರಚಾರವಾಯಿತು. ಯಾಕೆಂದ್ರೆ ಈಗ ಪ್ರಚಾರ ಮಾಧ್ಯಮ ಇಲ್ಲದಿದ್ರೆ ಯಾವುದಕ್ಕೂ ಅದು ಬೆಳಕಿ ಬರೋದು. ಹೌದು. ಅದು ಅಂಕದ ಪರದೆಗಳು ಯಾವ ಬಣ್ಣದಲ್ಲಿ ಇರಬೇಕು? ಅಂಕದ ಪರದೆಗಳು ಹೆಚ್ಚಾಗಿ ಬಣ್ಣ ಅವರ ಮನಸ್ಸಿಗೆ ಕಂಡಾಗ ಕೊಂಡ್ರು ದೊಡ್ಡ ಸಮಸ್ಯೆ ಅಲ್ಲ. ಹಿಂದಿನ ಪರದೆ ಹೆಚ್ಚಾಗಿ ನೀಲಿ ಬಣ್ಣವನ್ನು ಒತ್ತು ಕೊಟ್ಟಿದ್ರೆ ಬಹಳ ಸಮಂಜಸ. ಯಾಕೆಂದ್ರೆ ಅದರಲ್ಲಿ ವೇಷಭೂಷಣಗಳು ರಂಜಿಸುವುದು ಜಾಸ್ತಿ. ಹೌದು, ಎದ್ದು ಕಾಣ್ತದೆ ವೇಷಭೂಷಣಗಳು. ಇದು ಮಾತ್ರ ಎದ್ದು ಕಾಣ್ತದೆ. ಕಪ್ಪು ಯಾಕೆ ಕೂಡುದು? ಕಪ್ಪು ಕೂಡುದಂತೇನಿಲ್ಲ, ಕಪ್ಪನ್ನು ಯಾರು ಸಮರ್ಥಿಸುವುದಿಲ್ಲ ಅಷ್ಟೇ. ಕಪ್ಪು ನಿಜವಾಗಿ ಒಳ್ಳೇದು. ಈಗ ಕಪ್ಪಿಲ್ಲದೆ ಯಾವುದೂ ಇಲ್ಲ. ಮಾತಿಗೆ ಹೇಳ್ತಾರೆ ಎಲ್ಲ ಬಣ್ಣ ಮಸಿ ನಂಗಿತ್ತು ಅಂತ ಹೇಳಿಕೊಂಡು ಅಷ್ಟೇ ಹೊರತು ಕಪ್ಪು ಅಸಮಂಜಸ ಅಲ್ಲ. ಕಪ್ಪು ಉಪಯೋಗಿಸಬಾರದು ಅಂತ ಏನಿಲ್ಲ, ಕಪ್ಪು ಉಪಯೋಗಿಸಬಹುದು. 1-2 ಮೇಳಗಳಲ್ಲಿ ಕಪ್ಪಿನ ಪರದೆಗಳು ಇದ್ದದ್ದು ನನಗೆ ನೋಡಿದ್ದು ನೆನಪುಂಟು. ಬಾರ್ದು ಅಂತ ಹೇಳಿ ಏನಿಲ್ಲ. ಕಪ್ಪು
ಹಿಂದೆ ಯಕ್ಷಗಾನ ಈ ಆಹಾರಕ್ಕೆ ಅಂದ್ರೆ ಈ ವೇಷಭೂಷಣಕ್ಕೆ ಇದಕ್ಕೆಲ್ಲ ಏನೆಲ್ಲ ಕಚ್ಚಾ ಸಾಮಗ್ರಿಗಳನ್ನು ಬಳಸ್ತಾ ಇದ್ರು ಮತ್ತು ಈಗ ಏನೆಲ್ಲ ಕಚ್ಚಾ ಸಾಮಗ್ರಿಗಳನ್ನು ಬಳಸ್ತಾ ಇದ್ದೇವೆ, ಅದಕ್ಕೆ ಬದಲಾವಣೆಗೆ ಮುಖ್ಯವಾದ ಕಾರಣ ಏನು ಅಂತ ನಿಮ್ಮ ಅಭಿಪ್ರಾಯ? ಹಿಂದೆ ಈಗ ಇದ್ದಷ್ಟು ವಸ್ತುಗಳು ಹಿಂದೆ ಸಿಕ್ತಿಲ್ಲ. ಹಿಂದೆ ಆಗ ಸಿಕ್ಕಿದ ವಸ್ತುಗಳಿಂದ ಆಗ ಚಂದ ಕಾಣುವ ಹಾಗೆ, ಆಗ ಏನು ವಸ್ತುಗಳು ಇದರಲ್ಲಿ ವ್ಯಾಪಾರ ಮಾಧ್ಯಮದಲ್ಲಿ ಏನು ಸಿಕ್ತಿತ್ತು ಅಥವಾ ಗ್ರಾಮೀಣ ಮಾಧ್ಯಮದಲ್ಲಿ ಏನು ಸಿಕ್ತಿತ್ತು ಅದನ್ನು ಅಳವಡಿಸಿ ಅದಕ್ಕೆ ಬೇಕಾದಾಗ ಅದನ್ನು ತಯಾರು ಮಾಡಿದ್ರು ಚಂದ ಕಾಣುವ ಹಾಗೆ. ಈಗ ಬೇಕಾದ ಸವಲತ್ತುಗಳು ಬಂದಿದೆ, ಪ್ಲಾಸ್ಟಿಕ್ ಇಂದೋ ಫೈಬರ್ ಇಂದೋ ಅಥವಾ ಯಾವುದ್ಯಾವುದೋ ಮಾಧ್ಯಮಗಳಿಂದ ಬೇರೆ ಬೇರೆ ರಂಜಿಸುವಂಥ ಸಾಧನಗಳು ಬಂದಿದೆ. ಹಾಗಾಗಿ ಈಗಕ್ಕೆ ಇದನ್ನು ಅಳವಡಿಸಿ ಮಾಡ್ತದೆ, ಅದು ಬಂದಂಥ ವ್ಯತ್ಯಾಸ. ಯಕ್ಷಗಾನದ ಈ ವೇಷಭೂಷಣಗಳಲ್ಲಿ ಉಂಟಾಗಿರಬಹುದಾದ ಬಹಳ ಗಮನೀಯ ಬದಲಾವಣೆಗಳು ಯಾವುದು ಮತ್ತು ಆ ಬದಲಾವಣೆಗೆ ಕಾರಣ ಏನು ನಿಮ್ಮ ಅಭಿಪ್ರಾಯದಲ್ಲಿ? ಬದಲಾವಣೆಯ ಕಾರಣ ಅಂತ ಅಂದ್ರೆ ಬಹಳ ಮುಖ್ಯ ಬದಲಾವಣೆ ಅಂತ ಏನಾದ್ರೂ ನೀವು ಗುರುತಿಸಿದ್ದೀರಾ? ದೊಡ್ಡ ಬದಲಾವಣೆ ಅಂತ ಹೇಳಿ ಏನಿಲ್ಲ. ಈಗ ಬದಲಾವಣೆ ಅಂತ ಹೇಳಿದ್ರೆ ಅಷ್ಟೇ, ನಾನು ಹೇಳಿದ ಹಾಗೆ ಬಳಸುವ ಪರಿಕರಗಳು ಮಾತ್ರ ಬದಲಾವಣೆಗೊಂಡದಷ್ಟು ಹೊತ್ತು ವೇಷಭೂಷಣಗಳು ಮೊದಲು ಇದ್ದದ್ದು ಹಾಗೆ ಉಂಟು, ಆಕಾರಗಳು ಚಿತ್ರಣಗಳೆಲ್ಲ ಅದೇ ಮಾಧ್ಯಮದಲ್ಲಿ ಉಂಟು. ಆದರೆ ಅದರ ಸಿಗುವ ಪರಿಕರಗಳ ವ್ಯತ್ಯಾಸದಿಂದಾಗಿ ಸ್ವಲ್ಪ ಈಗ ಈಗಿನ ಈ ವಿಪರೀತವಾದಂಥ ಬೆಳಕಿನ ಮಾಧ್ಯಮಗಳು ಸುಲಭ ಉಂಟು. ಈಗ ಮೊದಲು ಹಾಗೆಲ್ಲ, ಮೊದಲು ಸೀಮೆಎಣ್ಣೆ ದೀಪವೋ ಅಥವಾ ದೊಂದಿ ಬೆಳಕಿಂದ ಹೀಗಿರ್ತಿತ್ತು. ಈಗ ನಮ್ಮ ಜನರೇಟರ್ಗಳ ಈ ಮಾಧ್ಯಮದಿಂದ ವಿಶೇಷವಾದಂಥ ಬೆಳಕು ಬರುವ ಕಾರಣ ಆ ಬೆಳಕಿನಲ್ಲಿ ರಂಜಿಸಲಿಕ್ಕೆ ಈಗಿನ ಸಾಧನಗಳೇ ಸಮಂಜಸ. ಯಕ್ಷಗಾನದಲ್ಲಿ ಯಾವ ಯಾವ ಪಾತ್ರಗಳು ಯಾವ ಬಣ್ಣದ ದಗಲೆ ಮತ್ತು ಸೋಗೆವಲ್ಲಿಗಳನ್ನು ಬಳಸಬೇಕು? ಯಕ್ಷಗಾನದಲ್ಲಿ ಉದಾಹರಣೆಗೆ ಈಗ ನಾವು ಪೀಠಿಕೆ ವೇಷಕ್ಕೆ ಹಸಿರು ಬಣ್ಣವನ್ನು ಹಾಕಬೇಕು ಅಂತ ಹೇಳಿ ಹಾಕ್ತಾರೆ. ಹಾಗೆ ಹೇಳಿ ತೀರಾ ಹಸಿರನ್ನು ಹಾಕಿದ್ರು ಅದು ತಪ್ಪಾಗ್ತದೆ, ಅದು ಅಷ್ಟು ಸಮಂಜಸ ಕಾಣುವುದಿಲ್ಲ. ಈಗ ಒಂದು ಇಜಾರು ಮತ್ತು ದಗಲೆಗಳನ್ನು ಹಸಿರು ಉಪಯೋಗಿಸಿದರೆ ಬೇರೆ ವಸ್ತುಗಳನ್ನು ಹಸಿರೇ ಉಪಯೋಗಿಸಬೇಕು ಅಂತಿಲ್ಲ ನನ್ನ ಅಭಿಪ್ರಾಯ. ಯಾಕೆಂದ್ರೆ ತೀರಾ ಹಸಿರೇ ಕಂಡ್ರೆ ಅದು ಈಗಿನ ಬೆಳಕಿಗೆ ಅಷ್ಟು ಚಂದ ಕಾಣುವುದಿಲ್ಲ. ಅವರು ಬರೆದಂತ ವರ್ಣಗಳು ಮತ್ತು ಈಗಿನಂಥ ಕಲಾವಿದರು ಹಾಗೆ ವರ್ಣಗಳ ಬಗ್ಗೆ ವಿಶೇಷ ಚಿಂತನೆ ಕೊಡುವುದಿಲ್ಲ, ಇಷ್ಟು ಸಾಕು ಹೇಳುವಂಥ ಅಭಿಪ್ರಾಯಕ್ಕೆ ಬರ್ತಾರೆ. ಉದಾಹರಣೆಗೆ ನಾನು ತಿಳಿದ ಪ್ರಕಾರ ಕೆಲವು ಕಲಾವಿದರಲ್ಲಿ ಉಂಟು, ಇವತ್ತಿಗೆ ಇಷ್ಟು ಸಾಕು, ಆ ಮಾಧ್ಯಮ ಅದು ತಪ್ಪು. ಯಾವತ್ತಿಗಾದ್ರೂ ಇಷ್ಟು ಬೇಕು ಅಂತ ಹೇಳೋ ನಿರ್ಣಯ ಬೇಕು. ಬಣ್ಣಗಾರಿಕೆ ಮತ್ತು ವೇಷಭೂಷಣ ಇದು ಕಲಾವಿದನ ಸೃಜನಶೀಲತೆ ಅಂತ ನೀವು ಹೇಳ್ತೀರಾ ಅಥವಾ ಅಲ್ಲ ಅಂತ ಹೇಳ್ತೀರಾ? ಕಲಾವಿದನ ಸೃಜನಶೀಲತೆ ಅಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ವೇಷಭೂಷಣ ನೀವು ಕೊಟ್ಟರು ಅದನ್ನು ತೊಟ್ಟುವ ಒಂದು ಇದರಲ್ಲಿ ಸೃಜನಶೀಲತೆ ಉಂಟು. ಯಾಕೆಂತ ಹೇಳಿದ್ರೆ ಅವರು ಈಗ ನಾವು ವೇಷಭೂಷಣವನ್ನು ತಯಾರು ಮಾಡಿದ್ರೆ ಅವರು ಅಳವಡಿಸಿಕೊಳ್ಳುವುದರಲ್ಲಿ ಉಂಟು. ನಾವು ಎಷ್ಟೇ ಒಳ್ಳೆ ವೇಷಭೂಷಣಗಳು ಕೊಡ್ಲಿ ಅವರು ಅಳವಡಿಸಬೇಕು ಅದನ್ನು ಚೆನ್ನಾಗಿ. ಎರಡನೇ ವೇದಿಕೆಯಲ್ಲಿ ರಂಜಿಸುವಂತ ಆ ಚಾಕಚಕ್ಯತವನಲ್ಲಿ ಇದ್ರೆ ಮಾತ್ರ ಆ ವೇಷಭೂಷಣ ಕಾಣ್ತದೆ. ಇಲ್ಲದ್ರೆ ಎಷ್ಟೇ ಒಳ್ಳೆ ವೇಷಭೂಷಣ ಇದ್ರೂ ಅಲ್ಲಿ ಕಾಣುವುದಿಲ್ಲ. ಅದು ರಂಗಸ್ಥಳದಲ್ಲಿ ಕಾಣಬೇಕಾದ್ರೆ ಅವನ ಚಾಕಚಕ್ಯತೆಯೂ ಬೇಕು. ವೇಷಭೂಷಣಗಳನ್ನು ತೋರಿಸುವಂತ ಅವನ ಚಾಕಚಕ್ಯತೆ ಇದ್ರೆ ಮಾತ್ರ ಅದು ಕಾಣ್ತದೆ, ಇಲ್ಲದ್ರೆ ಕಾಣುವುದಿಲ್ಲ. ಇಲ್ಲದ್ರೆ ಸುಮ್ಮನೆ ಪ್ರದರ್ಶನಕ್ಕೆ ಹೋಗಿ ನಿಂತಾಗ ಆಗ್ತದಷ್ಟು ಹೊರತು ಬೇರೆ ಕಾಣುವುದಿಲ್ಲ. ದೇಹದ ಆಯಕಟ್ಟಿಗೆ ಅಥವಾ ಆಳ್ತನಕ್ಕೆ ತಕ್ಕಂತೆ ವೇಷಭೂಷಣ ತೊಡುವುದು ಇದು ಹೇಗೆ? ಅದು ಈಗ ಯಾಕೆಂತ ಹೇಳಿದ್ರೆ ಎಲ್ಲರೂ ಒಂದೇ ಗಾತ್ರದಲ್ಲಿ ಇರುವುದಿಲ್ಲ. ನಾವು ವೇಷಭೂಷಣವನ್ನು ಈಗ ನಾವು ಬಾಡಿಗೆದಾರನಾಗಿ ಉಪಯೋಗಿಸುವಾಗ ವೇಷಭೂಷಣಗಳು ಯಾವಾಗಲೂ ಮಾಧ್ಯಮದಿಂದ 2 ಇಂಚಿನಷ್ಟು ದೊಡ್ಡ ಗಾತ್ರವನ್ನೇ ಮಾಡುವುದು. ಅದಕ್ಕೊಂದು ಇಂತಿಷ್ಟು ಹೇಳಿ ಲೆಕ್ಕಾಚಾರ ಇದ್ರೆ ಅದರಿಂದ ಒಂದು 2 ಇಂಚಿನಷ್ಟು ದೊಡ್ಡದೇ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಸಿಕ್ಕಿದವ ನಾಳೆ ಸಿಗುವುದಿಲ್ಲ, ಬೇರೆ ಬೇರೆ ರೀತಿಯವಿರ್ತದೆ. ಶರೀರ ಗಾತ್ರ ಎಲ್ಲರದ್ದು ಒಂದೇ ರೀತಿ ಇಲ್ಲ. ಅವರವರ ಪರಂಪರಾಗತವಾಗಿ ಅಥವಾ ಅವರ ಮನೆಯ ಆಹಾರದ ನೇಪಥ್ಯದಿಂದಲೂ ಏನೋ ಒಂದು ಬೇರೆ ಬೇರೆ ವ್ಯತ್ಯಾಸಗಳಿರ್ತದೆ. ಅದು ಸರ್ವೇ ಸಾಮಾನ್ಯ, ಯಾಕೆಂದರೆ ಪ್ರಕೃತಿ ನಿಯಮ ಅದು. ಆದ್ದರಿಂದ ನಾವು ಇವತ್ತು ಮಾಡಿದಂಥ ಒಂದು ವೇಷಭೂಷಣ ಅಲ್ಲಿ ಹೋಗುವಾಗ ಬೇರೆ ಇದ್ದೇನೆ ಹೇಳಿ ಅದರ ಬದಲಾಗಿ ಇನ್ನೊಂದು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಆಗ ಮಾಡುವಾಗ ನಾವೇನಂತ ಹೇಳಿದ್ರೆ ತಯಾರು ಮಾಡುವಾಗಲೇ ಅವನಿಗೆ ಸುಲಭ ಸಾಧನ ಆಗುವಂತೆ ಸ್ವಲ್ಪ 2 ಅಂಗುಲದಷ್ಟು ದೊಡ್ಡ ಗಾತ್ರಕ್ಕೆ ಮಾಡಿಬಿಡುದು. ಅದನ್ನು ಸ್ವಲ್ಪ ಬೇಕಾದ್ರೆ ಗಿಡ್ಡದವನಿದ್ರೆ ಮಡಿಚಿ ಕಟ್ಟಬೇಕು, ದೊಡ್ಡವನು ಇದ್ರೆ ಬಿಡಿಸಿ ಕಟ್ಟಬೇಕು. ಆ ಮಾಧ್ಯಮಕ್ಕೆ ತರುವುದಷ್ಟೇ ವಿನಃ ಹಾಗೆ ಮಾಡಬೇಕಷ್ಟೇ ಹೊರತು ಬೇರೆ ಬೇರೆ ಸಾಧ್ಯತೆ ಇಲ್ಲದಲ್ಲಿ. ಹಾಗೆ ಹೇಳಿ ಮೇಳದಲ್ಲಿ ಮಾಡಬಹುದು
ನಿಗದಿತ ಮೇಳದಲ್ಲಿ ತುದಿಯಿಂದ ಅವರಿಗೆ ನಿರ್ಣಯ ಆಗಿ 6 ತಿಂಗಳವರೆಗೆ ಅವರಲ್ಲಿ ಇಂಥ ಮೇಳದಲ್ಲಿ ದುಡಿತಾನೆ, ಅವನು ವೇಷ ಮಾಡ್ತಾನೆ ಹೇಳಿದರೆ ಅದನ್ನು ಈಗ ಕೂಡ ಮಾಡುವುದುಂಟು. ಆ ವೇಷಧಾರಿಯನ್ನು ಬರ್ಲಿಕ್ಕೆ ಮಾಡಿ ಅವರ ಆಳಂಗವನ್ನು ತೆಗೆದು ಅವರ ಅಳತೆಯನ್ನು ತೆಗೆದು ಅವರಿಗೆ ಬೇಕಾದಾಗೆ ಮೇಳಗಳ ವೇಷಭೂಷಣಕ್ಕೂ ನಾವು ಬಾಡಿಗೆದಾರರ ವೇಷಭೂಷಣಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟು ಮಾತ್ರ. ತೆಂಕುತಿಟ್ಟಿನಲ್ಲಿ ಪರಂಪರೆಯ ವೇಷಗಳನ್ನು ಗುರುತಿಸುವ ಬಗೆ ಹೇಗೆ? ಬಣ್ಣಗಾರಿಕೆಯಿಂದಲ ಅಥವಾ ವೇಷಭೂಷಣದಿಂದಲ? ಎರಡೂ ಬೇಕು. ಪರಂಪರೆಯ ವೇಷಭೂಷಣ ಹೇಳಿದ್ರೆ ವೇಷಭೂಷಣಗಳು ಇದ್ರೆ ಮಾತ್ರ ಸಾಲದು. ಬಣ್ಣಗಾರಿಕೆಯಲ್ಲಿ ಪರಂಪರೆಗೆ ಬೇಕು ಅವನಲ್ಲಿ. ವೇಷಭೂಷಣ ನಾನು ಪರಂಪರೆಯಿಂದ ಅಳವಡಿಸಿದ್ದನ್ನೇ ಹೇಳಿಕೊಂಡು ಕೇವಲ ಒಂದು ಕಡ್ಡಿಯ ಗಾತ್ರದ ನಾಮಗಳನ್ನು ಹೇಳಿದ್ರೆ ಅದು ಎಲ್ಲಿಗೂ ಕಾಣುವುದಿಲ್ಲ. ಮೊದಲಿಗೆ ಈಗ ಕಡ್ಡಿಯಿಂದಲೇ ಹೆಚ್ಚಾಗಿ ಬ್ರಷ್ ಕಡ್ಡಿಗಳಿಂದ ಮೇಕಪ್ ಮಾಡ್ತೇವೆ. ಮೊದಲಿಗೆ ನನಗೆ ಕಲಿಸಿದ ಪಾಠದ ನನ್ನ ಗುರುವಿನ ಪ್ರಕಾರ ಬೆರಳಿನ ಅಂಚಿನಲ್ಲಿ ನಾಮಗಳನ್ನು ಬರೀಬೇಕು. ಅಲ್ಲ, ಇಡೀ ಬೆರಳಿನಲ್ಲೇ ಬರಬೇಕು ಅಂತ ಲೆಕ್ಕಾಚಾರ. ಅದಿದ್ರೆ ಮಾತ್ರ ಆ ವರ್ಣಗಳು ಕಾಣ್ತದೆ. ಇಲ್ಲದ್ರೆ ಎದುರು ಕೂತುಕೊಳ್ಳುವಂತ ಪ್ರೇಕ್ಷಕನು ಯಾವಾಗಲೂ ಒಂದು 35 ಅಡಿಯ ಅಂತರದಲ್ಲಿರುವವನು. ಅವನ ಗಮನಕ್ಕೆ ಬರಬೇಕಾದರೆ, ಇವನ ಮುಖದಲ್ಲಿರುವಂತಹ ವರ್ಣಗಳು ಗಮನಕ್ಕೆ ಬರಬೇಕಾದರೆ ಬೆರಳೆಂಚು ಗಾತ್ರದಲ್ಲಿ ಇದ್ರೆ ಮಾತ್ರ ಕಾಣುತ್ತದಷ್ಟೇ ವಿನಃ ಇಲ್ಲದ್ರೆ ಬರುವುದಿಲ್ಲ. ನಮಗೆ ಹೀಗೆ ಮುಖದ ಹತ್ತಿರದಲ್ಲಿ ನೋಡುವಾಗ, ಕನ್ನಡಿ ನೋಡುವಾಗ ಚಂದ ಕಾಣಬಹುದಷ್ಟೇ ವಿನಃ ದೂರದಿಂದ ನೋಡುವಾಗ ಅವನ ಮುಖದಲ್ಲಿ ಕಣ್ಣು ಮೂಗುಂಟು ಅಂತ ಹೇಳಿ ಬರುವುದಿಲ್ಲ. ಬರಬೇಕು ಹೇಳಿದ್ರೆ ಬೆರಳೆಂಚು ಗಾತ್ರದ ಬರಲೇಬೇಕು ಅಂತ ನನ್ನ ಅಭಿಪ್ರಾಯ. ವೇಷಭೂಷಣದವರನ್ನು ನೇಪಥ್ಯದವರು ಅಂತ ಹೇಳಿ ಕಡೆಗಣಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ? ಅಲ್ಲ, ಅದು ಉಂಟು, ಕೆಲವು ದಿಕ್ಕಲ್ಲಿ ಮಾಡಿದ್ದುಂಟು. ಅದು ಸ್ವಲ್ಪ ಕಲಾವಿದರ ಅಧಿಕ ಪ್ರಸಂಗಿತನ ಅಂತ ಹೇಳ್ಬೋದು ಅಷ್ಟೇ ಹೊರತು ಬೇರೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ವೇಷಭೂಷಣದವನು ನೇಪಥ್ಯದವನು ಹೇಳಿ ವೇಷಭೂಷಣವನ್ನು ಅಳವಡಿಸುವವನು, ವೇಷ ಕಟ್ಟುವವನಿಗೆ ಎಲ್ಲಾ ವೇಷದ ಪ್ರಕಾರಗಳು ಗೊತ್ತಿದ್ರೆ ಮಾತ್ರ ಅವನಿಗೆ ಕಟ್ಟಲಿಕ್ಕೆ ಆಗ್ತದೆ. ನಿಜವಾಗಿ ಕಲಾವಿದ, ಈಗ ಉದಾಹರಣೆಗೆ ಸಂಘ ಸಂಸ್ಥೆ ಅಥವಾ ಯಾವುದೇ ಇರಲಿ, ಅವನಿಗೆ ಅವನ ವೇಷದ್ದು ಬಿಟ್ಟು ಇನ್ನೊಂದನ್ನು ಹೇಳಿದ್ರೆ ಅವನಿಗೆ ಗೊತ್ತಿರುವುದಿಲ್ಲ. ಇವನು ಹಾಗಲ್ಲ, ಎಲ್ಲಾ ವೇಷಗಳನ್ನು ಕಟ್ಟಬೇಕು, ಎಲ್ಲ ವೇಷದ ಆಳಂಗ ಗೊತ್ತಬೇಕು ಅವನಿಗೆ. ಇದು ಹೀಗೆ ಇರ್ಬೇಕು ಅಂತ ನಿರ್ಣಯ ಗೊತ್ತಿರಬೇಕು. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ವೇಷ ಮಾಡಿಕೊಳ್ಳುವಲ್ಲಿಂತ ಒಂದು ಪಟ್ಟು ಕಟ್ಟುವವನ ಮೇಲೆ ನನ್ನ ಅಭಿಪ್ರಾಯ. ಅವನಿಗೆ ಗೌರವ ಜಾಸ್ತಿ ಕೊಡ್ಲೇಬೇಕು. ಹೆಚ್ಚಿನ ಜ್ಞಾನ ಅವನಲ್ಲಿ ಇರ್ತದೆ. ಹೇಳ್ಬಹುದು, ಕೆಲವರು ಮೈಯರಿ ಹೀಗೆ ಹೇಳಿಬಿಟ್ರು ಅಂತ ಹೇಳ್ಬಹುದು, ಅದನ್ನು ಎಲ್ಲಿ ಬೇಕಾದ್ರೆ ಹೇಳ್ಬಹುದು. ಯಾಕೆಂದ್ರೆ ಮೇಪತ್ತಿದವರು ಅಂತ ಹೇಳಿ ಅವರು ತೀರ್ಮಾನ ತಗೊಂಡ್ರೆ ಅದು ತಪ್ಪು ಕಲ್ಪನೆ. ಅಂದ್ರೆ ನೀವು ಹೇಳಿದ್ದನ್ನು ನಾನು ಯಾವ ರೀತಿ ಅರ್ಥ ಮಾಡಿಕೊಳ್ತೇನೆ ಅಂತಂದ್ರೆ, ಒಬ್ಬ ವೇಷಧಾರಿಗೆ ಅವನ ವೇಷದ್ದು ಮಾತ್ರ ಗೊತ್ತು, ಆದ್ರೆ ಇವನ ಕಟ್ಟುವವನಿಗೆ ಎಲ್ಲಾ ವಿಚಾರಗಳು ಗೊತ್ತಬೇಕು. ಅವನಿಗೆ ಎಲ್ಲಾ ವೇಷದ ಆಳಂಗ ಗೊತ್ತಬೇಕು. ಇವನಿಗೆ ಹೀಗೆ ಕಟ್ಟಿದ್ರೆ ಆಗ್ತದೆ, ಹೀಗೆ ಆಗ್ತದೆ, ಇಂಥ ವೇಷಗಳು ಹೀಗೆ ನಿಲ್ಬೇಕು ಅಂತ ಹೇಳೋ ನಿರ್ಣಯ ಅವನಲ್ಲಿರುವುದು, ಅವನು ಕಟ್ಟಿದೆ. ಹಾಗೆ ಹೇಳಿ ಆ ಕಟ್ಟುವವನು ಅಷ್ಟು ಸಮಂಜಸವಾಗಿ ಕಟ್ಟದೇ ಇದ್ರೆ ಇವನಿಗೆ ವೇಷ ರಂಗಸ್ಥಳದಲ್ಲಿ ಅದನ್ನು ಚಮತ್ಕಾರಕ್ಕೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕಷ್ಟ ಆದಿತ್ತು ಅವನಿಗೆ. ಅದು ಅವನ ಕೈಯಲ್ಲಿರುವುದು. ಹೆಚ್ಚು ಹೇಳಿದ್ರೆ ಒಂದು ಮಾತು ಹೇಳಬೇಕಿದ್ರೆ, ವೇಷಧಾರಿಯ ಕಡಿವಾಣ ವೇಷಗಾರಿಕೆ ಇದು ವೇಷಭೂಷಣ ಕಟ್ಟುವವನ ಕೈಯಲ್ಲಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ನನ್ನ ಅನಿಸಿಕೆ. ವೇಷಭೂಷಣದವರ ಜವಾಬ್ದಾರಿ ಚೌಕಿಗೆ ಮಾತ್ರ ಸೀಮಿತವೋ ಅಥವಾ ರಂಗಸ್ಥಳಕ್ಕೂ ವಿಸ್ತರಿಸುತ್ತದೆಯೋ? ರಂಗಸ್ಥಳಕ್ಕೆ ವೇಷಭೂಷಣದವರು ಹೋಗಬೇಕು ಅಂತ ಹೇಳಿ ಏನಿಲ್ಲ, ಅವರಿಗೆ ವಿಸ್ತರಿಸುವ ಪ್ರಶ್ನೆ ಇಲ್ಲ. ರಂಗಸ್ಥಳದಲ್ಲಿ ಏನಂತ ಹೇಳಿದ್ರೆ, ರಂಗಸ್ಥಳದಲ್ಲಿ ಹಿಮ್ಮೇಳದವರು ಮತ್ತು ವೇಷಗಾರಿಕೆಯವರು ಅವರ ಜವಾಬ್ದಾರಿ, ರಂಗಸ್ಥಳದ ವರ್ತುಲ ಹೇಗೆ ಇರಬೇಕು ಅಂತ ಹೇಳುವ ನಿರ್ಣಯ. ವೇಷಭೂಷಣದವ ಅವನ ಶರೀರಕ್ಕೆ ಅಳವಡಿಸುವ ವೇಷಭೂಷಣ ಹೇಗಿರಬೇಕು ಚೌಕಿಯಲ್ಲಿ, ಅದು ಹೇಗೆ, ಯಾವ ಮಾಧ್ಯಮ ಬೇಕು, ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದರಲ್ಲಿ ಬುದ್ಧಿಜೀವಿಗಳು ಏನಾದ್ರು ಅಭಿಪ್ರಾಯಗಳು ಮಂಡಿಸಿದ್ರೆ ನನ್ನದೇನು ಆಕ್ಷೇಪ ಇಲ್ಲ. ನನ್ನ ಅಭಿಪ್ರಾಯ ಹಾಗೆ ಕಾಣ್ತದೆ. ಆಯಾಯ ಪಾತ್ರಗಳಿಗೆ ಖಚಿತವಾದ ಬಣ್ಣಗಾರಿಕೆ, ಆಹಾರ್ಯ ಅಂತ ಏನಾದ್ರೂ ಉಂಟಾ? ಇದೆ ಅಂತಾದ್ರೆ ಅದನ್ನು ಯಾವ ನೆಲೆಗಟ್ಟಿನಲ್ಲಿ ನಿರ್ಣಯ ಮಾಡುವುದು ಹೇಗೆ? ಯಾಕೆಂದ್ರೆ ಆಯಾಯ ವೇಷಗಳಿಗೆ ಉದಾಹರಣೆಗೆ ಈಗ ನಾವು ಬಣ್ಣಕ್ಕೆ ಕೂತುಕೊಳ್ಳುವಾಗಲೇ ಸರಿಯಾಗಿ ಪ್ರಬುದ್ಧ ಕಲಾವಿದನಿಗೆ ಇಂಥವನು ಅವನು ನಾಮವನ್ನು ಬರೆಯುವಾಗಲೇ ಅವನು ಇಂಥ ಕಲಾವಿದ, ಇಂಥ ವೇಷ ಹೇಳಿ ನಿರ್ಣಯಕ್ಕೆ ಬರುವಾಗ ಅದು ಮೊದಲ ಸಂಪ್ರದಾಯ. ಅದು ಇಂಥ ವೇಷಕ್ಕೆ ಹೀಗೆ, ಅರ್ಜುನನಿಗೆ ಹೀಗೆ, ಭೀಮನಿಗೆ ಹೀಗೆ, ರಾವಣನಿಗೆ ಹೀಗೆ ಹೀಗೆ ಇಂಥ ಒಂದು ನಿರ್ಣಾಯಕ ಬಣ್ಣಗಳುಂಟು, ಅದರ ವರ್ಣಗಳುಂಟು. ಆ ವರ್ಣಗಳನ್ನು ಕೊಟ್ಟರೆ ಮಾತ್ರ ಅದು ಅಂಥದ್ದು ಗೊತ್ತಾಗ್ತದೆ. ಇಷ್ಟು ನಿರ್ಣಯ ಎಲ್ಲ ಇರುವಾಗ ಇದಕ್ಕೆ ಶಾಸ್ತ್ರೀಯ ನೆಲೆಗಟ್ಟು ಉಂಟು, ಇದನ್ನು ಶಾಸ್ತ್ರೀಯ ಕಲೆ ಅಂತ ಯಾಕೆ ಹೇಳಬಾರ್ದು? ಅದನ್ನು ಅಷ್ಟರವರೆಗೆ ಕೊಂಡೋಗುವಂಥ ಬುದ್ಧಿಜೀವಿಗಳು ಬರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ತಪ್ಪು ಕಲ್ಪನೆ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದರೆ ಇಷ್ಟೆಲ್ಲ ವ್ಯವಸ್ಥೆಗಳು ಇರುವಾಗ, ಉದಾಹರಣೆಗೆ ನಾನೊಮ್ಮೆ ರಂಗಾಯಣದಲ್ಲಿ ಒಮ್ಮೆ 2004 ಏನೊಂದು ಅದರ ಬಗ್ಗೆ ಚಿಂತನೆಗಿತ್ತು. ಒಡನಾಡಿ ಸೇವಾ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರಲ್ಲಿ ಒಂದು ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ನನಗೆ ಮಾತಾಡೋ ಹೇಳಿದ್ರು. ಅಲ್ಲಿ ನಾಟಕದವರು ನೀವು ಯಕ್ಷಗಾನದವರು ಕೈ ಹಾಗೆ ಹೀಗೆ ಮಾಡಿದರೆ ಯಕ್ಷಗಾನ ಬರ್ತದೆ ಅಂತ ಹೇಳಿದರು. ಇಲ್ಲ, ನಾನು ಹೇಳಿದೆ ಅದಕ್ಕೆ ಯಕ್ಷಗಾನ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಯಕ್ಷಗಾನದ ಕಲಾವಿದನಿಗೆ ಕೊರತೆ ಇಲ್ಲ. ಯಾವುದಲ್ಲಿ? ಆರೋಗ್ಯದಲ್ಲಿ ಕೊರತೆ ಇಲ್ಲ ಅಂತ ಹೇಳುವಂಥ ವಿಚಾರ. ಅವನು ತುಂಬ
ಅವನಿಗೆ ಇದು ನಿಮ್ಮ ಇದೆಲ್ಲ ಎಂಥದ್ದು ನಾವು ಹೇಳುದಿದ್ರೆ ಆಸನಗಳ ಅದು ಇದೆಲ್ಲ ಮಾಡಬೇಕು, ಮುದ್ರೆಗಳನ್ನು ಮಾಡಬೇಕು, ಎಲ್ಲಾ ಮುದ್ರೆಗಳಲ್ಲಿ ಬರ್ತದೆ ಯಕ್ಷಗಾನದಲ್ಲಿ. ಅದನ್ನು ಅಳವಡಿಸಲಿಕ್ಕೆ ಸ್ವಲ್ಪ ಉದಾಸೀನ ಮಾಡ್ತಾರೆ ಅಂತ ಅಷ್ಟೇ ವಿನಃ. ಒಂದನೇದಾಗಿ ಯಕ್ಷಗಾನದಲ್ಲಿ ತುಂಬು ಹೃದಯದ ಎಕ್ಸರ್ಸೈಸ್ ಅವನಿಗೆ ಹೇಳುದಿದ್ರೆ, ನಾವು ಈಗಿನ ಶಬ್ದದಲ್ಲಿ ಹೇಳುದಿದ್ರೆ ವ್ಯಾಯಾಮ, ತುಂಬು ಅವನ ಶರೀರದ ಎಲ್ಲಾ ಅಂಗಾಂಗಗಳೇ ವ್ಯಾಯಾಮಗಳಾಗ್ತದೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನ ರಂಗಸ್ಥಳದಲ್ಲಿ ಹೋಗಿ ಕುಣಿಬೇಕು ಅವನ ಮೈ ಬೆವರಳಿ ಅಷ್ಟು ಕುಣಿತಾನೆ. ಕುಣಿತ ಇರುವಾಗಲೇ ಜ್ಞಾನೇಂದ್ರಿಯಕ್ಕೆ ಬುದ್ಧಿ ಕೊಡ್ತಾ ಇರ್ತದೆ ಅಲ್ಲಿ. ಮೆದುಳಿಗೆ ಸಮೇತ ವ್ಯಾಯಾಮ ಅಂತ ಹೇಳ್ಬೋದು. ಯಾಕೆಂದ್ರೆ ಎದುರು ವೇಷದವನು ಏನು ಮಾತಾಡ್ತಾನೆ, ಅದಕ್ಕೆ ಏನು ಅರ್ಥವನ್ನು ಕೊಡಬೇಕು, ಭಾಗವತರು ಏನು ಭಾಗವತಿಯನ್ನು ಹೇಳ್ತಾ ಇದ್ದಾರೆ ಪದವನ್ನು ಅದಕ್ಕೆ ನಾನು ಏನು ಅರ್ಥವನ್ನು ಹೇಳಬೇಕು ಅಂತ ಹೇಳುವಂತ ಇವನ ಮೆದುಳಿಗೆ ಕೊಡ್ತಾ ಇರ್ತದೆ. ಆಗ ಶರೀರಕ್ಕೆ ಅಲ್ಲದೆ ಮನಸ್ಸಿಗೆ ಸಮೇತ ಅದು ವ್ಯಾಯಾಮವನ್ನು ಕೊಡ್ತಾ ಇರ್ತದೆ. ಇದಕ್ಕೆ ಹೊರತಾಗಿ ಇನ್ನೊಂದು ಇದಕ್ಕೆ ಪ್ರತಿ ವ್ಯಾಯಾಮ ಕೊಡುದಿದ್ರೆ ನನ್ನ ಅಭಿಪ್ರಾಯದಲ್ಲಿ ಈಜು. ನೀರಿಗೆ ಧುಮುಕಿದಾಗ ಈಜುವಾಗ ನಿನ್ನ ಎಲ್ಲ ಅಂಗಗಳನ್ನು ಉಪಯೋಗಿಸು ಅಂತ ಹೇಳುವಂತ ಬುದ್ಧಿಯನ್ನು ತಲೆಗೆ ಕೊಡ್ತಾ ಇರ್ತದೆ. ಉಪಯೋಗಿಸದಿದ್ದರೆ ನೀನು ಮುಳುಗುತ್ತಿ ಮಗನೇ ಅಂತ ಹೇಳಿದಾಗ ಅದೇ ರೀತಿ ಯಕ್ಷಗಾನವು ಒಂದು ಈಜು ಕಲೆ ಅಂತಲೇ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಷ್ಟು ವ್ಯಾಯಾಮ ಇರ್ತದೆ. ಅವರ ದುಶ್ಚಟಗಳಿಂದ ಹಾಳಾದದಿರ್ಬೋದು. ಯಕ್ಷಗಾನದ ಕಲಾವಿದನಿಗೆ ಬೇರೆ ವ್ಯಾಯಾಮ ಬೇಡ. ಅಲ್ಲಲ್ಲ, ನಾನು ಕೇಳಿದ್ದೇನು ಅಂತಂದ್ರೆ ಇಷ್ಟೆಲ್ಲ ಖಚಿತವಾದ ಬಣ್ಣಗಾರಿಕೆ, ವೇಷಭೂಷಣಗಳಲ್ಲಿ ಖಚಿತತೆ ಅಂದ್ರೆ ಒಳಗಿಂದ ಒಳಗೆ ಬಹಳಷ್ಟು ಶಾಸ್ತ್ರೀಯ ನಿರ್ಣಯಗಳೆಲ್ಲ ಉಂಟು. ಅದೇ ಅದು ನಾನು ಹೇಳಿದಲ್ಲ, ಅದಕ್ಕೆ ಅದು ಏನಂತ ಹೇಳಿದ್ರೆ ಅದನ್ನು ಆ ಬುದ್ಧಿಜೀವಿಗಳು ಸ್ವಲ್ಪ ಅದನ್ನು ಸ್ಥೂಲವಾಗಿ ವಿಮರ್ಶಿಸಿ ಅದಕ್ಕೆ ನಿರ್ಣಯಕ್ಕೆ ಕೊಟ್ಟರೆ ಬಹಳ ಉತ್ತಮ. ಯಾಕೆಂದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಅದನ್ನು ಗುರುತಿಸಲಿಲ್ಲ ಹೇಳಿದ್ರೆ ಅವರ ಔದಾಸೀನ್ಯತೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯದಲ್ಲಿ. ವೇಷಭೂಷಣದವರಿಗೆ ನಿಗದಿತ ಪ್ರಸಂಗದ ಪಾತ್ರಾನುಕ್ರಮಣಿಕೆಯ ಜ್ಞಾನ ಅವಶ್ಯಕ ಉಂಟಾ? ಅವಶ್ಯಕ ಇದ್ರೆ ಸಮಯೋಚಿತವಾಗಿ ವೇಷಗಳನ್ನು ರೆಡಿ ಮಾಡಿ ಕೊಡ್ಬೋದು. ಅಂದ್ರೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇದ್ರೆ ಏನಂತ ಹೇಳಿದ್ರೆ ಮತ್ತೆ ಎರಡನೇ ಸಮಯೋಚಿತವಾದಂತಹ ಜ್ಞಾನವೂ ಬೇಕು. ಎರಡನೇ ರಂಗಸ್ಥಳದಲ್ಲಿ ಹೋಗುವಂತ ವೇಗ, ಯಾವ ವೇಗದಲ್ಲಿ ಈ ಪ್ರಸಂಗವನ್ನು ಕೊಂಡೋಗ್ತಾ ಇದ್ದಾನೆ ಕಲಾವಿದ, ಅದರ ಬಗ್ಗೆಯೂ ಜ್ಞಾನ ಬೇಕು. ಇಲ್ಲಂತ ಹೇಳಿ ಆದ್ರೆ ಇವನು ವೇಷ ತಯಾರು ಮಾಡಿ ಬಿಡುವವನು, ಈಗ ಮೇಳದ ಕಲಾವಿದರಾದ್ರೆ ಅವರಿಗೆ ಅದರ ಸಮಯ ಪ್ರಜ್ಞೆ ಇರ್ತದೆ, ಅವರು ಹೀಗೆ ಅಂತ ಹೇಳಿ ಹೀಗೆ ಕೊಂಡೋಗ್ತಾ ಇರ್ತದೆ. ವೇಷ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಎರಡು ಮಾತನ್ನು ಅಳವಡಿಸಿ ಅದಕ್ಕೆ ಅಥವಾ ಏನಾದ್ರು ಇನ್ನೊಂದು ಅಳವಡಿಸಿ ಅದನ್ನು ಉದ್ದ ಹೋಗುವಂತಹ ಚಾಕಚಕ್ಯತೆ ಅವರಲ್ಲಿ ಇರ್ತದೆ. ಸಂಘ ಸಮಸ್ಯೆಗಳಲ್ಲಿ ಇರುವುದಿಲ್ಲ. ಆದ್ರಿಂದ ಆ ವೇಗವನ್ನು ಕೂಡ ಇವನು ಅರಿತಿರ್ಬೇಕು. ವೇಷಭೂಷಣ ಕಟ್ಕೋವನು ಆ ವೇಗವನ್ನು ಕೂಡ ಅರಿತುಕೊಂಡಿದ್ರೆ ಮಾತ್ರ ಅಲ್ಲಿ ಇದು ಮಾಡಬಹುದು. ರಂಗಸ್ಥಳದಲ್ಲಿ ಸಮಯಕ್ಕೆ ಸರಿಯಾಗಿ ವೇಷಭೂಷಣಗಳು ಅಳವಡಿಸ ಹೋಗಬಹುದು. ಕತೆಗೆ ಕೊರತೆ ಬಾರದ ರೀತಿಯಲ್ಲಿ ಹೋಗಬಹುದು. ಇಲ್ಲದ್ರೆ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಬರ್ಬೋದು. ವೇಷಭೂಷಣದವರಿಗೆ ಹಿಮ್ಮೇಳದ ಜ್ಞಾನ ಅವಶ್ಯಕ ಅಂತ ನಿಮ್ಗೆ ಅನ್ನಿಸ್ತದ? ವೇಷಭೂಷಣದವರಿಗೆ ಹಿಮ್ಮೇಳದ ಅವಶ್ಯಕತೆ ಇಲ್ಲ. ಯಕ್ಷಗಾನ ಹೊಸತಾಗಿ ಕಲಿತವರಿಗೆ ಅಥವಾ ಅಭ್ಯಾಸಿ ಕಲಾವಿದರಿಗೆ ವೇಷಭೂಷಣ ಭಾರವಾಗಿ ಹೊರೆಯಾಗುತ್ತದೆ ಎಂಬುದು ಇದು ಆಪಾದನೆಯೋ ಅಥವಾ ವಾಸ್ತವ ವಿಚಾರವೋ? ನಿಜವಾಗಿ ವಾಸ್ತವ ವಿಚಾರ, ಆಪಾದನೆ ಅಲ್ಲ ಅವರಿಗೆ. ಯಾಕೆಂತ ಹೇಳಿದ್ರೆ ಈಗಿನ ಜನರೇಷನ್ಗಳಿಗೆ, ಈಗಿನ ಬುದ್ಧಿಜೀವಿಗಳಿಗೆ ಅದನ್ನು ಹೊರಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅವ್ರಂತಲ್ಲ, ಯಾರಿಗಾದ್ರೂ ಅಷ್ಟೇ ಈಗ ಕಷ್ಟ ಆಗ್ತಾ ಉಂಟು. ನಮಗೆ ಅದನ್ನು ಅಷ್ಟು ಅಳವಡಿಸಿದಷ್ಟು ಅಲಂಕಾರಕ್ಕಾಗಿ ಬರುವುದಿಲ್ಲ. ಹಾಗಿದ್ದ ಸಂದಿಗ್ಧತೆಯೂ ಉಂಟು ಅಲ್ಲಿ. ಆದಷ್ಟು ಕಡಿಮೆ ಮಾಡಿ ಹಗುರ ಮಾಡುವಾಗ ಮಾಡಿದಷ್ಟು ಉತ್ತಮ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಹೊರತು ಮೂಲ ತಳಹದಿಗೆ ಹೊರತಬಾರದೆ. ಅದು ಅಪಾದನೆ ಅಲ್ಲ, ಅವರ ವಾಸ್ತವವೇ ಅದು. ಯಾಕೆಂತ ಹೇಳಿದ್ರೆ ಈಗಿನ ಮಾಧ್ಯಮದಲ್ಲಿ ಸಾಧ್ಯ ಇಲ್ಲ. ಮೊದಲಿಗೆ ಒಂದು ಉದಾಹರಣೆ ಕೊಡುದಿದ್ರೆ, ಮೊದಲಿಗೆ ಒಂದು ಮನುಷ್ಯ, ನಾವು ಹೇಳುದುಂಟು ಹಿರಿಯರು, ಒಂದು ಸೇರಕ್ಕೆ ಊಟ ಮಾಡ್ತಿದ್ದ ಅಂತ ಹೇಳಿ, ಅಂತವನಿಗೆ ಒಂದು ಸೇರಕ್ಕೆ 10 ಜನಕ್ಕೆ ಸಾಕಾಗ್ತದೆ ಈಗ. ಹಾಗಿರುವಾಗ ಅದರಲ್ಲೇ ಉತ್ತರ ಬಂತಲ್ಲ ಅಲ್ವಾ? ಹೌದು. ಎಳೆಯ ಮಕ್ಕಳಿಗೆ ಕಿರೀಟಗಳು, ವೇಷಭೂಷಣಗಳು ಹೊರೆ ಆಗದಂತೆ ಅಥವಾ ಆಗದಿರುವಂತೆ ನೀವೇನಾದರೂ ಉಪಾಯವನ್ನು ಕಂಡುಕೊಂಡಿದ್ದೀರಾ? ಆದಷ್ಟು ನಾನು ನಿಮಗೆ ಈಗಾಗಲೇ ತಿಳಿಸಿದೆ, ಕೆಲವು ವೇಷಭೂಷಣಗಳನ್ನು ತೋರಿಸಿದ್ದೇನೆ, ಆದಷ್ಟು ಹಗುರ ಮಾಡಿದ್ದೇನೆ. ಅದು ಮಾಡಿದಷ್ಟು ಮಕ್ಕಳಿಗೆ ಹಗುರ ಆದಷ್ಟು ಒಳ್ಳೆದು. ಮತ್ತು ಅದರಿಂದ ಹಗುರ ಮಾಡಲಿಕ್ಕೆ ಬಹಳ ಕಷ್ಟ ಸಾಧ್ಯ. ಆದ್ರೆ ಕಡಿಮೆ ಸಾಧನವನ್ನೇ ಹಾಕಬೇಕಷ್ಟೇ. ವೇಷಭೂಷಣದ ಇದಕ್ಕೆ ಮೂಲ ತಳಹದಿಗೆ ಕೊರತೆ ಬರ್ತದೆ ಇನ್ನೂ ಹಗುರ ಮಾಡಿದರೆ. ಸ್ವಲ್ಪ ಮಿನುಗುವ ಸಾಧನಗಳೆಲ್ಲ ಈಗ ಪ್ಲಾಸ್ಟಿಕ್ ಹೀಗಿದ್ದಲ್ಲಿ ಬಂದದರಿಂದ ಆ ಮಾಧ್ಯಮದಲ್ಲಿ ಮಾಡಿ ಮಕ್ಕಳಿಗೆ ಹಗುರ ಮಾಡಿ ಕೊಡಬಹುದು ಇನ್ನು. ಆದರೆ ಅದು ಮೂಲ ತಳಹದಿಗೆ ಕೊರತೆ ಬರ್ತದೆ ಅಂತ ನನ್ನ ಅಭಿಪ್ರಾಯ ಕಾಣ್ತದೆ. ವೇಷಭೂಷಣಗಳ ಸಮಗ್ರ ವಿವರಗಳು ಉಳ್ಳ ಗ್ರಂಥಗಳ ರಚನೆ ಏನಾದರೂ ಉಂಟಾ ನಿಮ್ಮ ಒಂದು? ನನ್ನ ಗೊತ್ತಿಲ್ಲ, ನನಗೆ ಸಿಕ್ಕಿದ್ದಿಲ್ಲ ಎಲ್ಲಿ. ಆ ಗ್ರಂಥದ ನಮಗೆ ಬಾಯಿದ ಬಾಯಿಗೆ ಬಂದಂತ ವಿಚಾರಗಳನ್ನು ಅಥವಾ ಗಮನ ಕೈಯಿಂದ ಕೈಗೆ ಹೇಳಿದಂತ ವಿಚಾರಗಳನ್ನು ನಾವು ಮಂಡಿಸ್ತಾ ಹೋದಷ್ಟೇ ವಿನಃ ಅಂತ ಗ್ರಂಥಗಳು ನನ್ನ ಕೈ ಸೇರಿದ್ದಿಲ್ಲ, ನನಗೆ ನನ್ನ ಗಮನಕ್ಕೆ ಬಂದದ್ದಿಲ್ಲ. ಇಂಥ ಗ್ರಂಥ ರಚನೆಗೆ ಯಾಕೆ ನೀವೇ ಮುಂದಾಗಬಾರ್ದು?
ಅಷ್ಟು ತಾಳ್ಮೆ ನಮ್ಮಲ್ಲಿ ಇಲ್ಲೇ ಈಗಿನ ವಸ್ತುಸ್ಥಿತಿಯಲ್ಲಿ. ಎಲ್ಲವೂ ನಾವು ಹೇಳ್ಕೊಂಡು ಹೋಗುವಾಗ ನನ್ನಲ್ಲಿ ಸ್ವಲ್ಪ ಕೃಷಿ ಉಂಟು, ಕೃಷಿಯ ಮಾಧ್ಯಮ ಉಂಟು, ಎಲ್ಲ ವಿದ್ಯೆಗಳು ಉಂಟು ನನ್ನಲ್ಲಿ. ಇಲ್ಲದ ಹೋಗದ ಕೆಲಸಕ್ಕಿಲ್ಲ ನಾನು. ಉದಾಹರಣೆಗೆ ಈಗ ಮೊನ್ನೆ ತಾನೇ ಈಗ ಒಂದು ಆರ್ಲಬದಲ್ಲಿ ರಣಮಂಗಲ ದೇವಸ್ಥಾನದ ಗರ್ಭಗುಡಿಯ ಒಂದು ಕೆಲಸ ಇತ್ತು. ಅದಕ್ಕೆ ಕೇಳಿದರು ದೇವರ ಸಾನ್ನಿಧ್ಯದಲ್ಲಿ ಒಂದು ಕೆಲಸ ಮಾಡೋದು ನಮಗೆ ಒಂದು ಅವಕಾಶ ಬಂದಿದೆ ಅಂತ ಹೇಳಿ ಆದರೆ ಅದು ಪರಮಾನಂದ. ಹೌದು. ಅದಕ್ಕೆ ಬೇಕಾಗಿ ಅದನ್ನು ಅವರು ಹೇಳಿದ್ದನ್ನು ಯಥೇಚ್ಛವಾಗಿ ಒಪ್ಪಿಕೊಂಡೇ ಮಾಡಿಕೊಟ್ಟಿದ್ದೇನೆ, ಸಂತೋಷಪಟ್ಟಿದ್ದಾರೆ. ಹಾಗಿದ್ದ ಕೆಲವು ಕೆಲಸಕ್ಕೂ ನಾನು ಹೋಗುವುದು ಉಂಟು. ಇಲ್ಲ ಅಂತ ಹೇಳಿ ನನಗೆ ಗೊತ್ತಿದ್ದ ವಿದ್ಯೆ, ನನ್ನ ತಂದೆಯವರಿಂದ ಬಂದದ್ದು ಸ್ವಲ್ಪ, ಹಾಗೆ ಅದಕ್ಕೂ ಹೋಗ್ತೇನೆ. ಆಮೇಲೆ ಕೃಷಿಯ ಮಾಧ್ಯಮ, ಹಾಗೆ ಎಲ್ಲ ವಸ್ತುಗಳು ಅದೆಲ್ಲ ಆಗುವಾಗ ಆ ವಿಚಾರಕ್ಕೆ ಕಾಲಿಡಲಿಕ್ಕೆ ಕಷ್ಟ ಆದೀತು ಅಂತ ನನ್ನ ಅಭಿಪ್ರಾಯ. ವೇಷವನ್ನು ಅಥವಾ ಪಾತ್ರವನ್ನು ಮೇಲ್ನೋಟದಿಂದಲೇ ಗುರುತಿಸುವುದು ಹೇಗೆ? ಇದು ಇಂಥದ್ದೇ ವೇಷ ಅಂತ ಹೇಗೆ ನಾವು ಒಂದು ತೀರ್ಮಾನಕ್ಕೆ ಬರ್ಬೋದು? ವೇಷಭೂಷಣಗಳು ಮತ್ತು ವೇಷ ಇಂಥದ್ದೇ ಅಂತ ಬರಲಿಕ್ಕೆ ಹೌದು. ಯಾಕಂದ್ರೆ ಅದಕ್ಕಾದಂಥ ವರ್ಣಗಳು, ಅದಕ್ಕಾದಂಥ ವೇಷಭೂಷಣಗಳು, ಅದನ್ನು ನಾವು ತಿಳಿದಿರಬೇಕು. ತಿಳಿದಿದ್ರೆ ಮಾತ್ರ ಅದರ ಆಳಂಗ, ಅದರ ನಿರ್ಣಯ, ಅದು ವಸ್ತುಸ್ಥಿತಿ ಹೇಗೆ ಇದನ್ನು ತಿಳಿದಿದ್ರೆ ಮಾತ್ರ ವೇಷಭೂಷಣ ತಯಾರು ಮಾಡ್ಲಿಕ್ಕಾಗ್ತದೆ, ಮತ್ತೆ ನಮಗೆ ಗುರುತಿಸ್ಲಿಕ್ಕಾಗ್ತದೆ. ಇಲ್ಲದಿದ್ರೆ ಆಗೋದಿಲ್ಲ. ಈ ಹಳತಾದ ವೇಷಭೂಷಣಗಳನ್ನು ವಿಂಗಡಿಸುವುದು ಹೇಗೆ ಮತ್ತು ಅವುಗಳನ್ನು ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟಾ, ಅಥವಾ ಅದನ್ನು ಇನ್ನು ಉಪಯೋಗ ಇಲ್ಲ ಅಂತ ಅದನ್ನು ನಾವು ಇದೇ ಮಾಡಬೇಕಾ? ಮೊದಲಿಗೆ ಈ ಗಾಜಿನ ಮಣಿಯದ್ದಾದ್ರೆ ಅದು ತುಂಬಾ ವರ್ಷದವರೆಗೆ ಅದರ ತಳಹದಿಯನ್ನು ಬಿಟ್ಟುಕೊಡುವುದಿಲ್ಲ. ಬಾಳಿಕೆ ತುಂಬಾ ಅದರದ್ದು ಹಗ್ಗಗಳೇನಾದ್ರು ಹೋಗಿದ್ರೆ ಮಾತ್ರ ಹಾಕಿಕೊಂಡ್ರೆ ಮುಗೀತು. ದುರಸ್ತಿ ಕೆಲಸ ಅಂತ ಹೇಳೋದು ದೊಡ್ಡ ವಿಚಾರ ಇರುವುದಿಲ್ಲ. ಹಾಗೆ ಹೇಳಿ ಮರದ ವೇಷಭೂಷಣಗಳಿಗೆ ಪ್ರತಿ ವರ್ಷವೂ ದುರಸ್ತಿ ಉಂಟು. ಹಾಗೆ ಹೇಳಿ ಮರದ ವೇಷಭೂಷಣ, ಮರದ ಅಚ್ಚುಗಳನ್ನು ಉಪಯೋಗಿಸಿ ಮಾಡಿದಂತಹ ವೇಷಭೂಷಣಗಳನ್ನು ಹೋಗ್ತದೆ, ಬೇಗಡೆ ಅನಿಸಬೇಕು. ಅಥವಾ ಅದರ ಪ್ಯಾಡ್ಗಳು ಕುಂಬಾದಾಗ ತೆಗೆದು ಇದರ ಮರದ ಅಚ್ಚುಗಳನ್ನು ತೆಗೆದು ಇನ್ನೊಂದು ಪ್ಯಾಡಿಗೆ ಹೊಲಿದು ಅದನ್ನು ಅದೊಂದು ಸುಲಭ ಸಾಧನ. ಯಾಕೆಂತ ಹೇಳಿದ್ರೆ ಒಬ್ಬ ವೇಷಭೂಷಣದವನಿಗೆ ಈ ವೇಷಭೂಷಣದ ಅಚ್ಚುಗಳನ್ನು ಇನ್ನೊಂದು ಪ್ಯಾಡಿಗೆ ಹೊಲಿದು ಅದನ್ನು ಉಪಯೋಗಿಸಬಹುದು. ಗಾಜಿನ ಮಣಿಯದಲ್ಲಿ ಹಾಗಿಲ್ಲ. ಆ ಪ್ಯಾಡ್ ಮುಗಿದ್ರೆ ಅದು ಅದರ ಮಿನುಗುವ ಒಂದು ಪ್ರಮಾಣತೆಯನ್ನು ಕಡಿಮೆ ಆಯಿತು ಹೇಳಿ ಆದ್ರೆ ಅದು ಮೂಲೆಪಾಲು. ಇದಕ್ಕೆ ತಿರುಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಜನಗಳು ಹಿಂದೆ ಈಗ ನನ್ನಿಂದ ಮೊದಲು ತಯಾರು ಮಾಡಿದ ನನ್ನ ಹಿರಿಯರು ಎಷ್ಟೋ ಇದ್ದಾರೆ. ನಾನೇನೋ ದೊಡ್ಡ ಮೇಧಾವಿ ಅಲ್ಲ ಅದರಲ್ಲಿ. ಆದರೆ ಎಷ್ಟೋ ಜನ ತಯಾರು ಮಾಡಿದವರು, ಎಂತೆಂಥ ಚಿತ್ರಕಾರರು ಇದ್ದಾರೆ ಅದರಲ್ಲಿ. ನಾನೇನೋ ಒಂದು ಬೆರಳಂಚು ನನ್ನ ಅಭಿಪ್ರಾಯ. ಹಾಗಿರ್ಬೋದು ಅಂತ ಅನ್ನೊಂದು ಚಿಂತನೆ. ವೇಷಭೂಷಣಗಳ ಬಗ್ಗೆ ಕಲಾವಿದರಿಗೆ ಕಲಾವಿದರಿಗಿಂತ ಹೆಚ್ಚು ಗೌರವ ಭಾವನೆ ಇದೆ ಅಂತ ನಿಮ್ಗೆ ಅನ್ನಿಸ್ತದ? ಏನೇಳಿ? ಈ ವೇಷಭೂಷಣಗಳ ಬಗ್ಗೆ ಕಲಾವಿದರಿಗಿಂತನೂ ಪ್ರೇಕ್ಷಕರಿಗೆ ಹೆಚ್ಚು ಗೌರವ ಭಾವನೆ ಉಂಟು ಅಂತ ನಿಮ್ಗೆ ಅನಿಸ್ತದ, ಅಥವಾ ಕಲಾವಿದರಿಗೂ ಗೌರವ ಭಾವನೆ ಉಂಟು ಅಂತ ಅನಿಸ್ತದೆ? ಮೊದಲಿಗೆ ಈಗ ನಾನೊಂದು ವಿಚಾರ ಹೇಳುದಾದ್ರೆ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಈಗ ಕಲಾವಿದರು ಅಥವಾ ಬಾಕಿ ನಾವು ಜನಸಾಮಾನ್ಯರು ಹೇಳ್ಬಹುದು. ನನ್ನ ಅಭಿಪ್ರಾಯದಲ್ಲಿ ನಾನು ಕಂಡುಕೊಂಡ ರೀತಿಯಲ್ಲಿ ಮೊದಲಿಗೆ ವೇಷಭೂಷಣ ಹೇಳಿದ್ರೆ ಅನ್ನದ ದಾರಿ ಅಂತ ಲೆಕ್ಕ. ಕಲಾವಿದನಿಗೆ ವೇಷಭೂಷಣ ಹೇಳಿದ್ರೆ ಅದನ್ನಷ್ಟು ಪೂಜಿಸ್ತಿದ್ದ. ಹೌದು. ಅಂಥದ್ದೀಗ ದಿನೇ ದಿನೇ ಇದಾಗಿ ಈಗ ಇದು ಏನಂತ ಹೇಳಿದ್ರೆ ಒಂದು ಮಾಧ್ಯಮವಾಗಿಯೇ ಬಂದಿದೆ. ಒಂದು ಏನೋ ಒಂದು ವ್ಯಾಪಾರ ಮಾಧ್ಯಮದಂತ ಹಾಗೆ ಇದ ಕಲಾವಿದನದ ಅವನ ಮನಚಿಂತನೆ ಹಾಗೆ ತಿರುಗಿದೆ ಅಂತ ಗೊತ್ತಿಲ್ಲ. ವೇಷಭೂಷಣ ಹೇಳಿದ್ರೆ ಅವರಿಗೆ ಅದು ಅಷ್ಟು ಗೌರವ ಭಾವನೆ ಇಲ್ಲ. ವೇಷಭೂಷಣ ಎಲ್ಲಂದ್ರಲ್ಲಿ ಬಿಸಾಡುದು, ವೇಷ ಮಾಡಿದ ಅದನ್ನು ಬಿಸಾಡಿದ್ದು ಹೋಯ್ತು. ಅವರಲ್ಲಿ ಅದರ ಒಂದು ಇದು ಇಲ್ಲ. ಮೊದಲಿಗೆ ಹಾಗಲ್ಲ. ಒಂದು ವೇಷಭೂಷಣ ಅಷ್ಟು ಪೂಜನೀಯ ಭಾವನೆ ವೇಷಭೂಷಣದಲ್ಲಿ ಅಷ್ಟು ಕಲಾವಿದನಿದ್ದ. ಅದು ಈಗ ಇತ್ತೀಚಿನ ದಿನಗಳಲ್ಲಿ ಕಲಾವಿದರಲ್ಲಿ ಅಷ್ಟು ಅದರ ಬಗ್ಗೆ ಗೌರವವೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ತದೆ. ಯಾಕಂದ್ರೆ ನಾನು ಕಂಡುಕೊಂಡಿದ್ದೇನೆ ತುಂಬಾ ದಿಕ್ಕಲ್ಲಿ. ಹಾಗೆ ಅದು ಗೌರವ ಇದ್ದ ಕಲಾವಿದರು ಇದ್ದಾರೆ ಎಷ್ಟೋ ಜನ, ಇಲ್ಲ ಹೇಳಿ ಅಲ್ಲ, ಎಷ್ಟೋ ಜನ ಇದ್ದಾರೆ, ಗೌರವ ಇದ್ದ ಕಲಾವಿದರು ಇದ್ದಾರೆ. ಆದ್ರೆ ಕಡಿಮೆ ಆಗ್ತಾ ಉಂಟು. ಅದು ಕಲಾವಿದನಲ್ಲಿ ಏನಂತ ಹೇಳಿದ್ರೆ ಯಕ್ಷಗಾನದ ಬಗ್ಗೆ ಒಟ್ಟರೆ ಯಕ್ಷಗಾನ ವೇಷ ಮಾಡ್ತಾನೆ ಅಷ್ಟೇ ಹೊರತು ಯಕ್ಷಗಾನದ ಬಗ್ಗೆ ಗೌರವ ಇಲ್ಲ. ಈ ಛದ್ಮವೇಷಗಳಲ್ಲಿ, ನಾಟಕ ರಂಗಭೂಮಿಯಲ್ಲಿ, ಬೀದಿ ನಾಟಕಗಳಲ್ಲಿ, ಜಾತ್ರೆಯ ಮೆರವಣಿಗೆಗಳಲ್ಲಿ, ಚಲನಚಿತ್ರಗಳಲ್ಲಿ ಯಕ್ಷಗಾನದ ವೇಷಭೂಷಣಗಳು ಬಳಕೆಯಾಗುತ್ತಿರುವ ಬಗ್ಗೆ ನಿಮ್ಮ ಖಚಿತವಾದ ಒಂದು ಅಭಿಪ್ರಾಯ ಏನು? ನಿಜವಾಗಿ ಯಕ್ಷಗಾನದ ವೇಷಭೂಷಣಗಳು ಯಕ್ಷಗಾನಕ್ಕೆ ಸೀಮಿತ ಅಂತ ನಮ್ಮ ಅಭಿಪ್ರಾಯ. ಆದ್ರೆ ಕೆಲವರು ರಂಜನೆಗೆ ಬೇಕಾಗಿ ಮಾಡುವಾಗ ನಾವು ಅದನ್ನು ಅಲ್ಲಗಳಿಲಿಕ್ಕೆ ಆಗುದಿಲ್ಲ. ಕೇವಲ ಈಗ ಒಂದು
ಮೆರವಣಿಗೆಗೆ ಇದಕ್ಕೆಲ್ಲ ಆಗುವ ಒಂದು ರಂಜನೆಗೆ ಬೇಕಾಗಿ ಎಲ್ಲ ಇದರಲ್ಲಿ ಬರ್ತದೆ. ಉದಾಹರಣೆಗೆ ಕೆಲವೊಂದು ಹಾಗೆ ಹೇಳಿ ಅಥವಾ ಒಂದು ರಾಜಕಾರಣಿಗಳು ಎರಡು ಬರುವ ಒಂದು ಎದುರಿಗೆ ಆಗುತ್ತಕನಾಗಿ ಎರಡು ವೇಷಗಳನ್ನು ನಿಲ್ಲಿಸುವುದು ಅದೆಲ್ಲ ತಪ್ಪು, ಅದು ತಪ್ಪು. ಹಾಗೆ ಹೇಳಿ ರಂಜನೆಗೆ ಬೇಕಾಗಿ ಯಕ್ಷಗಾನ ವೇಷವನ್ನು 4 ವೇಷವನ್ನು ಹಾಕಿ ಒಂದು ಮೆರವಣಿಗೆಯಲ್ಲಿ ಹೋಗುವುದು ಮಾಡುವುದು. ಆಗ ಏನಂತೇಳಿದ್ರೆ ಒಂದು ರೀತಿಯಲ್ಲಿ ಅವರಲ್ಲಿ ಅಂದರೆ ಯಕ್ಷಗಾನಕ್ಕೆ ಬೇರೆ ಯಾವ ರೀತಿಯಲ್ಲಾದರೂ ಯಕ್ಷಗಾನವನ್ನು ಈ ರೀತಿಯಲ್ಲಿ ಯಾರೊಂದು ಗೌರವಿಸುವಂತ ಹೇಳುವ ಮನೋಭಾವನ ಸಣ್ಣ ಮನೋಭಾವನಲ್ಲಿ ಇದ್ದುಕೊಂಡು ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹೌದು, ಈ ಚಲನಚಿತ್ರಗಳಲ್ಲಿ ಅವರು ಕೇವಲ ರಂಜನೆಗಾಗಿ ಮಾಡಿ. ಈಗ ನಿಜವಾಗಿ ನಾವು ಒಂದು ವಿಚಾರದಲ್ಲಿ ನಾನು ವೇಷಭೂಷಣದವನೇ ಅಥವಾ ಇನ್ನೊಬ್ಬ ವೇಷಭೂಷಣ ಮೈಯರ ವೇಷಭೂಷಣ ಚಲನಚಿತ್ರಕ್ಕೆ ಕೊಟ್ಟಿದ್ದಾರೆ, ನಿಜವಾಗಿ ಚಲನಚಿತ್ರಕ್ಕೆ ನಾವು ಕೊಡುವುದು ತಪ್ಪು. ಯಕ್ಷಗಾನದ ದೃಷ್ಟಿಯಲ್ಲಿ ನೋಡಿದರೆ ತಪ್ಪು. ಯಾಕೆಂದ್ರೆ ಯಕ್ಷಗಾನದ ಒಂದು ಹೆಜ್ಜೆಯನ್ನು ಕೂಡ ಅವರು ಅಳವಡಿಸುವುದಿಲ್ಲ. ನಮ್ಮ ಯಕ್ಷಗಾನದವರಿಗೆ ಮುಖಭಂಗ ಮಾಡಿದಾಗೆ ಅದು. ಆದ್ರೆ ಎಲ್ಲ ಮಾಧ್ಯಮಗಳಿಗೆ ಬಂದಾಗ ಅವ್ರಿಗೆ ಏನಂತ ಹೇಳಿದ್ರೆ ಇದೊಂದು ಹಿಂದಿನಿಂದ ರಂಜನೆಗೆ ಅಷ್ಟೇ. ಯಕ್ಷಗಾನದ ಹೆಜ್ಜೆಯನ್ನು ಅಳವಡಿಸಲಿಕ್ಕೆ ಯಕ್ಷಗಾನದ ವೇಷಭೂಷಣ ಅಳವಡಿಸಿದ್ದಾರೆ, ಕಲಾವಿದರು ಅಳವಡಿಸಿದ್ದಲ್ಲ ಅದು. ಹೌದು. ಯಕ್ಷಗಾನದ ವೇಷಭೂಷಣಗಳಷ್ಟೇ ಹೊರತು ಕಲಾವಿದರಲ್ಲಿ ಅಲ್ಲಿ ಅಳವಡಿಸಿದ್ದು ಯಕ್ಷಗಾನ ವೇಷಭೂಷಣ. ಯಾರೋ ದಾರಿ ಹೋಗನಿಗೂ ಒಂದು ವೇಷ ಹಾಕಿ ಯಕ್ಷಗಾನ ವೇಷ ನೀನು ಕೊಡಿದ್ದ ಅವರ ಯಾವುದೋ ಪದ್ಯದ ಯಾವುದೋ ಒಂದು ಅಂಚಿಗೆ ಇದನ್ನು ಸೇರಿಸಿಕೊಂಡು ಕುಣಿಸಿದ್ದು, ಅದೊಂದು ರಂಜನೆಗೆ. ಉದಾಹರಣೆ ಹೇಳಿದ್ರೆ 10ರೊಟ್ಟಿಗೆ 11 ಹಾಗೆ. ಶ್ರೀದೇವಿ ಪಾತ್ರ ಸೊಂಟದವರೆಗೆ ಬಹಳ ಚೆನ್ನಾಗಿ ಗೋಚರಿಸುತ್ತದೆ. ಅಲ್ಲಿಂದ ಬಳಿಕ ನೆರಿಗೆಯನ್ನು ಬಳಸುವುದರಿಂದ ಅದು ಅಷ್ಟು ಸಹಜವಾಗಿ ಕಾಣಿಸುವುದಿಲ್ಲ. ಇದನ್ನು ಸಹಜವಾಗಿ ಕಾಣುವಂತೆ ಬದಲಾಯಿಸಲಿಕ್ಕೆ ಬರ್ತದ? ಬದಲಾಯಿಸಬಹುದು, ಆಗದೇನಿದೆ. ಈಗ ನಾವು ಉದಾಹರಣೆಗೆ ನಮ್ಮ ದೇವಿಯ ಕ್ಯಾಲೆಂಡರ್ಗಳು ಹೀಗಳನ್ನೆಲ್ಲ ನೋಡುವಾಗ ಸಾರಿ ಉಟ್ಟು ಆಭರಣದಲ್ಲಿ ಮಾಡಬಾರದು ಅಂತ ಏನಿಲ್ಲ. ಹೌದು, ಅಷ್ಟು ಗಂಭೀರತೆಗೆ ತರಲಿಕ್ಕೆ ಸ್ವಲ್ಪ ಕಷ್ಟ. ಗಂಭೀರಕ್ಕೆ ಬೇಕಾಗಿ ಅಷ್ಟು ವೇಷಭೂಷಣವನ್ನು ಅಳವಡಿಸುವಾಗ, ಅಷ್ಟಭುಜಾಗಿ ಅಳವಡಿಸುವಾಗ ಹೀಗೆಲ್ಲ ಅದೇ ದೇವಿಯ ನೇರಿಗಳು. ಯಾಕೆಂತ ಹೇಳಿದ್ರೆ ಈಗ ನಾವು ಕ್ಯಾಲೆಂಡರ್ಲ್ಲಿ ನೋಡುವ ಹಾಗೆ ಸಾರಿ ಬಿಟ್ಟು ಚಂದ ಆಭರಣಗಳನ್ನು ಉಡುಗೆ ತೊಡುಗೆಗಳನ್ನು ಬಿಟ್ಟು ಕಂಕಣ ತೊಡಬಂದಿಗಳನ್ನು ಉಪಯೋಗಿಸಿ ಮಾಡಬಹುದು, ಭಾರತೇನಿಲ್ಲ. ಆದ್ರೆ ಅಷ್ಟು ಗಂಭೀರವಾಗಿ ಕೊಡ್ಲಿಕ್ಕೆ ಕಷ್ಟ ಆದಿತ್ತು. ಇಷ್ಟೆಲ್ಲ ಈ ಯಕ್ಷಗಾನದಲ್ಲಿ ವೇಷಭೂಷಣಗಳು ಎಲ್ಲಾ ವೇಷಗಳಿಗೂ ಅಷ್ಟು ಗಂಭೀರತೆಯಲ್ಲಿ ಇರುವಾಗ ಇದನ್ನು ಕೇವಲ ಸಾಮಾನ್ಯ ಸಾರಿ ಉಟ್ಟು ದೇವಿಯನ್ನು ಮಾಡಿದಕೊಳ್ಳಿ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ವೇಷಗಳ ಇದರಲ್ಲಿ ಗಂಭೀರತೆ ಇರುವುದಿಲ್ಲ, ಎದ್ದು ಕಾಣುವುದಿಲ್ಲ. ಅದಕ್ಕೆ ಬೇಕಾಗಿ ಹಿಂದಿನ ಸ್ವಲ್ಪ ಯಕ್ಷಗಾನದಲ್ಲಿ ಬುದ್ಧಿಜೀವಿಗಳು ಇದನ್ನು ಈ ಮಾಧ್ಯಮದಲ್ಲಿ ಕೊಂಡೋದ್ರೆ ಚಂದ ಅಂತ ಹೇಳಿಕೊಂಡು ಚಂದ ಮಾಡಿದ್ದಾರೆ, ಅದೇ ಮಾಧ್ಯಮವಾಗಿ ಬೆಳೆದು ಬಂದಿದೆ. ಹೌದು, ಆದ್ರೆ ಮುಂಚೆ ಅವರು ನೆರಿಯನ್ನು ಅವರೇ ಕಲಾವಿದರುಗಳೇ ಕಟ್ಟಿಕೊಳ್ತಿದ್ರು. ಈಗ ನಾವು ಸುಲಭಕ್ಕೆ ಬೇಕಾಗಿ ನೆರಿ ಹಾಕ್ಲಿಕ್ಕೆ ನೋಡಿ ಎಲ್ಲರಿಗೂ ಅದೇ ನಾನು ಹೇಳಿದಾಗ ಆಗ ಒಂದು ಮಾತು ಹೇಳಿದೆ ನಾನು 94 ಕಟ್ಟಗಳಿತ್ತು ಅಂತ ಹೇಳೋದಕ್ಕೆ ಯಕ್ಷಗಾನಕ್ಕೆ. ಹೌದು, ಈಗ ಅದರಲ್ಲಿ ಎಲ್ಲ ಕೆಲವು ಕಡಿಮೆ ಮಾಡಿಕೊಂಡು ಬಂದದ್ದು ಹಾಗೆ. ಅದೇ ರೀತಿ ಇದನ್ನು ನೆರಿಯನ್ನು ಸಿದ್ಧಪಡಿಸಿ ಸುಲಭ ಆಗ್ತದೆ ಅಳವಡಿಸಲಿಕ್ಕೆ. 2 ನಿಮಿಷಗಳಲ್ಲಿ ನೆರಿಯನ್ನು ಅಳವಡಿಸಿಕೊಳ್ಳಿಕ್ಕೆ ಆಗ್ತದೆ, ಇಂಥ ಕಲಾವಿದನಿಗೂ ಆಗ್ತದೆ. ಅಥವಾ ನಾವು ಇನ್ನೊಬ್ಬರನ್ನು ಸಂಘ ಸಂಸ್ಥೆ ಕಲಾವಿದರನ್ನು ಪ್ರಬುದ್ಧತೆಗೆ ತರಲು ತುಂಬಾ ಸಮಯ ಬೇಕಾಗುವುದಿಲ್ಲ. ಸ್ತ್ರೀ ವೇಷಕ್ಕೆ ತೆಂಕುತಿಟ್ಟಿನದ್ದೇ ಆದಂತಹ ಕಿರಣ ಉಂಟಾ, ಅಥವಾ ಇದು ಈಗ ನಾವು ಈಗ ಬಳಸುವ ಕಿರಣ ಏನಿದೆ ಅದು ಶಿವರಾಮ ಕಾರಂತರು ಬಡಗು ತಿಟ್ಟಿನಲ್ಲಿ ಮಾಡಿದ್ದನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂತ ಹಾಗೆ ಮಾಧ್ಯಮದಲ್ಲಿ ತೆಂಕುತಿಟ್ಟಲ್ಲಿ ಕಿರಣ ಉಂಟು. ನಾನು ಹೇಳುದು ಕೇಳಿದ್ದೇನೆ, ನನಗೆ ನೋಡಿದಷ್ಟು ವಿಶೇಷತೆ ಕಾಣುವುದಿಲ್ಲ. ಯಾಕೆಂದ್ರೆ ನಾನು ಸಣ್ಣ ಪ್ರಾಯದ ಅಷ್ಟು. ಹೌದು, ಅದರಿಂದ ಹೇಳುದು ಕೇಳಿದ್ದೇನೆ, ತೆಂಕುತಿಟ್ಟಿನಲ್ಲಿ ಆದಂತ ಒಂದು ಕಿರಣವೇ ಇತ್ತು ಅಂತ ಹೇಳಿ. ಉದಾಹರಣೆಗೆ ಪಾತಾಳದವರು ಉಪಯೋಗಿಸಿದ್ರು ಅಂತ ಹೇಳುತ್ತಾ ಕೇಳಿದ್ದೇನೆ ಅವರ ಹತ್ರ. ಅವರು ಪಾತಾಳ ವೆಂಕಟರಮಣ ಭಟ್ರು ಉಪಯೋಗಿಸಿದ ತೆಂಕುತಿಟ್ಟಿನಲ್ಲಿ ಅವರದೊಂದು ಕಿರಣವೇ ಬೇರೆ, ಕೇದಿಗೆ ಕಿರಣದ ಹಾಗೆ ಬೇರೆ ಉಂಟು ಅವರ ಹತ್ರ. ಹೌದು. ತೆಂಕುತಿಟ್ಟಲ್ಲಿ ಈಗ ನಾವು ಮೊದಲಿಂದ ಹಾಗೆ ಈಗ ರೂಢಿಗೆ ಬಂದು ಹೋಗಿದೆ, ಇದು ಹಾಗಾಗಿದೆ. ವೇಷಭೂಷಣದವರಿಗೆ ಸಮಾಜದಿಂದ ಸರಕಾರದಿಂದ ಎಷ್ಟರ ಮಟ್ಟಿಗೆ ಪುರಸ್ಕಾರ ಪ್ರೋತ್ಸಾಹ ಇದೆ? ನನ್ನ ಗಮನದಲ್ಲಿ ವೇಷಭೂಷಣದವರಿಗೆ ಬಂದ ಪುರಸ್ಕಾರಗಳು ನನಗೆ ಗಮನಕ್ಕೆ ಬಂದದ್ದಿಲ್ಲ. ವೇಷಭೂಷಣದವರಿಗೆ, ವೇಷಗಾರಿಗಳಿಗೆ ಎಷ್ಟೋ ಜನರಿಗೆ ಬಂದದ್ದಿದೆ. ವೇಷಭೂಷಣದವರಿಗೆ ಪುರಸ್ಕಾರಗಳು ಬಂದದ್ದು ನನ್ನ ಗಮನಕ್ಕೆ ಕಾಣುವುದಿಲ್ಲ ಇಲ್ಲಿ ಪುರಸ್ಕಾರಗಳು. ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ? ಅದು ಕುಟುಂಬ ವರ್ಗದವರ ಸಹಕಾರ, ಮನೆಯವರ ಸಹಕಾರ ಇಲ್ಲದಿದ್ರೆ ಇದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬನಿಂದ ಮನೆಯವರ ಸಹಕಾರ, ನಾವು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇರುವಾಗ ಮನೆಯವರ ಸಹಕಾರ ಅಂತೂ ಬೇಕು. ಮನೆಯವರ ಸಹಕಾರ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಯಕ್ಷಗಾನದ ಈ ಒಂದು ವೇಷಭೂಷಣದ ಪರಿಕರ ತಯಾರು ಮಾಡುವುದನ್ನು ಬಿಟ್ಟು, ಅಂದ್ರೆ ಇದರಲ್ಲೇ ನೀವು
ಆ ಟೈಲರಿಂಗ್ ಇಂದ ಹಿಡಿದು ಕಿರೀಟದ್ದು ಮರದ್ದು ಕೆಲಸ ಎಲ್ಲವನ್ನು ನೀವೇ ಮಾಡುದು ಈಗ ನೀವು ಇದು ಮಾಡಿದಾಗೆ. ಇದಕ್ಕೆ ನಿಮ್ಮಲ್ಲಿ ಪ್ರತ್ಯೇಕವಾದಂತಹ ಜನಗಳೇನು ಇಲ್ಲ. ಇಲ್ಲ. ಇದನ್ನು ಬಿಟ್ಟು ಬೇರೆ ಯಾವ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಇದ್ದೀರಿ ಪ್ರವೃತ್ತಿಯಾಗಿ? ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್, ರೇಡಿಯೋ, ಟಿವಿ ಎಲ್ಲ ಸರ್ವಿಸಿಂಗ್ ಅದು ನನಗೆ ಗೊತ್ತುಂಟು. ಹೌದು, ಅದು ನಿಮ್ಮ ವೃತ್ತಿ ಆಯ್ತು. ನನ್ನ ವೃತ್ತಿ ಆಯ್ತು. ಮತ್ತೆ ಕೃಷಿ ಉಂಟು. ಕೃಷಿ ಅದು ಕೂಡ ಅದು ಮೊದಲಿಂದ ಬಂದದ್ದುಂಟು. ಹೌದು. ಎರಡನೇ ಇದು ನಾನು ಸ್ವಲ್ಪ ನನಗೆ ಗಾರೆ ಕೆಲಸಗಳೆಲ್ಲ ಸ್ವಲ್ಪ ಗೊತ್ತುಂಟು. ಹಾಗೆಲ್ಲ ಅದೆಲ್ಲ ಅಂತ ಹೇಳಿದ್ರೆ ಅದು ಎಲ್ಲದಕ್ಕೆ ಹೋಗ್ತೇನೆ ಅಂತ ಹೇಳಿ ಅಲ್ಲ, ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಣರೇ ಆಗಬೇಕು ಅಂತ ಹೇಳುವಂತಹ ಕೆಲವು ಸಾನ್ನಿಧ್ಯಗಳು ಇರ್ತದೆ. ಹೌದು, ಅಲ್ಲಿ ಎಲ್ಲ ಅಂತಹ ಸಂದರ್ಭಗಳಿಗೆ ನನಗೆ ಕರೆ ಬಂದ್ರೆ ನಾನು ಸ್ವೀಕರಿಸ್ತೇನೆ, ಹೋಗ್ತೇನೆ, ಮಾಡಿಕೊಡ್ತೇನೆ. ಯಕ್ಷಗಾನದ ವೇಷಭೂಷಣ ಆಯ್ತು, ಇದೊಂದು ಗಾರೆ ಕೆಲಸ ಆಯ್ತು. ಅದನ್ನು ಬಿಟ್ಟು ಬೇರೆ ಕೆಲವು ಬೇತಾಳಗಳು, ದೇವಸ್ಥಾನಕ್ಕೆ ಬೇಕಾದಂತ ಬೇತಾಳಗಳೆಲ್ಲ ಮಾಡಿಕೊಡುವುದು, ಅದು ಮಾಡಿಕೊಡ್ತೇನೆ. ಮತ್ತೆ ಮಕ್ಕಳಿಗೆ ವಿಶೇಷವಾಗಿ ನೀವು ವೇಷಭೂಷಣಗಳನ್ನು ತಯಾರು ಮಾಡ್ತೀರಿ? ಮಾಡಿದ್ದೇನೆ. ಮಕ್ಕಳಿಗಾಗಿ ಒಂದು ಸಣ್ಣ ಒಂದು ತಂಡಕ್ಕಾಗುವಷ್ಟು ವೇಷಭೂಷಣಗಳನ್ನೇ ಮಾಡಿದ್ದೇನೆ. ಕೊಂಬು, ಕೇಶವಾರಿ ಸಹಿತ ಮಕ್ಕಳಿಗೆ ದೇವಿ ಮಹಾತ್ಮೆಗೆ ಬೇಕಾದ ಹಾಗೆ ಮಕ್ಕಳಿಗೆ ತಂಡಕ್ಕಾಗುವ ಹಾಗೆ ಸಣ್ಣ ಒಂದು, ಅದನ್ನು ದೊಡ್ಡವರಿಗೆ ಒಂದು 12 ವರ್ಷದ ನಂತರ ಮಕ್ಕಳಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಾಧ್ಯಮಕ್ಕೆ ಮಾಡಿದ್ದೇನೆ. ಹೇಗಾದೀತು ನೋಡು ಅಂತ ಹೇಳಿ ಮಾಡಿದ್ದು. ಅದಕ್ಕೆ ಬೇಡಿಕೆ ಜಾಸ್ತಿಯಾಗಿ ಬಂತು. ಹೌದೌದು, ಅಂದ್ರೆ ಮಕ್ಕಳಿಗೆ ಆರಾಮ ಆಗ್ತದೆ, ಸುಲಭ ಆಗ್ತದೆ. ಅದರಿಂದ ದೊಡ್ಡದನ್ನೇ ಮಡಿಚಿ ಕಟ್ಟುವಾಗ ಅವರಿಗೆ ದೊಡ್ಡ ಹೊರೆ ಆಗ್ತದೆ, ಅದು ಏನೋ ವ್ಯಂಗ್ಯ ಕಾಣ್ತದೆ. ಹೌದು, ಅಂದ್ರೆ ಸಣ್ಣದಲ್ಲಿ ಆಗುವಾಗ ಚಂದ ಕಾಣ್ತದೆ. ಅವರ ಈಗ ಆಳಂಗಕ್ಕೆ ಸರಿಯಾಗಿ ಇದ್ದ ಕೂಡಲೇ ಅದು ಚಂದ ಬರುದು. ಅಂದ್ರೆ ಇದು ನೀವು ಇದೇ ಪ್ರಥಮವಾಗಿ ನೀವೇ ಮಾಡಿದ್ದು? ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ಮ ಗಮನದಲ್ಲಿ ಇದ್ದ ಈ ರೀತಿ ಮಕ್ಕಳಿಗೆಸ್ಕರವೇ? ನಾನು ನೋಡಿದ್ದಿಲ್ಲ. ಅದು ಎಲ್ಲರ ಅಭಿಪ್ರಾಯದಲ್ಲಿ ಉಂಟು, ಹೆಚ್ಚಿನವರ ಅಭಿಪ್ರಾಯದಲ್ಲಿ ಉಂಟು. ಎಲ್ಲರಲ್ಲಿ ಹೆಚ್ಚು ಸಣ್ಣದು ಒಂದು ಇದ್ರೆ, ಒಂದು ತಂಡಗಳಲ್ಲಿದ್ರೆ ಒಂದು ತಪ್ಪಿದ್ರೆ 2, ಈಗ ಮೇಳಗಳಲ್ಲಿ 1-2 ಮಕ್ಕಳು ಇರ್ತಿದ್ರು, ಅದಕ್ಕೆ ಬೇಕಾದ್ರೆ 1-2 ಮಾಡ್ತಿದ್ರು ಅಷ್ಟೇ. ಇಡೀ ತಂಡಕ್ಕೆ ಬೇಕಾಗುವಷ್ಟು ಮಕ್ಕಳದ್ದೊಂದು ಮಾಡಿದಂತ ನನ್ನ ಗಮನದಲ್ಲಿ ಇಲ್ಲ. ಇನ್ನು ಮುಂದಕ್ಕೆ ಯಕ್ಷಗಾನ ವೇಷಗಾರಿಕೆ ಆಗಲಿ ಅಥವಾ ವೇಷಭೂಷಣ ತಯಾರಿಕೆ, ಇದರಲ್ಲೇ ನೀವು ಹೇಗೆ ಮುಂದುವರಿಬೇಕು ಅಂತಿದ್ದೀರಿ? ಅಂದರೆ ಭವಿಷ್ಯದ ನಿಮ್ಮ ಉದ್ದೇಶಗಳೇನು? ಏನಾದರೂ ವಿಶೇಷವಾಗಿ? ತುಂಬ ಮುಂದುವರಿಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆದೀತು ಅಂತ ಕಾಣ್ತದೆ. ಯಾಕೆಂದ್ರೆ ಈಗ ಯಕ್ಷಗಾನಕ್ಕೆ ಬೇಡಿಕೆ ಇಲ್ಲ ಹೇಳಿಲ್ಲ, ಬೇಡಿಕೆ ಬೇಕಾದಷ್ಟು ಉಂಟು. ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಒಬ್ಬನಿಂದ ಆಗುವ ಕೆಲಸಗಳಲ್ಲ ಅದೆಲ್ಲ. ಯಾಕೆಂದರೆ ಒಂದು ನಾವು ವೇಷಭೂಷಣವನ್ನು ಬಾಡಿಗೆ ಕೊಡಬೇಕು ಹೇಳಿ ಆದರೆ ಹೋಗಲಿಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ, ರಾತ್ರಿಗೆ ಕಾರ್ಯಕ್ರಮ ಅಂತ ಹೇಳಿ ಆದರೆ ನಾವು ಬೆಳಿಗ್ಗಿನಿಂದ ಇಲ್ಲಿ ಅದಕ್ಕೆ ತಯಾರಿ, ಪೂರ್ವ ಸಿದ್ಧತೆ ಬೇಕು. ಇವತ್ತಿನ ಪ್ರಸಂಗಕ್ಕೆ ಏನು ಬೇಕು ಅಂತ ಹೇಳುವಂತಕ್ಕೆ ನಿರ್ಣಯಕ್ಕೆ ಅದರ ಒಂದು ಸಿದ್ಧತೆ ಎಲ್ಲ ಅದಕ್ಕೆ ಬೇಕಾದನ್ನು ಅಳವಡಿಸಿಕೊಂಡು ಒಂದು ಗಂಟು ಕಟ್ಟಿ ಸಂಜೆ ಹೊರಟಿದ್ದು ಹೇಳಿ ಆದರೆ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮಾರನೇ ಸಂಬಂಧ ಅಷ್ಟೇ ಕೆಲಸ ಉಂಟು ವಾಪಸ್. ಹೌದು, ಅದನ್ನೆಲ್ಲ ಅದು ಪುನಃ ಅದರ ಎಲ್ಲಿಯ ಮೂಲ ಸ್ಥಾನಕ್ಕೆ ಹೋಗಬೇಕು. ನಾಳಿನ ಪ್ರಸಂಗಕ್ಕೆ ಪುನಃ ಬೇಕಾದಂಥದ್ದು ಅದರಿಂದ ಪುನಃ ಬೇರೆ ರೀತಿಯಲ್ಲಿ ಹೋಗಬೇಕು. ಒಂದೇ ರೀತಿಯ ಪ್ರಸಂಗ ಇರುವುದಿಲ್ಲ. ಅದರಿಂದ ಅದಕ್ಕೆ ಸಮಯವನ್ನು ಅಂದ್ರೆ ಸಮಯ ಕೂಡ ಬಹಳಷ್ಟು ಬೇಕು, ಪರಿಶ್ರಮ ಬಹಳಷ್ಟು ಬೇಕು. ಆದರೆ ಅದರಿಂದ ಬರುವಂತಹ ಒಂದು ಉತ್ಪಾದನೆ ಬಹಳ ಕಡಿಮೆ. ಆದ್ರಿಂದ ಅದಕ್ಕೆ ಜನಗಳು ಬರುವುದು ಬಹಳ ಕಡಿಮೆ ಆಗಿದೆ. ಹಾಗಾದ್ರೆ ಇದೊಂದು ರೀತಿ ವೈರುಧ್ಯ ಅಲ್ವಾ? ಯಾಕೆಂತಂದ್ರೆ ಯಕ್ಷಗಾನ ಆಟಗಳಿಗೆ ಬೇಡಿಕೆ ಉಂಟು, ಯಕ್ಷಗಾನ ಕಲಾವಿದರುಗಳಿಗೆ ಬೇಡಿಕೆ ಉಂಟು, ವೇಷಭೂಷಣಕ್ಕೆ ಇಲ್ಲ ಅಂತಂದ್ರೆ, ವೇಷಭೂಷಣ ಮಾಡುವವರು ಕಡಿಮೆ ಆದ್ರೆ ನಾಳೆ ಯಕ್ಷಗಾನ ಉಳಿಯುವುದಾದ್ರೂ ಹೇಗೆ? ಅದೊಂದು ದಿನ ಬರುವುದು ಉಂಟು ಅಂತ ನಾನು ಎಷ್ಟೋ ದಿಕ್ಕಲ್ಲಿ ಮಾತಾಡಿದ್ದುಂಟು. ಮುಂದೆ ಒಂದು ದಿನ ಇಂಥ ಒಂದು ದಿನ ಬರ್ತದೆ ಅಂತ ಹೇಳುವುದನ್ನು ನಾನು ಎಷ್ಟೋ ದಿಕ್ಕಲ್ಲಿ ಹೇಳಿದ್ದುಂಟು. ಈ ಪ್ರಮೇಯ ಒದಗಿ ಬರ್ತದೆ ಅಂತ ಹೇಳಿ ಎಷ್ಟೋ ದಿಕ್ಕಲ್ಲಿ, ಎಷ್ಟೋ ವೇದಿಕೆಯಲ್ಲಿ ನಾನು ಹೇಳಿದ್ದುಂಟು ಇದನ್ನು. ಅದೇ ಅಂದ್ರೆ ಯಕ್ಷಗಾನ ಬಯಲಾಟಗಳು ಬಹಳಷ್ಟು ನಡೀತದೆ, ಅದಕ್ಕೆ ಬೇಕಾದಂತಹ ಕಮ್ಮಟಗಳು ನಡೀತದೆ. ಯಕ್ಷಗಾನ ವೇಷಭೂಷಣದ ಬಗ್ಗೆ ಕಮ್ಮಟಗಳಾಗಲಿ ಅಥವಾ ಯುವಕರನ್ನು ಉತ್ತೇಜನ ಮಾಡುವಂತದ್ದಾಗ್ಲಿ ನಡೀತಾ ಇಲ್ಲ ಎನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ. ಅದಕ್ಕೆ ಉತ್ಸಾಹಿಯಾಗಿ ಯಾವ ಯುವಕರು ಮುಂದೆ ಬರುವುದು ಅಲ್ಲ, ಯುವಕರು ಉತ್ಸಾಹಿಯಾಗಿ ಬರಬೇಕು ಅಂತಂದ್ರೆ ಅದರಲ್ಲಿ ಆ ರೀತಿಯ ಒಂದು ಆಕರ್ಷಣೆ ಬೇಕಲ್ಲ. ಈಗ ನೀವು ಕಲಾವಿದನಾಗಿ ವೇಷ ಕಟ್ಟಿ ಕುಣಿದ್ರೆ ನಿಮ್ಗೆ ಒಂದು ಅಭಿಮಾನಿ ಬಳಗ ಇದೆಲ್ಲ ಉಂಟು. ಈ ವೇಷ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನೀವೇ ಹೇಳಿದ ಹಾಗೆ ಈ ಪರಿಶ್ರಮ ಜಾಸ್ತಿ, ಸಮಯ ಜಾಸ್ತಿ ಕೊಡಬೇಕು, ಇಷ್ಟೆಲ್ಲ ಮಾಡಿ ಉತ್ಪಾದನೆಯೂ ಕಡಿಮೆ, ಮತ್ತೆ ಯಾರು ಗುರುತಿಸುವವರು ಇಲ್ಲ ಅಂತ ಆದ್ರೆ ಮತ್ತೆ ಅಂತ ಕೆಲಸಕ್ಕೆ ಯಾರು ಬರ್ತಾರೆ? ಬರುವುದಿಲ್ಲ. ಅದರಿಂದಾಗಿ ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ ಏನು ಅಂತಂದ್ರೆ, ಮೊಟ್ಟ ಮೊದಲಿಗೆ ಯಕ್ಷಗಾನ ಕ್ಷೇತ್ರ ವೇಷಭೂಷಣದವರನ್ನು, ವೇಷಭೂಷಣ ತಯಾರು ಮಾಡುವಂತಹ ಇದರನ್ನು, ಅದಕ್ಕೆ ಹೆಚ್ಚಿನ ಉತ್ತೇಜನ ಕೊಡುವಂಥದ್ದು, ಅದಕ್ಕೆ ಆ ಪರಿಶ್ರಮವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಸೂಕ್ತ ಒಂದು ಮನ್ನಣೆಯನ್ನು ಕೊಡುವ ಕೆಲಸ ಆದಲ್ಲಿ ಆಗ ಬಹುಶಃ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ಒಂದು. ಹೌದು,
ಅಂದರೆ ನಿಮ್ಮ ಪ್ರಕಾರ ಯಕ್ಷಗಾನ ವೇಷಭೂಷಣದ ಭವಿಷ್ಯ ಬಹಳ ಹಿಂದೆ ಸರಿತಾ ಉಂಟು ಅಂತ ಹೇಳಿಕೊಂಡು ನನ್ನ ಅಭಿಪ್ರಾಯ ಹೇಳ್ತದೆ. ಹೊಸತಾಗಿ ಸಿದ್ಧಪಡಿಸುವಂಥ ಯುವಕರು ಯಾರು ಇಲ್ಲ, ಕಲಿಯುವವರು ಇಲ್ಲ, ಮುಂದೆ ಬರುವವರು ಇಲ್ಲ, ನಾನು ಕಂಡುಕೊಂಡ ರೀತಿಯಲ್ಲಿ. ಅದರಿಂದ ಆ ದಿನ ಒಂದು ಮುಂದೆ ಬರಬಹುದು ಅಂತ ಹೇಳುವಂತ. ಅದೇ ಮುಂದೆ ಅಂದ್ರೆ ಇದೇ ರೀತಿ ಮುಂದುವರಿಯಿತು ಅಂತಾದ್ರೆ ಇನ್ನೊಂದು 10-15 ವರ್ಷಗಳಲ್ಲಿ ನಮಗೆಲ್ಲ ಮಾಡಿದ್ರೆ ಎಷ್ಟು ಮಾಡಬಹುದು. ಇನ್ನು ಯಾವುದೇ ವ್ಯಕ್ತಿಗೆ ಒಂದು 60ರ ನಂತರ ಕಷ್ಟ ಸಾಧ್ಯ. ಯಾವುದೇ ಅಷ್ಟು ತಾಳ್ಮೆ ಯಾವ ಮನುಷ್ಯನಲ್ಲಿ ಇರುವುದಿಲ್ಲ. ಈಗ ನಾವು ವೇಷಭೂಷಣ ತಯಾರು ಮಾಡುವಂತ ವ್ಯಕ್ತಿಗಳು ಎಲ್ಲರೂ 50ರ ಅಂಚಿನಲ್ಲಿ ಇರುವವರು ನನ್ನ ಅಭಿಪ್ರಾಯದಲ್ಲಿ. ಹೌದು. ಆಮೇಲೆ ಇನ್ನೊಂದು ಇದರಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಾಗ್ತದೆ ಅಂತಂದ್ರೆ, ಆಗ ಆ ಬೇಡಿಕೆಯನ್ನು ಪೂರೈಸಲಿಕ್ಕೆ ಬೇಕಾಗಿ ಅರ್ಧಂಬರ್ಧ ಗೊತ್ತಿರುವವರು ಆ ಕೆಲಸ ಶುರು ಹಚ್ಚಿಕೊಂಡ್ರೆ ಆಗ ಈಗ ಇರುವ ಕ್ವಾಲಿಟಿ ಕೂಡ ಹಾಳಾಗಿ ಮಾಧ್ಯಮ ತಳಹದಿ ಅದು ಕೆಡಬಹುದು. ಹೌದು, ಸಂಪೂರ್ಣ ಕೆಟ್ಟು ಹೋದಿತ್ತು. ಏನೋ ಒಂದಾದಿತ್ತು, ಏನಕ್ಕೇನೋ ಆಗಿ ಹೋಗ್ತದೆ, ಅಷ್ಟೇ ಹೋಗ್ಬೋದು. ಸರ್, ಇಷ್ಟು ಹೊತ್ತು ಯಕ್ಷಗಾನದ ವೇಷಭೂಷಣಗಳ ಬಗ್ಗೆ ಹಾಗೂ ಇತರ ನಿಮ್ಮ ಬೇರೆ ಬೇರೆ ವಿಭಿನ್ನ ಚಟುವಟಿಕೆಗಳ ಬಗ್ಗೆ ಬಹಳ ಉತ್ತಮವಾಗಿ ನೇರವಾಗಿ ನಿಮಗೆ ಅನ್ನಿಸಿದ ನಿಮ್ಮ ವಿಚಾರಗಳನ್ನು ನೀವು ಬಹಳ ಚೆನ್ನಾಗಿ ಹೇಳಿದ್ದೀರಿ. ಇಷ್ಟು ಹೊತ್ತು ಸಮಯವನ್ನು ಕೊಟ್ಟು ಈ ಒಂದು ದಾಖಲೀಕರಣಕ್ಕೆ ಸಹಾಯ ಮಾಡಿದ ನಿಮಗೆ ನನ್ನ ಕಡೆಯಿಂದ ಅನಂತ ಕೃತಜ್ಞತೆಗಳು ಸರ್. ಸಂತೋಷ.
ಜನ್ಮವೆತ್ತಿದೆಯಾ ಕಂದ? ಬಾ ಮಗನ ವೀರಭದ್ರ, ನಾನೇ ನಿನ್ನನ್ನು ಸೃಷ್ಟಿಸಿದೆ. ಯಾಕೆ ಬಲ್ಲೆಯ? ನಮಗ ಅಪಮಾನವಾಯಿತು. ಸರಿಯಾಗಿ ಬಸರು ಅವರನ್ನು ಈ ಕ್ಷಣ ಮಾತ್ರದಲ್ಲಿ ಸೆಳೆಬಡಿದು ನಿನ್ನ ಪಾದದಡಿಯಲ್ಲಿ ತಂದು ಹಾಕುತ್ತೇನೆ. ಹೌದಾ? ನಿನ್ನ ತಾಯಿಯನ್ನು ಅಪಮಾನಿಸಿದ್ದಾರೆ. ಅಪಮಾನವನ್ನು ತಾಳಲಾರದೆ ಯೋಗಾಗ್ನಿಯಲ್ಲಿ ಬೆಂದು ಭಸ್ಮೀಭೂತರಾಗಿದ್ದಾರೆ. ಆದ್ದರಿಂದ ನಮಗೆ ಅಪಮಾನವಾಯಿತು. ಕಂದ ಹೋದಾಗ ನಕ್ಕಂತಹ ಮುನಿಗಳ ಹಲ್ಲನ್ನು ಕಳೆದು ಚಿಂತಿಸದಿರು. ಕ್ಷಣ ಮಾತ್ರದಲ್ಲಿ ಅವನ ಪರವನ್ನು ಸೇರಿ ಅವರು ಮಾಡುತ್ತಿರುವಂತಹ ಆ ಕೃತ್ಯಗಳನ್ನು ಖಂಡಿಸಿ ದಾಕ್ಷಾಯಿಣಿಯಾದಂತ ನಮ್ಮ ಅಮ್ಮನಿಗೆ ಆದಂತ ಅನ್ಯಾಯವನ್ನು ಹೊರ ತೊಡೆದೋಡಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಮಗನ ವೀರಭದ್ರ ನೇರವಾಗಿ ಪ್ರಾಚೀನ ಮರಿಹೇ ಹೋಗು. ಆ ದಕ್ಷರ ತಲೆಯನ್ನು ಕಡಿ ಯಾಗಕ್ಕೆ ಹೋಗಿಸು. ಅಡ್ಡ ಬಂದವರ ತಲೆ ಕಡಿ ಮಗನೇ.
ಯಜ್ಞವು ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಯಜ್ಞಾದಿಗಳನ್ನು ಹುಡಿಗೈಯುತ್ತಾ ಬಂದವರನ್ನು ಪುಡಿಗೈಯುತ್ತಾ ಮುಂದೆ ಬರ್ತಾ ಇದೆಯಲ್ಲ, ಇದೋ ನಿನ್ನೆದುರು ಬಂದು ನಿಂತಿದ್ದಾನೆ ಇಂದ್ರ. ಆಟ ನನ್ನ ಎದುರು ನಡೆಯುವುದಿಲ್ಲ. ನೀನು ಮನಗಂಡು ಅಲ್ಲಿಗೆ ಬಂದು ಸೇರಿ ಯಜ್ಞವನ್ನು ಪೂರ್ಣಗೊಳಿಸು ಎಂಬುದಾಗಿ ಭಾವಿಸಿದೀಯ. ಎಲ್ಲ ಎಲ್ಲ ಏನು ಯಜ್ಞವನ್ನು ಹಾಳುಗೆಯುವುದೇ ನನ್ನ ಉದ್ದೇಶ. ಯಾಕೆ ಗೊತ್ತಾ? ನನ್ನ ತಾಯಿಯಾದಂತ ದಾಕ್ಷಾಯಿಣಿಯು ಯೋಗಾಗ್ನಿಯಲ್ಲಿ ಬೆಂದು ಹೋದಾಗ ನೀವೆಲ್ಲ ನಕ್ಕಿರಲ್ಲ, ನೀವೆಲ್ಲ ಅಪಹಾಸ್ಯವನ್ನು ಮಾಡಿದಿರಲ್ಲ. ನಿಮ್ಮಿಂದಾದಂತ ಅನ್ಯಾಯವನ್ನು ಹೋಗಲಾಡಿಸಲು ಜನಕನಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ವಿಕಾರ ಸ್ವರೂಪಿಯಾದಂತ ನಾನು ವೀರಭದ್ರ. ಹೀಗಿರುವಲ್ಲಿ ದೇವೇಂದ್ರ, ಇಷ್ಟರವರೆಗೆ ನೀನು ಅವನ ಜೊತೆಗೆ ಸೇರಿದ್ದು ಸೇರಿ ಮಾಡಿದುದೆಲ್ಲ ತಪ್ಪಾಗಿದೆ ಎಂದು ನನ್ನ ಕಾಲಿಗೆರೆಗೆ ಕ್ಷಮೆಯಾಚಿಸಿದರೆ ಲೇಸು. ಇಲ್ಲದೆ ಹೋದಲ್ಲಿ ಇದ್ದವರನ್ನೆಲ್ಲ ಗುಡಿಗೆಯುತ್ತಾ ಮುಂದೆ ಬಂದೆ ಅಂತೇಳಿ ಇಂದ್ರನು ಎದುರಿಸಲು ನಿನ್ನಿಂದ ಸಾಧ್ಯವಿಲ್ಲ. ಏನು ಎಂಬುದನ್ನು ನೋಡುವುದಕ್ಕೆ ನಾನೇ ದೀಕ್ಷೆಯಿಂದ ಎದ್ದು ಮುಂದಾಗ್ತೇನಂತೆ.
ದಕ್ಷ, ನೀನು ಬಂದದ್ದು ಲೇಸಾಯಿತು. ನಿನ್ನನ್ನೇ ಅರಸುತ್ತಾ ಬಂದೆ. ಯಾಕೆ ಗೊತ್ತಾ? ನನ್ನ ಜನಕರಾದಂತ ಮಹೇಶ್ವರ ಅವನೇ ನನ್ನ ಸೃಷ್ಟಿಕರ್ತ. ಅವನ ಸೃಷ್ಟಿಯಲ್ಲಿ ಜನಿಸಿದವ ನಾನೇ ವೀರಭದ್ರ. ಹೀಗಿರುವಲ್ಲಿ ವೀರರಿಗೆ ಭದ್ರ. ಹೀಗಿರುವಲ್ಲಿ ನೀನು ಮಾಡಿದ್ದೇನು? ನಿರೀಶ್ವರ ಯಾಗವನ್ನು ಕೈಗೊಂಡೆ. ನಾನೇ ಬಿಡು. ಅಲ್ಲದೆ ನಿನ್ನ ಈ ಪುರವನ್ನು ಪ್ರವೇಶಿಸಿದಂತ ನಿನ್ನ ಸುತೆಯಾದಂತ ದಾಕ್ಷಾಯಿಣಿಯನ್ನು ಯೋಗಾಗ್ನಿಯಲ್ಲಿ ಬೆಂದು ಹೊರನಗೆಯುವಂತೆ ಮಾಡಿದೆ. ಇಷ್ಟೆಲ್ಲ ಪಾಪಕರ್ಮಗಳನ್ನು ಹೊತ್ತು ಯಾಗ ದೀಕ್ಷೆಯನ್ನು ಕೈಗೊಂಡೆಯ. ಎಲ ಮಾಡಿದ್ದು ತಪ್ಪಾಯಿತೆಂದು ಈಶ್ವರನ ಕಾಲಿಗೆರಗಿ ಕ್ಷಮೆಯಾಚಿಸಿದರಲೇತು. ಇಲ್ಲ ಈ ವೀರಭದ್ರನ ವಿಚಾರಿಸುವುದಕ್ಕೆ ಯಜ್ಞದ ಪೂರ್ಣಾಹುತಿಯನ್ನು ಮಾಡಿ ಹೋಮಿಸಿಯನು. ಎಚ್ಚರ ಎಚ್ಚರ, ಇನ್ನು ನಿನ್ನಲ್ಲಿ ಹೆಚ್ಚು ಮಾತನಾಡಿ ಅವಕಾಶವಿಲ್ಲ, ಮಾತನಾಡಿ ಪ್ರಯೋಜನವಿಲ್ಲ. ನೀನೋ ನಾನು ಏನಾಗಬೇಕು ಅದನ್ನು ಈ ತೆರಳಿದರು ವರ ಕೈಲಾಸ ಬರುವುದಕ್ಕೆ ಎದುರುಗೊಂಡಂತ ದಕ್ಷನನ್ನು ಶಿರಶ್ಛೇದನ ಮಾಡಿದ್ದೇನೆ. ತಂದೆಯ ಮಾತನ್ನು ಈಡೇರಿಸಿದೆ, ತಂದೆಗೆ ಕೊಟ್ಟಂತ ಭಾಷೆಯನ್ನು ಈಡೇರಿಸಿದೆ. ಇನ್ನು ತಡ ಮಾಡುವುದಲ್ಲ, ಕೈಲಾಸವನ್ನು ಸೇರಿ ಆ ನನ್ನ ಜನಕನಲ್ಲಿ ಈ ವಾರ್ತೆಯನ್ನು ಸೂಚಿಸುತ್ತೇನಂತೆ. ತೆರಳುತ್ತೇನೆ ಕೈಲಾಸದೆಡೆಗೆ.
ಎಂಬುದಾಗಿ ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದಂತಹ ಕಾರಣ ಅದೇ ತಿಳಿದಿದೆ. ರಾಜ ದಂಪತಿಗಳಾದ ಮಳೆಗೀತ ಕಾಂಚನ ಮಾಲಿನ್ಯರಿಗೆ ಸಂತಾನ ಭಾಗ್ಯ ಇಲ್ಲದೆ ಚಿಂತೆಯಿಂದಾಗ ಗುರು ಹಿರಿಯರ ಮಾತಿನಂತೆ ಮುನಿವರ್ಗದವರಿಂದ ಯಾಗವನ್ನು ಮಾಡಿಸಿದರು. ಆ ಅದ್ವರ್ಗ ಪೂರ್ಣಾಹುತಿಯ ಕಾಲದಲ್ಲಿ ಯಜ್ಞದಿಂದ ಹುಟ್ಟಿ ಬಂದು ಮಳೆಗೀತ ಕಾಂಚನ ಮಾಲಿನ್ಯರನ್ನು ತಂದೆ ತಾಯಿಯರನ್ನಾಗಿ ಸ್ವೀಕರಿಸುವುದರ ಮೂಲಕ ಸಮಸ್ತರಿಗೂ ಸಂತಸವನ್ನುಂಟು ಮಾಡಿದೆ. ಆಮೇಲೆ ನನ್ನ ಜನ್ಮದಾತರು ನನಗೆ ಮೀನಾಕ್ಷಿ ಎಂದು ನಾಮಕರಣವನ್ನು ಮಾಡಿದರು. ಆಯಾ ಕಾಲಕ್ಕೆ ಸರಿಯಾಗಿ ಬೇಕಾದುದನ್ನು ಕೊಟ್ಟು ಸಲಹಿದರು. ಗುರುವಿನಿಂದ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿತು ಶ್ರೇಷ್ಠರಾಗಿ ಬೆಳೆದೆ. ಹಿರಿಯರು ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ನೀತಿಯ ಮಾತನ್ನು ಹೇಳಿ ಹರಸಿದರು. ನಮಸ್ಕರಿಸಿದೆ. ರಾಜ್ಯಭಾರವನ್ನು ಕೈಗೆತ್ತಿಕೊಂಡು ಅನೇಕ ಕಾಲವೇ ಕಳೆದು ಹೋಯಿತು. ನನ್ನ ಮುಂದಿನ ಅಭಿಪ್ರಾಯವನ್ನು ನೆರವೇರಿಸಿಕೊಂಡು ತಾಯಿಗೆ ವಂದಿಸಿ ವಿಚಾರವನ್ನು ಮಂಡಿಸಿ ಹರಿಷದಿಂದ ಬೀಳ್ಕೊಂಡು ಓಲಸ್ಥರಾಗಿದ್ದೇನೆ. ಸಭಾ ಸದನದಲ್ಲಿ ಒಂದು ವಿಚಾರ. ಹಾಗಿದ್ರೆ ಅವರ ಸೊಕ್ಕನ್ನು ಮುರಿಯುವುದಕ್ಕೋಸ್ಕರ ನಾನು ಪ್ರತಿಜ್ಞೆಯನ್ನು ಸಾಧಿಸುವುದಕ್ಕೆ ನನ್ನ ಹಾತೊರಿತಾ ಇದೆ. ಅದಕ್ಕೋಸ್ಕರ ಎಲ್ಲಿ ಮಂತ್ರಿಯರು
ನಿಮ್ಮ ಅಭಿಮತವೇನು? ರಾಣಿ, ನೀನೆನ್ನ ವಿಚಾರಿಗೆ ಸರಿಯಾದ. ಆದರೆ ರಾಜರುಗಳಾದ ಅವರ ಮುಂದೆ ನಿನ್ನ ಶೌರ್ಯ ಏನು? ಆ ಶೋನೆಯವರ ಆಲೋಚಿಸು ಆಲೋಚಿಸು. ಸಮಸ್ತ ಅರಸರನ್ನು